ಅಯ್ಯಪ್ಪ ಸೇವಾ ಸಮಾಜ ಅಲ್ಲಿ ನಡೆಸುವಂಥ ಕಟ್ಟಳೆಗಳಿಗೆಲ್ಲ ಬರುವಂಥ ತೊಂದರೆಗಳ ನಿವಾರಣೆಗೋಸ್ಕರ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ನಾವು ನಮ್ಮ ಸಂಸ್ಕಾರ ಸಂಸ್ಕೃತಿಗೆ ಹೋರಾಟ ನಡೆಸ್ತಾ ಇದ್ದೇವೆ. ಹಿಂದೂಗಳು ಎಲ್ಲ ಸ್ವಲ್ಪ ತಗ್ಗಿ ಬಗ್ಗಿದ್ದಾರೆ, ಅದಕ್ಕೆ ಎಲ್ಲರೂ ಸವಾರಿ ಮಾಡಲಿಕ್ಕೆ ಎಲ್ಲ ಅದಕ್ಕೆ ಐಕ್ಯತೆಗೋಸ್ಕರ ಅಲ್ಲಿಯ ವಿಚಾರವನ್ನು ಜನರಿಗೆ ತಿಳಿಸಿಕೊಡಿಸಿ ಹೋರಾಟ ಮಾಡಿ ನಮ್ಮ ಪಾರಂಪರಿಕ ಸಾಂಸ್ಕೃತಿಕ ದೇವಸ್ಥಾನಗಳ ಕಟ್ಟುಗಳು ಉಳಿಸಲಿಕ್ಕೋಸ್ಕರ ಇವತ್ತು ಜಾಥಾ ನಡೆಸುತ್ತೇವೆ. ವಿಘ್ನ ವಿನಾಶ ಮಹಾಗಣಪತಿಯರು ಮೃತ್ಯು ಹರನಾಥ ಈಶ್ವರ ಎಲ್ಲ ನಿಮ್ಮ ಹೋರಾಟದಲ್ಲಿ ಜಯಗಳಿಸಿಕೊಟ್ಟು ಬಂದಂಥ ರಾಜಭಯ ಶತ್ರು ಹಾಗೆ ಎಲ್ಲ ಬಂದಂಥ ಸಾಮಾಜಿಕ ವಿರೋಧಗಳಿಗೆ ಪರಿಹಾರ ಮಾಡಿಕೊಟ್ಟು ಹಾಗೆ ಕಾನೂನಿನ ತೊಂದರೆಗಳನ್ನು ನಿವಾರಣೆ ಮಾಡಿಕೊಟ್ಟು ಆ ದೇವಸ್ಥಾನದ ಪಾರಂಪರಿಕ ಕಟ್ಟುಕಟ್ಟಿಗೆ ಚಂದದಲ್ಲಿ ನಡೆಯುವಾಗೆ ರಕ್ಷೆಯನ್ನು ಹಾಗೆ ಆ ರಾಜರ ಮನೆತನದಲ್ಲಿ ಚಂದದಲ್ಲಿ ಆ ಕ್ಷೇತ್ರದಲ್ಲಿ ಕಲಿತಿದ್ದ ಶಕ್ತಿ ಯಶಸ್ಸು ಆರೋಗ್ಯವಾಗಿ ಉತ್ತರೋತ್ತರ ಕೀರ್ತಿಗೆ ಎಲ್ಲ ಹಿಂದೂಗಳಿಗೆ ಅವರವರ ಪುಣ್ಯಕ್ಷೇತ್ರಗಳನ್ನು ಧರ್ಮಕ್ಷೇತ್ರಗಳನ್ನು ಚಂದದಲ್ಲಿ ಪಾರಂಪರ್ಯವಾಗಿ ನಡೆಸಲಿಕ್ಕೆ ಶಕ್ತಿ ಒಗ್ಗಟ್ಟು ಎಲ್ಲ ವಿಚಾರದ ಲಕ್ಷ್ಯವನ್ನು ದೇಶಕ್ಕೆ ಸುರಕ್ಷೆಯನ್ನು ಕೊಡಬೇಕಾದ ಶ್ರೀ ಹರಿರಾನಂದ ಸದುಜಿತ್ತನಯ್ಯನಯ್ಯಪ್ಪ ಸ್ವಾಮಿ ನಮ್ಮ ಮಹಾಗಣಪತಿ ಸರ್ವೇಶ್ವರ ದೇವರಿಗೆ ನಮಸ್ಕಾರ. ನಮ್ಮ ಹಿಂದೂ ಧರ್ಮಕ್ಕೆ ದೇವಸ್ಥಾನಗಳಿಗೆ ಮುಖ್ಯವಾಗಿ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನಗಳು ಸಂಸ್ಕಾರ ಸಂಸ್ಕೃತಿ ಉಳಿಗೆಗೋಸ್ಕರ ಹಿಂದೂ ಬಾಂಧವರು ಮಹಾಗಣಪತಿ ದೇವಸ್ಥಾನದಿಂದ ಈಗಾಗಲೇ ಮೈದಾನಿಗೆ ಬೃಹತ್ ಮಟ್ಟದಲ್ಲಿ ಜನ ಸೇರಿ ಮೆರವಣಿಗೆ ಮಾಡಿರ್ತಾರೆ. ಇದು ನಮ್ಮ ಹಿಂದೂ ಧರ್ಮಕ್ಕೆ ಬಂದಂಥ ದೊಡ್ಡ ಕಂಟಕ ಎಂದು ಹೇಳಿದರೆ, ನಮ್ಮ ಕಟ್ಟಳೆ ಸಂಸ್ಕಾರಗಳಿಗೆ ಬಂದಂಥ ರಾಜವು ಶತ್ರುಭಯಗಳನ್ನು ಹಾಗೂ ನಾಸ್ತಿಕರ ತೊಂದರೆಗಳನ್ನು ನಿವಾರಣೆಗೋಸ್ಕರ ನಾವೆಲ್ಲ ಒಟ್ಟುಗೂಡಬೇಕಾಗಿದೆ. ಆದ್ದರಿಂದ ಹಿಂದೂ ಬಾಂಧವರೇ, ನಮ್ಮ
ಮನೆಯವರನ್ನು ಕರ್ಕೊಂಡು ಈ ಜಾಥಾದಲ್ಲಿ ಸೇರಿಕೊಂಡು ನಮ್ಮ ಸಂಸ್ಕೃತಿ ಉಳಿಸಲಿಕ್ಕೋಸ್ಕರ ನಮ್ಮ ಧರ್ಮದ ಆಚರಣೆ ಚಂದದಲ್ಲಿ ನಿರ್ವಿಘ್ನ ನಡೆಸಲಿಕ್ಕೋಸ್ಕರ ನಾವೆಲ್ಲ ಒಟ್ಟುಗೂಡುವ ತನ್ಮೂಲಕ ಒಂದು ಸುಂದರವಾದ ಧರ್ಮಾಧಾರಿತ ಒಂದು ದೇಶವನ್ನು ಕಟ್ಟೋಣ ಅಂತ ಹೇಳಿಕೊಂಡು ಆ ಮಹಾಗಣಪತಿ ಶರಮೇಶ್ವರ ದೇವರು ನಮಗೂ ನಿಮಗೆಲ್ಲ ಸೇರಿಕೊಂಡು ಈ ಜಾಥವನ್ನು ಚಂದದಲ್ಲಿ ನಡೆಸಿಕೊಟ್ಟು ಮುಂದೆ ಬಂದಿದ್ದಾರೆ. ಶಬರಿಮಲೆ ದೇವಸ್ಥಾನದ ಪಂದಳ ರಾಜ್ಯದ ಮನೆತನದವರು ಬಂದಿದ್ದಾರೆ, ಸ್ವಾಮೀಜಿಯವರು ಬಂದಿದ್ದಾರೆ, ಹಾಗೂ ಶಬರಿಮಲೆಗೆ ಹೋಗುವಂಥ ಎಲ್ಲ ಭಕ್ತಾಜನಗಳು ಹಾಗೂ ಆಸ್ತಿಕ ಬಂಧುಗಳೆಲ್ಲ ಸೇರಿದ್ದೀರಿ. ಆ ಮಹಾಗಣಪತಿ ದೇವರು ಎಲ್ಲರಿಗೂ ನಮ್ಮ ಧರ್ಮವನ್ನು ಉಳಿಸಿ ಬೆಳೆಸುವಂಥ ಶಕ್ತಿ ಕೊಡಲಿ. ಎಲ್ಲ ಮಹಾಗಣಪತಿ ದೇವರು, ಶಬರಿಮಲೆ ದೇವರು, ಎಲ್ಲ ದೈವ ದೇವರುಗಳು ನಮಗೆ ಆರೋಗ್ಯವಾಗಿ ಸುಖ ಸಂಪತ್ತು ರಕ್ಷೆ ಒಗ್ಗಟ್ಟು ಕೊಡಲಿ ಅಂತೇಳಿ ಶುಭ ಮಸ್ತು ಅಂತ ಹೇಳಿ ಈ ಯಾತ್ರೆಗೆ ನಾವು ಮಹಾಗಣಪತಿಯ ಪರವಾಗಿ ಚಾಲನೆ
ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ ವೇದಿಕೆಯನ್ನು ಬಿಟ್ಕೊಡ್ತಾ ಸೇವ್ ಸಬರಿಮಲ ಎಂಬ ಈ ಕಾರ್ಯಕ್ರಮದ ಆಶೀರ್ವಚನ ನೀಡಲಿಕ್ಕೆ ಪರಮ ಪೂಜನೀಯ ಶ್ರೀ ಶ್ರೀ ರಾಮಚಂದ್ರ ಭಾರತಿ ಸ್ವಾಮೀಜಿ ಗೋತೀರ್ಥ ಕಪಿಲಾಶ್ರಮ ಉತ್ತರಾಖಂಡ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಲಿಕ್ಕೆ ಶಶಿಕಾಂತ್
ಶಶಿಕುಮಾರ್ ವರ್ಮಾ, ಪಂದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ದಕ್ಷಿಣ ಕನ್ನಡ ಮಂಗಳೂರು ಇದರ ಆಶ್ರಯದಲ್ಲಿ ನಡೆಯುತ್ತಾ ಇದೆ. ಅಲ್ಲಲ್ಲಿ ಅಯ್ಯಪ್ಪ ಭಕ್ತರ ಬೃಹತ್ ಸಮಾವೇಶವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಸ್ವಾಮಿ ಅಯ್ಯಪ್ಪನನ್ನು ಪ್ರಾರ್ಥಿಸುತ್ತಾ ಅದೇ ರೀತಿ ಆರಂಭ ಮಾಡ್ತಿದ್ದೇವೆ. ಪ್ರಾರ್ಥನೆಯೊಂದಿಗೆ ನಡೆಸಿಕೊಡ್ಲಿಕ್ಕಿದ್ದಾರೆ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಮೋಹನ್ ಪಟೇಲ್ ಅವರು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾಯೇಷು ಸರ್ವದಾ ಸರ್ವಕಾಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಮೇ ನಮಃ. ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀರದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮಿಯೇ ಶರಣಮಯ್ಯಪ್ಪ. ವಿಪ್ರಪೂಜಂ ವಿಶ್ವವಂದ್ಯಂ ವಿಷ್ಣು ಶಂಭೋ ಪ್ರಿಯಂ ಸುತಂ ಕ್ಷಿಪ್ರಪ್ರಸಾದ ನಿರತಂ ಶಾಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮಿಯೇ ಶರಣಮಯ್ಯಪ್ಪ. ಮತ್ತಮಾತಂಗಗಮನಂ ಕಾರುಣ್ಯಾಮೃತ ಪೂರಿತಂ ಸರ್ವವಿಘ್ನಂ ಹರಂ ದೇವಂ ಶಾಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮಿಯೇ ಶರಣಮಯ್ಯಪ್ಪ. ಅಸ್ಮತ್ಕುಲೇಶ್ವರಂ ದೇವಂ ಅಸ್ಮವಿಶತ್ರುವಿನಾಶನಂ ಅಸ್ಮದಿಷ್ಟಪ್ರದಾಕಾರಂ ಶಾಸ್ತಾರಂ ಪ್ರಣಮಾಮ್ಯಹಂ. ಮಯ್ಯಪ್ಪ. ಕೊಡ್ಲಿಕ್ಕಿದ್ದೇವೆ. ಸ್ವಾಮೀಜಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ದೀಪ ಬೆಳಗಿಸಲಿಕ್ಕೆ ಅವರ ಶುಭ ಹಸ್ತದಲ್ಲಿ ದೀಪ ಬೆಳಗಿಸಬೇಕೆಂಬ ನೆಲೆಯಲ್ಲಿ ಪಂದಳ ರಾಜ ಸಂಸ್ಥಾನದಿಂದ ಈ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮ ತುಳುವನಾಡಿನ ಮಣ್ಣಿಗೆ ಬೇಕಾಗಿ ಬಂದಿದ್ದಾರೆ ಶಶಿಕುಮಾರ್ ವರ್ಮಾ. ಇವರನ್ನು ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಅವರಿಗೆ ವಿಶ್ವನಾಥ್ ಕಾಯರ್ಮಲಿಗೆ ಇವರು ಗೌರವ ಮಾಡಬೇಕಾಗಿ ವಿನಂತಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಶಶಿಕುಮಾರ್ ವರ್ಮಾ ಅವರಿಗೆ ನಮ್ಮ ಸಮಿತಿಯ ಗೌರವ. So you can understand me, we can understand all yourselves. And I am very happy to be here to inaugurate this session of Shabarimala Ayyappa Seva Samajam, which is also not only a Samajam, that's an institution which is giving all assistance to Ayyappas who are coming to Shabarimala and elsewhere. And as you know, I felt the difference between the actions of government of Kerala and the government of Karnataka. There I met the Devasam minister of your state, and he told me, if you allow, we are ready to take up the Shabarimala, all the Shabarimala and everything. We are ready to take all these things because we are so much involved and we are with Ayyappa. And see, I am very happy because
the Tamil Nadu government, a minister from Tamil Nadu government, he came for a discussion in Tamil Nadu, in Trivandrum. I was happy to meet him. He also told me, if you allow, we are ready to take up Sabarimala. So, what can we do? I was thinking about that. Everybody else in India, except our state, is ready to take up Sabarimala and make our arrangements for that. Alas, what can we do? We have to wait for another 1.5 years, 1.5 years in Kerala for the protection of Ayyappa. So here I need only 1 minute, and 1 minute means I am looking at you and you are looking at me. I am seeing the acts of Ayyappas in you, the feelings of Ayyappas in you, and the same is possible if you can look at me. I am also in that mood. For the last 1.5 years we are in a dilemma. Now not in dilemma. Now we know how to fight. We have a sword, and sword is called Swamiye Sharanamayappa, Sharanamayappa, and Sharanamayappa. There is no need of any gun or stone. We have the weapon, that is Swami Saranam, Swami Saranam, Namanjapa. So the first Namanjapa Ghoshayatra was conducted in our nation at Pandalam, and my birthplace, not my Ayyappa's place. So lakhs of people participated in that. Now I am happy that today I am participating in such a fabulous, well-attended Namanjapa Ghoshayatra at this Mangalam. So please allow me to leave, because I have to attend a function at 5 o'clock at Bombay. And I am very happy, and I was ordered to be here. Not I was requested, but I was ordered to be here by Ramachandra Swamiya from here. When he orders, I will obey. So that is a relationship between himself and himself. And thank you very much for this. If next time, if you get time, we can talk in detail. Swami Sharanamayyappa. ಈ ಒಂದು ವೇದಿಕೆಯಲ್ಲಿದ್ದಾರೆ. ಸಾಮೂಹಿಕವಾಗಿ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರ ಒಂದು ಭಾವಚಿತ್ರ ಬರಬೇಕೆಂಬ ನೆಲೆಯಲ್ಲಿ ವಿನಂತಿ ಮಾಡಿದ್ದಾರೆ. ಸ್ವಾಮಿಯೇ ಅಯ್ಯಪ್ಪ ವ್ರತಧಾರಿಗಳು ಶಬರಿಮಲೆಗೆ ತೆರಳುವಂತ ಸಂದರ್ಭ ಕಾರ್ತಿಕ ಮಾಸದಲ್ಲಿ ಪಂಪೆಯಲ್ಲಿ ಬೇರೆ ಬೇರೆ ಕಡೆ ನಡೆಯುವಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಮನದಟ್ಟಾಗುವ ರೀತಿಯಲ್ಲಿ ತಿಳಿಸಲಿಕ್ಕಿದ್ದಾರೆ. ಇದೀಗ ಕಾರ್ಯಕ್ರಮವನ್ನು ಶಬರಿಮಲೆ ಉಳಿಸಿ ಎಂಬ ನೃತ್ಯ ಸಂಯೋಜನೆ ಮೂಲಕ ಕಾರ್ಯಕ್ರಮಕ್ಕೆ ಇನ್ನೂ ಅಧಿಕೃತವಾಗಿ ಚಾಲನೆ ನೀಡಲಿಕ್ಕಿದ್ದೇವೆ. ಇದೀಗ ಶಬರಿಮಲೆ ಸೇವ್ ಶಬರಿಮಲೆ ಎಂಬ ನೃತ್ಯ ರೂಪಕಕ್ಕಾಗಿ ವೇದಿಕೆಗೆ ಬರಬೇಕಾಗಿ ಕಲಾವಿದರ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೂ ಕೂಡ ಭಕ್ತಿಯ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಶಬರಿಮಲೆ ಪಾವಿತ್ರ್ಯಕ್ಕೆ ಧಕ್ಕೆಯಾದಾಗ ಸಂಯೋಜನೆ ಮಾಡಿದ್ದಾರೆ. ಅದನ್ನು ಅತಿಥಿಗಳ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ವೇದಿಕೆಯಲ್ಲಿ ನೀಡಬೇಕೆಂಬ ಅಭಿಲಾಷೆಯಿಂದ ಕಾರ್ಯಕ್ರಮಕ್ಕೆ ಹೇಗೆ ಮುಂದೆ ಶಬರಿಮಲೆ ಉಳಿಸಿ ಎಂಬ ಹಾಡಿನೊಂದಿಗೆ ನೃತ್ಯ. ಹಿಂದೂಗಳ ಶಬರಿಮಲೆ ಕ್ಷೇತ್ರ ಸಾಮಾನ್ಯವಾಗಿ ಅನೇಕ ಭಕ್ತರನ್ನು ತನ್ನತ್ತ ಸೆಳೆಯುವಂತ ಕ್ಷೇತ್ರ. 48 ದಿನಗಳ ಕಠಿಣ ವ್ರತ ಆಚರಿಸಿ ಈ ಪುಣ್ಯ ಕ್ಷೇತ್ರಕ್ಕೆ ಭಾವ ಶ್ರದ್ಧೆಯಿಂದ ಆಸ್ತಿಕರು ತೆರಳಿ ತಮ್ಮ ಜೀವನದ ಸಾರ್ಥಕತೆಯನ್ನು ಮಾಡ್ತಾರೆ. ಆದರೆ ದೇವರ ನಾಡಾಗಬೇಕಾದಂತ ಕೇರಳ ದೈವದ ನಾಡು ಸ್ವಂತ ನಾಡಾಗ ಕೇರಳ ಎಂದು ಜನಜನಿತವಾಗಿದೆ. ಇಂದು ಕಪಟ ನಿಷ್ಠರ, ಆಸ್ತಿಕರ, ಅನ್ಯ ಮತೀಯರ, ದೂರ್ತರ ಕೆಟ್ಟ ದೃಷ್ಟಿಗೆ ಬಿದ್ದಿರುವುದು ವಿಪರ್ಯಾಸವೇ ಸರಿ. ಧರ್ಮದ ನೆಲೆಬೀಡು
ಅನ್ಯ ಮತೀಯರು ಪ್ರವೇಶ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಫಾತಿಮಾ ರೆಹಮತ್, ತೃಪ್ತಿ ಜೋಸೆಫ್ ಮುಂತಾದವರು ಸರ್ಕಾರದ ಬೆಂಬಲದೊಂದಿಗೆ, ಕಮ್ಯುನಿಸ್ಟ್ ಸರ್ಕಾರದ ಬೆಂಬಲದೊಂದಿಗೆ ದೇಗುಲ ಪ್ರವೇಶ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆದರೆ ಸಂಘಟನೆಯ ಪ್ರಮುಖರು, ಆಸ್ತಿಕರು, ಅಯ್ಯಪ್ಪ ಭಕ್ತರು ಇದನ್ನು ತಡೆಯುವಂತ ಪ್ರಯತ್ನ ಮಾಡ್ತಾರೆ. ಫಾತಿಮಾ ರೆಹಮತ್, ತೃಪ್ತಿ ಜೋಸೆಫ್ ಇವರು ಪ್ರವೇಶ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆದರೆ ಮಹಿಳಾ ಭಕ್ತರು ಮತ್ತು ಅಯ್ಯಪ್ಪ ಮೃತನಾರಿಗಳು ಅವರನ್ನು ತಡೆಯುವಂತ ಪ್ರಯತ್ನ ಮಾಡ್ತಾರೆ. ಈ ಕೃತ್ಯವನ್ನು ನಾವು ಸಹಿಸಲು ಸಾಧ್ಯನೇ ಇಲ್ಲ. ಇದು ಅತ್ಯಂತ ಖಂಡನೀಯ. ದೂರ್ತರ, ಕಪಟಿಗಳ, ಕಮ್ಯುನಿಸ್ಟರ ಈ ವರ್ತನೆಯನ್ನು ನಾವು ಸಹಿಸುವುದಿಲ್ಲ ಅನ್ನುವಂಥದ್ದನ್ನು ಭಕ್ತರು ಹೇಳ್ತಾ ಇದ್ದಾರೆ. ಶಬರಿಮಲೆಯನ್ನು ರಕ್ಷಣೆ ಮಾಡೋಣ ಅನ್ನುವಂಥ ರೀತಿಯಲ್ಲಿ ದೇಶದ ಉದ್ದಗಲಕ್ಕೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಸೇವ್ ಶಬರಿಮಲೆ. ಸ್ವಾಮಿ ಶರಣಮಯ್ಯಪ್ಪೋ ತೊಳೆದು ನಾಂ ತಿರುಪಡಿ ಅಣഞ്ഞതു മകണ്ടകനീ പവിത്രമായി മമ മനം ഹരിഹര സുധനേ രണ്ടാം തിരുപ്പടി ദുരിതം തീർക്കാൻ കയറി വരുന്നിത മുക്കണ്ണ സുധനേ മൂന്നാം തിരുപ്പടി തന്നിൽ പേടിയും ഓടിയ കണ്ണിടും കനിവുറും നാലാം തിരുപ്പടി കേരവി ഞാനെന്ന ഭാവം മറന്നു വരുന്നു തൊഴുതു ഞാൻ ഒന്നാം തിരുപ്പടി അണഞ്ഞതു മകണ്ടകനീ പവിത്രമായ മമ മനം കരുണകനഞ്ചാം തിരുപ്പടി കയലിയിൽ മണി കണ്ട നമ്മളിൽ മധുരം നിറച്ചിടും അറുമുഖ സോദരനാരാം തിരുപ്പടി കേറിയ നിമിഷം കുളിരലയായി വരും ഏഴാം തിരുപ്പടി കയറി വരുന്ന നേരം നെയ്യും സുഗന്ധം എന്നും പരന്നു പരന്നു വരും. എട്ടാം തിരുപ്പടി കേറും നേരം ഉള്ളില്ല പദയുഗളം നിറഞ്ഞു നിറഞ്ഞു
सर्ववाङ्मयम् आहार्यं चन्द्र तारादीतं नमः सात्विकं शिवं 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 तं नमः takatinga takajunna takatinga takajunna takatinga takajunna takadinga takadinga takajunna takadinga takajunna takadinga takajunna takadinga takadinga takajunna takadinga takadinga takajunna takadinga takadinga takajunna takadinga 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 Shambho Shiva Shambho Swayambho Shambho Shiva Shambho Swayambho Ho 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 Shambho Shiva Shambho Swayambho Gangadhara Shankara Karunakara Mamava Bhavasagara Tarate Gangadhara Shankara Karunakara Mamava Bhavasagara Tarate Ho Shambho Shiva Shambho Swayambho Nirguna Parabrahma Swarupa Nirguna Parabrahma Swarupa Gama Gama Bhuta Prapancha Rahita Gama Gama Bhuta Prapancha Rahita Nija Guna Vihita Nitanta Ananta Nija Guna Vihita Nitanta Ananta Ananda Adishaya Akshaya Linga Ananda Adishaya Akshaya Linga Ananda Adishaya Akshaya Linga Ho Shambho Shiva Shambho Swayambho Gangadhara Shankara Karunakara Mamava Bhavasagara Tarate Ho Shambho Shiva Shambho Swayambho Dimita dimita dimi dimi kita kita taka tom tom tadi kita tom dimita dimita dimi dimi kita taka tom tom tadi kita tom నిత్య
ನಿರಂಜನ ನತ್ತ ನಟೇಶ ಮತಂಗ ಮುನಿವರ ವಂದಿತ ಈಶ ಸರ್ವದಿಗಂಬರ ವೇದಿತವೇ ನಿತ್ಯ ನಿರಂಜನ ನತ್ತ ನಟೇಶ ಈಶ ಸಭೇಶ ಗೌರೇಶ ಹೋ ಶಂಭೋ ಶಿವ ಶಂಭೋ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ಓ ಶಂಭೋ ಶಿವ ಶಂಭೋ ಸ್ವಯಂಭೋ 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 ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ರಾಷ್ಟ್ರೀಯ ಚಿಂತನೆಯ ಆಧಾರದಲ್ಲಿ ಹುಟ್ಟಿಕೊಂಡಂತಹ ಈ ಒಂದು ಸಂಸ್ಥೆ ಅಯ್ಯಪ್ಪ ಭಕ್ತರ ಸಮಾವೇಶ. ಇದು ಪುರಭವನದಲ್ಲಿ ಎಲ್ಲ ಘಮ ಪರಿಮಳ, ಭಸ್ಮದ ಪರಿಮಳ, ಅದೇ ರೀತಿ ಕಪ್ಪು ವಸ್ತ್ರಧಾರಿಗಳ ಒಂದು ಸಂಗಮ ಆಗಿದೆ. ಈ ಒಂದು ಎಲ್ಲರ ಕಾರ್ಯಕ್ರಮದ ಸಾಕ್ಷೀಭೂತರಾಗಿದ್ದೀರಿ ತಾವೆಲ್ಲರೂ. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಪೂಜ್ಯಾತಿ ವರಿಯರನ್ನು ಮತ್ತು ಅತಿಥಿಗಳನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಶಾಸನ ಪದಾಧಿಕಾರಿಗಳನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಲಿಕ್ಕಿದ್ದಾರೆ. ಆನಂದ್ ಶೆಟ್ಟಿ ಮೊದಲು ಈ ಕಾರ್ಯಕ್ರಮ ಸೇರಿದ ನಂತರ ಮಾತ ಗಣ್ಯರೆಲ್ಲ ಭಿನ್ನರೆಲ್ಲ ಈ ಕಾರ್ಯಕ್ರಮಕ್ಕೆ ಬರಲು ಬಲುಕಡೆ ಎದುಕೊಂಡು ಮಾಡಿದ್ರೆ ಶಾಸದ ಉಳ್ಳಾಲ ವಲಯ ಸಮಿತಿಯ ಗುರುಕಾರ ರಚನ ಆನಂದ್ ಶೆಟ್ಟಿ ತೊಕ್ಕೊಟ್ಟು ಬೆರಡ ಭಿನ್ನ ಮತ್ತೊಂದಿಲ್ಲ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ರಿಜಿಸ್ಟರ್ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಅಯ್ಯಪ್ಪ ಭಕ್ತರ ಬೃಹತ್ ಸಮಾವೇಶ ನಡೆದು ಈಗ ಶ್ರೀ ಅಯ್ಯಪ್ಪ ಧರ್ಮಸಭೆ ಸಂಪನ್ನಗೊಂಡಿದೆ. ಈ ಸಂದರ್ಭದಲ್ಲಿ ಈ ತುಳುನಾಡಿನ ಸಮಸ್ತ ದೇವರನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿಯ ಅಡಿದಾವರಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಚರಣರಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಹಾಗೂ ಕಿರಿಯ ಬಂಧುಗಳನ್ನು ಸೇರಿದಂಥ ಸಮಸ್ತ ಅಯ್ಯಪ್ಪ ಭಕ್ತರನ್ನು ಹಾಗೂ ಹಿಂದೂ ಧರ್ಮಾಭಿಮಾನಿ ಬಂಧುಗಳನ್ನು ವಂದಿಸುತ್ತಾ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ದೀಪ ಬೆಳಗಿಸಿ ಪೂಜ್ಯ ಪಂದಲ ರಾಜ ವಂಶಸ್ಥರು ತೆರಳಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದನ ಮಾತುಗಳನ್ನು ಹೇಳಲಿಕ್ಕೆ ಬಂದಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ರಾಮಚಂದ್ರ ಭಾರತಿ ಸ್ವಾಮೀಜಿಗಳು ಗೋತೀರ್ಥ ಕಪಿಲಾಶ್ರಮ ಉತ್ತರಾಖಂಡ ಇವರ ಅಡಿದಾಬರಿಗೆ ನಮಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸಲಾಯಿತು. ಸಮಾವೇಶಕ್ಕೆ ಆಗಮಿಸಿದಂತ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶ್ರೀ ಟಿ ಬಿ ಶೇಖರ್ಜಿ, ರಾಷ್ಟ್ರೀಯ ಅಧ್ಯಕ್ಷರು ಸಾಸ್. ಇವರನ್ನು ಕೂಡ ಮಂಗಳೂರು ಸಮಿತಿಯ ಪರವಾಗಿ ಭಕ್ತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ರಾಷ್ಟ್ರೀಯ ಹಾಗೆ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ಈರೋಡ್ ಎನ್ ರಾಜನ್ಜಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಾಸ್. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈರೋಡ್ ಎನ್ ಸಾಸಿನ ರಾಜ್ಯ ಉಪಾಧ್ಯಕ್ಷರಾದಂಥ ಹಿರಿಯರಾದಂಥ ಶ್ರೀ ವಿ ಕೃಷ್ಣಪ್ಪಾಜಿಯವರು, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಕೃಷ್ಣಪ್ಪಾಜಿ ಇವರಿಗೆ ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಉಪಸ್ಥಿತರಿದ್ದು ನಮ್ಮ ಮಂಗಳೂರು ಸಮಿತಿಯ ಒಂದು ರಚನೆಯ ರೂವಾರಿಯಾಗಿರುವಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾಸ್ ಶ್ರೀ ಕೃಷ್ಣಯ್ಯ ಜಿ ತುಮಕೂರು, ಇವರನ್ನು ಕೂಡ ಹೃದಯಾಂತರದಿಂದ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉತ್ಸಾಹ
ಅತಿಥಿಯಾಗಿ ಡಾಕ್ಟರ್ ಪ್ರವೀಣ್ ರಾಜ್ ಆಲ್ವಾ, ಪ್ರಾಂಶುಪಾಲರು ಆಲ್ವಾಸ್ ಹೋಮಿಯೋಪತಿಕ್ ಕಾಲೇಜ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಪ್ರವೀಣ್ ರಾಜ್ ಶ್ರೀ ರವೀಶ್ ಅಣ್ಣ, ಪ್ರಾಂತ ಸಂಚಾಲಕರು SPYS ರಿಜಿಸ್ಟರ್ ಕರ್ನಾಟಕ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರವೀಶ್ ಅಣ್ಣ ಇವರಿಗೆ ರಾಜೀವ್ ಸಾಸ್ನ ರಾಷ್ಟ್ರೀಯ ಕೋಶಾಧಿಕಾರಿ ಶ್ರೀ ವಿನೋದ್ ಜಿ ಅವರು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ವಿನೋದ್ ಜಿ ಇವರಿಗೆ ನಮ್ಮ ಪುತ್ತೂರು ತಾಲೂಕಿನ ಉಪಸ್ಥಿತರಿರುವ ಸಾಸ್ ಕರ್ನಾಟಕ ಸಮಿತಿಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಮುನಿರಾಜ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಮುನಿರಾಜು ಉಪಾಧ್ಯಕ್ಷರು, ಇವರಿಗೆ ಸಾಸನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶ್ರೀ ಎನ್ ಜಯರಾಮ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಎನ್ ಜಯರಾಮ್ ಇವರಿಗೆ ನಮ್ಮ ಸಮಿತಿಯ ಗಿರೀಶ್ ಮಾಲೆಮಾರ್ ಇವರು ಬಂದು ಶಾಲು ಹಾಕಿ ಗೌರವ ಮಾಡಬೇಕಾಗಿ ವಿನಂತಿ. ನಮ್ಮ ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಶ್ರೀಧರನ್, ರಾಜ್ಯ ಕಾರ್ಯದರ್ಶಿ ಹಿಂದೂ ಐಕ್ಯ ವೇದಿಕೆ ಕೇರಳ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕೇರಳ ರಾಜ್ಯದಲ್ಲಿ ನಮ್ಮ ಸಮಾಜವನ್ನು ಸುಭದ್ರ ಆಗುವ ದೃಷ್ಟಿಯಲ್ಲಿ ಸಂಘಟಿಸುವಂತಹ ಐಕ್ಯ ವೇದಿಕೆಯ ಕೇರಳದಿಂದ ಬಂದಿರುವಂತಹ ಶ್ರೀಧರನ್ ರವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಬೇಕಾಗಿ ಶಾಲು ಹಾಕಿ ವಿಶ್ವನಾಥ್ ಕೋಲ್ನಾಡ್ ರವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ವಿಶ್ವನಾಥ್ ಕೋಲ್ನಾಡ್ ರವರಲ್ಲಿ ಇಂದಿನ ಸಮಾರಂಭದಲ್ಲಿ ಉಪಸ್ಥಿತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಗೋಪಾಲ್ ಕುತ್ತರ್ ಇವರನ್ನು ಕೂಡ ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದ ಗೋಪಾಲ್ ಕುತ್ತರ್ ಅವರಿಗೆ ಪ್ರತಾಪ್ ಚಂದ್ರ ಶೆಟ್ಟಿ ಇವರು ಬಂದು ಶಾಲು ಹಾಕಿ ಗೌರವ ಮಾಡಬೇಕಾಗಿ ವಿನಂತಿ. ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಗಣೇಶ್ ಪೊದ್ವಾಲ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂಥ ಶ್ರೀ ವಿಶ್ವನಾಥ್ ಕಾಯರ್ಪಲಿಕೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಗೌರವಾಧ್ಯಕ್ಷರು ಶ್ರೀ ಮೋಹನ್ ಪಟೇಲ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕದ್ರಿ ಕ್ಷೇತ್ರದ ಹಿರಿಯ ಗುರುಸ್ವಾಮಿಗಳು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನಷ್ಟು ಕೆಲವಾರು ಅತಿಥಿ ಗಣ್ಯರು ನಮ್ಮೊಂದಿಗೆ ವೇದಿಕೆಯಲ್ಲಿ ಮುಂದಕ್ಕೆ ಸೇರಿಕೊಳ್ಳಲಿದ್ದಾರೆ. ನಮ್ಮ ಪುರುಷೋತ್ತಮ್ ಕದ್ರಿ ಇವರು ಶಾಲು ಹಾಕಿ ಗೌರವ ಮಾಡಬೇಕಾಗಿ ವಿನಂತಿ. ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ರಾಮ. ಬೋಲೋ ಭಾರತ್ ಮಾತಾ ಕೀ. ಸ್ವಲ್ಪ ಕೈ ಮೇಲ್ಗಡೆ ಹೋದ್ರೆ ಭಾರಿ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದ್ರೆ ಚೆನ್ನಾಗಿ ಕೂತ್ಕೊಳ್ಳಿಕ್ಕೆ ಒಂದು ಬಹಳ ಚೆನ್ನಾಗಿ ಹಿಂದಕ್ಕೆ ಹೋಗೋ ತರದ ಒಂದು ಬಹಳ ಅದ್ಭುತವಾದಂತಹ ಸೀಟ್ ಅನ್ನು ಕೊಟ್ಟಿದ್ದಾರೆ.
ಸುಮಾರು ನಡ್ಕೊಂಡು ಬಂದಿದ್ದೇವೆ. ನಡ್ಕೊಂಡು ಬರುವಾಗ ಅದ್ಭುತವಾಗಿ ಭಜನೆ ಮಾಡ್ಕೊಂಡು ಬಂದಿದ್ದೇವೆ. ಆದ್ರಿಂದ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿಲೇಬೇಕು. ನಾನು ಚಪ್ಪಾಳೆ ಹೊಡಿಲಿ ಅಂತ ಹೇಳಿದ್ದು ನೀವು ನಿದ್ದೆ ಮಾಡಿದಿರೋ ಇಲ್ವಾ ಅಂತ ಒಂದ್ಸಲ ನಾನು ಟೆಸ್ಟ್ ಮಾಡಿದ್ದಷ್ಟೇ, ಹೊಡಿಸ್ಬೇಕು ಅಂತ ಹೊಡೆದದ್ದಲ್ಲ. ಭಾರತವನ್ನ ಹೆಸರನ್ನ ಕೇಳಬೇಕಾದ್ರೆ ಮೈ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಸಾವರ್ಕರ್ ಒಂದ್ ಕಡೆ ಹೇಳ್ತಾರೆ, ಭಾರತ ಅನ್ನುವಾಗ ಎದೆ ಒಡ್ಡಿ ನಿಂತ್ಕೊಳ್ಬೇಕು, ಭಾರತ ಮಾತೆಯ ಹೆಸರನ್ನ ಕೇಳಿದಾಗ ಎರಡೂ ಕೈ ಮೇಲ್ಗಡೆ ಇರಬೇಕು ಅಂತ ಸಾವರ್ಕರ್ ಒಂದ್ ಕಡೆ ಹೇಳ್ತಾರೆ. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಭಾರತ ಅನ್ನುವಂತಹ ಶಬ್ದವನ್ನು ತೆಗೆದುಕೊಳ್ಳಿ. ಭಾರತ 3 ಅಕ್ಷರಗಳು. ಭಾವನೆಗೆ ಭಾವನೆ ಇದೆ, ರಾಗಕ್ಕೆ ರಾಗವಿದೆ, ತಾಳಕ್ಕೆ ತಾಳವಿದೆ. ಭಾವ, ರಾಗ, ತಾಳ, ಇದು 3 ಸಮ್ಮಿಶ್ರವಾಗಿ ತೆಗೆದುಕೊಂಡು ಹೋಗಿ ಸಮನ್ವತೆಯಿಂದ ಎಲ್ಲರೂ ಒಂದೇ ಅನ್ನುವ ರೀತಿಯಲ್ಲಿ ಬದುಕುವಂತಹ ಏಕೈಕ ರಾಷ್ಟ್ರ ಇಡೀ ವಿಶ್ವದಲ್ಲಿ ಭಾರತ ಮಾತ್ರ ಇರುವಂತದ್ದು. ಅದು ಯಾತಕ್ಕೋಸ್ಕರ ಇದೆ ಅಂತ ಕೇಳಿದ್ರೆ, ಭಾರತ ಹಿಂದೂ ರಾಷ್ಟ್ರ. ಮತ್ತೊಮ್ಮೆ ಹೇಳ್ತೇನೆ, ಇದು ಯಾತಕ್ಕೆ ಇದೆ ಅಂತ ಕೇಳಿದ್ರೆ, ಭಾರತ ಹಿಂದೂ ರಾಷ್ಟ್ರ. ಈ ಹಿಂದೂ ರಾಷ್ಟ್ರ ಅನ್ನುವಾಗ ಕೇವಲ ಚಪ್ಪಾಳೆ ಕಟ್ಕೊಂಡು ಕೂತ್ಕೊಂಡ್ರೆ ಸಾಲದು. ಹಿಂದುತ್ವಕ್ಕೆ ಬೇಕಾಗಿ ಹೋರಾಡಿದಂತಹ ಬಹಳಷ್ಟು ನಮ್ಮ ಯುವಕರು ಮುಂದ್ಗಡೆ ಕೂತ್ಕೊಂಡಿದ್ದಾರೆ. ಬಹಳ ಖುಷಿಯಾಗತ್ತೆ. ನಿಮ್ಮೆಲ್ಲರೂ ಮುಂದ್ಗಡೆ ನೋಡಿದಾಗ ನಾನು ಬಹಳ ಸಣ್ಣವನು ಅಂತ ಅನ್ಸುತ್ತೆ. ಒಂದು ಸಂತೋಷರು ಸುಮ್ಮನೆ ಕೆಳಗಡೆ ಕೂತ್ಕೊಂಡಿದ್ದಾರೆ. ಅವರು ಸುಮ್ಮನೆ ಕೂತ್ಕೊಳ್ಳುವ ವ್ಯಕ್ತಿ ಅಲ್ಲ, ಅವರು ಕೆಳಗಡೆ ಕೂತ್ಕೊಂಡಾರೆ. ಆಶ್ಚರ್ಯ ಆಯ್ತು. ಹಿಂದೆ ಮುಂದೆ ಓಡಾಡಿದ್ರು ಚಂದ್ರಹಾಸರು, ಅವರು ಕೆಳಗಡೆ ಕೂತ್ಕೊಂಡಿದ್ದಾರೆ. ಅಂದ್ರೆ ಅಯ್ಯಪ್ಪನಿಗಿಂತ ಮೇಲ್ಗಡೆ ಯಾರೂ ಇಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ಕೊಟ್ರಿ. ಹಾಗಾದ್ರೆ ಅಯ್ಯಪ್ಪ ಅಂದ್ರೆ ಏನು? ಇದನ್ನ ತಿಳ್ಕೊಳ್ಬೇಕಾದ್ರೆ ಮೊದಲು 2 ಕೈಗಳನ್ನ ಮೇಲೆತ್ತಿ ಎಷ್ಟಾಗತ್ತಷ್ಟು ಜೋರಾಗಿ ಭಾರತವನ್ನ ಹೃದಯದಲ್ಲಿ ಸ್ಮರಿಸುತ್ತಾ ಹೇಳೋಣ, ಬೋಲೋ ಭಾರತ ಮಾತಾ ಕೀ. ಸಾಲದು, ಶಬ್ದ ಸಾಲದು. ಯಾಕಂದ್ರೆ ಬೆಳಗ್ಗೆ ನಾವು 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಶರಣನ್ನ ಕೂಗಿ ಫಲಹಾರವನ್ನು ಮಾಡಿ ನಂತರ ಮಾಧ್ಯಾಹ್ನಿಕ ಕರ್ಮಕ್ಕೆ ತಯಾರಾಗಿ ಕೂತಂತಹ ವೀರರು ನಾವಿದ್ದೇವೆ. ಹಾಗಾಗಿ ಈ ಶಬ್ದ ಯಾರಿಗೂ ಕೇಳಿಸುವುದಿಲ್ಲ. ಮೊದಲು ಕೇಳಿಸ್ಬೇಕಾದ್ರೆ 5 ಜನ ಜಡ್ಜ್ಗಳು ಮಾತ್ರ ಇದ್ರು, ಈಗ 7 ಜನ ಜಡ್ಜ್ಗಳು ಬೇಕಾಗಿದೆ ನಮಗೆ. ಹಾಗಾಗಿ ಎಷ್ಟಾಗತ್ತಷ್ಟು ಜೋರಾಗಿ ನಾವು ಹೇಳಬೇಕಾಗಿದೆ, ಬೋಲೋ ಭಾರತ ಮಾತಾ ಕೀ ಜೈ, ಜೈ ಶ್ರೀರಾಮ್. ಶ್ರೀರಾಮನಿಗೆ ಅಲ್ಲೇ ಜೈಕಾರ ಸಿಕ್ಕಿದೆ. ನಾವಿಷ್ಟು ಸಣ್ಣ ಗೊಬ್ಬೆ ಹಾಕಿದ್ರೆ ಅಲ್ಲಿ ರಾಮನಿಗೆ ಕೇಳಿಸತ್ತೇನು? ರಾಮಂದು ಮುಗೀತು, ಈಗ ಅಯ್ಯಪ್ಪಂದು ಮುಗಿಬೇಕಾಗಿದೆ. ಹಾಗಾಗಿ ರಾಮಂದು ಮುಗಿದಿದೆ ಅನ್ನೋದನ್ನ ತೋರಿಸ್ಕೊಡ್ಬೇಕಾದ್ರೆ ಎಷ್ಟಾಗತ್ತಷ್ಟು ಜೋರಾಗಿ ಒಂದ್ಸಲಿ ಹೇಳೋಣ, ಜೈ ಜೈ ಶ್ರೀರಾಮ್. ನನಗೆ ಹಿಂದುಗಡೆಯಿಂದ ಶಬ್ದ ಬೇಕು, ಹಿಂದುಗಡೆಯಿಂದ ಬರ್ತಾನೆ ಇಲ್ಲ. ಆ ಕಡೆ ಕೂತಲ್ಲಿ ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಒಂದು ಕಾಲು ಬರುತ್ತೆ, ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಇದೇ ರೀತಿಯಲ್ಲಿ ಕೂಗೋ ಕಾಲನು ಹತ್ತಿರದಲ್ಲಿ ಬರುತ್ತೆ. ಅದು ಬರಬೇಕು ಅಂತ ಹೇಳಿ ಆದ್ರೆ ನಾವು ಕೆಲವೆಲ್ಲ ನಿಯಮಗಳನ್ನು ಅನುಸರಿಸಬೇಕು. ಯಾಕೆ ನಿಯಮವನ್ನ ಅನುಸರಿಸಬೇಕು? ನಾವೆಲ್ಲ ಅಯ್ಯಪ್ಪ ಧಾರಿಗಳು ಅಂತ ಹೇಳೋದಿಲ್ಲ. ಅದರ ಮುಂದ್ಗಡೆ ಇನ್ನೊಂದು ಶಬ್ದವನ್ನ ಸೇರಿಸ್ತೀವಿ. ಏನು? ಅಯ್ಯಪ್ಪ ವ್ರತಧಾರಿಗಳು ಅಂತ ಹೇಳುತ್ತೇವೆ. ಹೌದಾ? ನಾನು ತಪ್ಪಿದ್ರೆ ನನ್ನನ್ನು ಸರಿ ಮಾಡಬೇಕು, ಇಲ್ಲಾಂದ್ರೆ ನೀವು ಉತ್ತರ ಕೊಡ್ಬೇಕು ನನಗೆ. ನಾವು ಅಯ್ಯಪ್ಪ ವ್ರತಧಾರಿಗಳ ಅಥವಾ ಅಯ್ಯಪ್ಪ ಧಾರಿಗಳ? ಅಯ್ಯಪ್ಪ ವ್ರತಧಾರಿಗಳು. ಈ ವ್ರತ ಅನ್ನೋದನ್ನ ಸಂಸ್ಕೃತದಲ್ಲಿ ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ. ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ವ್ರತ ಅಂದ್ರೆ ಧಾರಣೆ ಮಾಡುವುದು ಅಂತ ಹೇಳ್ತಾರೆ. ಧಾರಣೆ ಮಾಡುವುದಂದ್ರೆ ಏನು?
ಈಗ ನಾನು ಅಯ್ಯಪ್ಪ ವ್ರತವನ್ನ ಆಚರಣೆ ಮಾಡ್ತೇನೆ ಅಂತ ಹೇಳಿ ಆದ್ರೆ ಅಯ್ಯಪ್ಪನಾಗಿ ನಾನು ಪರಿವರ್ತನೆಯಾಗ್ತೇನೆ ಅಂತ. ಹಾಗಾದ್ರೆ ಈ ಅಯ್ಯಪ್ಪನಾಗಿ ನಾನು ಪರಿವರ್ತನೆಯಾಗಬೇಕು ಅಂತ ಹೇಳಿ ಆದ್ರೆ ಮೊದಲು ನಮ್ಮೊಳಗಿರುವಂತಹ ಶತ್ರುಗಳನ್ನು ನಾವು ದೂರ ಮಾಡಬೇಕು. ಯಾರು ಈ ಶತ್ರುಗಳು? ಪಕ್ಕದ ಮನೆಯಲ್ಲಿರೋ ಶೇಖರಪ್ಪನೂ ಅಲ್ಲ, ಆ ಕಡೆ ಮನೆಯಲ್ಲಿರೋ ಸೋಮಣ್ಣನೂ ಅಲ್ಲ. ಈ ಶತ್ರು ಯಾರು ಅಂತ ಕೇಳಿದ್ರೆ ಬಹಳ ಅದ್ಭುತವಾಗಿ ಹೇಳ್ಬೋದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂತಹ 6 ಶತ್ರುಗಳು. ಈ 6 ಶತ್ರುಗಳು ನಮ್ಮಿಂದ ದೂರ ಆಗಬೇಕು. ಈ 6 ಶತ್ರುಗಳು ದೂರ ಆಗಬೇಕು ಅಂತ ಹೇಳಿ ಆದ್ರೆ ನಿತ್ಯ ನಿರಂತರವಾಗಿ ನಾವೇನು ಮಾಡಬೇಕು? ಏಕಧ್ಯಾನವನ್ನ ಮಾಡಬೇಕು. ಏನಿದು ಏಕಧ್ಯಾನ? ಬಹಳ ಸುಲಭ. ನಾಮ ಸಂಕೀರ್ತನೆಗೆ ಇನ್ನೊಂದು ಹೆಸರು ಏಕಧ್ಯಾನ. ನಾಮ ಸಂಕೀರ್ತನೆ. ನಾಮ ಸಂಕೀರ್ತನೆ ಅಂದ್ರೆ ಏನು? ಭಜನೆ ಮಾಡುವುದು. ಹಾಗಾದ್ರೆ ಅಯ್ಯಪ್ಪ ಮಾಲೆಯನ್ನ ಹಾಕಿದ ಮಾತ್ರಕ್ಕೆ ನಾವು ಅಯ್ಯಪ್ಪನಾಗಲಿಲ್ಲ, ಅಯ್ಯಪ್ಪನನ್ನ ನೋಡಿದ ಮಾತ್ರಕ್ಕೆ ನಾವು ಅಯ್ಯಪ್ಪನಾಗಲಿಲ್ಲ. ಅಯ್ಯಪ್ಪನಾಗಬೇಕಾದ್ರೆ ಏನು ಮಾಡಬೇಕು? ಅಯ್ಯಪ್ಪ ಯಾವ ದಾರಿಯಲ್ಲಿ ಹೋದ ಆ ದಾರಿಯನ್ನ ನಾವು ಅನುಸರಿಸಬೇಕು, ಪಾರಾಯಣ ಮಾಡಬೇಕು. ಪರಂ ಆಯನ, ನಾನು ಆ ದಾರಿಯಲ್ಲಿ ಹೋಗುವಂತವನಾಗುತ್ತೇನೆ. ಪರಂ ಆಯನ. ಹಾಗಾದ್ರೆ ಅಯ್ಯಪ್ಪ ನಾವು ವ್ರತಧಾರಿಗಳು ಹೌದು. ಆ ವ್ರತಾಚರಣೆ ಮಾಡುವಾಗ ನಮಗೆ ಬಹಳವಾಗಿ ನಾವು ಮುಖ್ಯವಾಗಿ ತಲೆ ಒಳಗಡೆ ಇಟ್ಕೊಳ್ಬೇಕಾದ ವಿಷಯ ಯಾವುದು ಅಂತ ಕೇಳಿದ್ರೆ, ಕೇವಲ 49 ದಿನಕ್ಕೆ ಮಾತ್ರ ಸೀಮಿತ ಅಲ್ಲ ಈ ವ್ರತ. ಈ ವ್ರತ ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ಒಂದು ಸರಿ ಶಬರಿಮಲೆ ಮೆಟ್ಟಿಲನ್ನ ಹತ್ತಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಶ್ವಾಸ ನಿಲ್ಲುವವರೆಗೂ ಸಮೇತ ನಾವು ಅಯ್ಯಪ್ಪ ವ್ರತಧಾರಿಗಳೇ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಸಂಶಯ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಈ ಮಾಲೆಯನ್ನು ತೆಗೆದ ಮೇಲೆ ಮತ್ ನಮ್ಮ ಬಾಯಲ್ಲಿ ಬರೋ ಶಬ್ದಗಳು, ನಾವು ಮಾಡೋ ಮಾತುಗಳು ಆ ಅಯ್ಯಪ್ಪ ಸಮೇತ ಯೋಚನೆ ಮಾಡಿರೋದಿಲ್ಲ. ನಮಗೆ ಒಂದೊಂದ್ಸಲ ಅನ್ಸ್ಬಿಡತ್ತೆ, ಹೌದಾ ಇವರು 49 ದಿವಸ ಹಿಂಗಿದ್ಬಿಟ್ರ ಅಂತ ಅನ್ಸ್ಬಿಡತ್ತೆ. ಯಾಕೆ? ಕಾಲಕ್ರಮೇಣವಾಗಿ ನಾವು ಬದಲಾಗ್ತಾ ಇದ್ದೇವೆ. ಹೌದು, ಬದಲಾವಣೆ ಬೇಕು. ಆದ್ರೆ ಪಾರಂಪರಿಕ ಜೀವನದಲ್ಲಿ, ಸಂಸಾರ ಜೀವನದಲ್ಲಿ ಇದೆಲ್ಲವೂ ಆಗು ಹೋಗುಗಳು ಇರಬೇಕು. ಆದ್ರೆ ಅದಕ್ಕೊಂದು ಅದು ಚೌಕಟ್ಟಿನ ಒಳಗಡೆ ಇರಬೇಕು, ಒಂದು ಆಯಕಟ್ಟಿನ ಒಳಗಡೆ ಇರಬೇಕು. ಈಗ ನೀವೊಂದು ಮನೆ ಕಟ್ಟುತ್ತೀರಿ ಅಂತ ಹೇಳಿ ಆದ್ರೆ ಅಲ್ಲೇನ್ ಹೇಳ್ತಾರೆ, ಮೊದ್ಲೇನ್ ಬೇಕು? ಅದಕ್ಕೆ ಫೌಂಡೇಶನ್ ಬೇಕಲ್ವಾ? ಹೌದಲ್ವಾ? ಅಡಿಪಾಯ ಅಂತ ಬೇಕು. ಈ ಫೌಂಡೇಶನ್ ಗಟ್ಟಿ ಇಲ್ಲ ಅಂತ ಹೇಳಿ ಆದ್ರೆ ನಿಮಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾಗಿ ಪುರುಷರು ಅಂತ ಏನಿದೆ ಇದೆಲ್ಲ ಒಂದು ಸಂಸಾರಕ್ಕೆ ಅಡಿಗಲ್ಲು ಇದ್ದ ಹಾಗೆ, ಒಂದು ಫೌಂಡೇಶನ್ ಇದ್ದ ಹಾಗೆ. ಈ ಫೌಂಡೇಶನ್ ಮೇಲ್ಗಡೆ ಸಂಸಾರ ಅನ್ನುವಂತಹ ದೊಡ್ಡ ಮನೆಯನ್ನ ಕಟ್ತಾ ಹೋಗ್ತೇವೆ ನಾವು. ಈ ಕಟ್ಟಬೇಕಾದ್ರೆ ಕಟ್ಟುನಿಟ್ಟಿನ ಒಳಗಡೆ ಕಟ್ಟಿದ್ರೆ ನೋಡ್ಲಿಕ್ಕೆ ಚಂದ ಇರತ್ತೆ. ಒಟ್ಟಾರೆ ಕಟ್ತಾ ಹೋದ್ರೆ ಸರ್ಕಾರ ವಾಟರ್ ಟ್ಯಾಂಕ್ ಕಟ್ಟಿದ ರೀತಿಯಲ್ಲಿ ಇರುತ್ತೆ. ನಮಗೇನು ಬೇಕು? ಚೆನ್ನಾಗಿರುವಂತಹ, ಶೋಭಿಸುವಂತಹ ಒಳ್ಳೆಯ ಸಂಸ್ಕಾರ ಬೇಕು. ಆ ಸಂಸ್ಕಾರ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಧರ್ಮವನ್ನ ಅನುಸರಿಸಿದಾಗ ಬರುತ್ತೆ. ಹೌದಾ ಅಲ್ವೋ? ತಪ್ಪಿದ್ರೆ ಹೇಳಬೇಕು. ಮತ್ತೆ ಧರ್ಮವನ್ನ ಅನುಸರಿಸಿದ್ರೆ ಸಂಸ್ಕಾರ ಬರುತ್ತೋ ಇಲ್ವೋ? ಸಂಸ್ಕಾರ ಬಂತು ಅಂತ ಹೇಳಿ ಆದ್ರೆ ಸಂಸ್ಕೃತಿ ಬರುತ್ತೋ ಇಲ್ವೋ? ಕೇಳಲಿಲ್ಲ. ಸಂಸ್ಕೃತಿ ಬರಲಿಲ್ಲ ಅಂತ ಹೇಳಿ ಆದ್ರೆ ನಮ್ಮ ಜೀವನ ಒಳ್ಳೇದಾಗತ್ತಾ? ಇಲ್ಲ. ಹಾಗಾದ್ರೆ ಜೀವನ ಉದ್ಧಾರ ಆಗಬೇಕಾದ್ರೆ ಸಂಸ್ಕೃತಿ ಬೇಕು. ಸಂಸ್ಕೃತಿ ಸಂಸ್ಕಾರದಿಂದ ಬರುತ್ತೆ, ಸಂಸ್ಕಾರ ಧರ್ಮದಿಂದ ಬರುತ್ತೆ. ಈ ಧರ್ಮದಿಂದ ಬರುವಂತಹ ಸಂಸ್ಕಾರವನ್ನ ಯಥಾ ರೀತಿಯಾಗಿ ಕಾಪಾಡಿಕೊಳ್ಳಬೇಕು ಅನ್ನುವುದನ್ನ ತಿಳಿಸಿಕೊಟ್ಟಂತವನೇ ಧರ್ಮಶಾಸ್ತ್ರ. ಅವನು ಅಯ್ಯಪ್ಪ. ಧರ್ಮ ಅನ್ನುವಂಥದ್ದು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಧರ್ಮವಾದ ಶಾಸ್ತ್ರಗಳನ್ನ ಅನುಸರಿಸಿ
ಧರ್ಮದ ಶಾಸ್ತ್ರಗಳನ್ನ ಅನುಸರಿಸಿ ಯೋಗ ನಿಷ್ಠೆಯಲ್ಲಿ, ಯೋಗ ಧ್ಯಾನದಲ್ಲಿ ಆ 7 ಪರ್ವತಗಳ ನಡುವಿನಲ್ಲಿ ಕೂತಂತವನೇ ಧರ್ಮಶಾಸ್ತ್ರ ಶರಣಮಯ್ಯಪ್ಪ. ಸ್ವಾಮಿ ಚರಣಂ ಅಯ್ಯಪ್ಪ. ನಾವೆಲ್ಲ ಶರಣನ್ನ ಬಹಳ ಅದ್ಭುತವಾಗಿ ಕೂಗುತ್ತೇವೆ ಅಲ್ವಾ? ಒಂದ್ಸಲಿ ಪ್ರಯತ್ನ ಮಾಡೋಣ. ನಾನು ಹೇಳ್ತಾ ಹೋಗ್ತೇನೆ, ನೀವು ಅಯ್ಯಪ್ಪನನ್ನ ಕೂಗ್ತಾ ಹೋಗಿ. ಎಷ್ಟಾಗುತ್ತೆ ಅಷ್ಟು ಜೋರಾಗಿ ಕೂಗಿ. ಯಾಕೆಂತ ಹೇಳಿದ್ರೆ ನಮ್ದೇ ಸಮ್ಮೇಳನ ಇವತ್ತು, ಯಾರು ಮಾತಾಡುವ ಹಾಗಿಲ್ಲ. ನಮ್ದೇ ಸಮ್ಮೇಳನ. ಪಿಣರಾಯಿ ವಿಜಯನ್ ಈ ಪದಕ್ಕೆ ಬರುವುದೇ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರ ರಾಜ್ಯನೇ ಬೇರೆ, ಅವನು ಈ ರಾಜ್ಯ ಕಾಲಿಡುವ ಹಾಗಿಲ್ಲ. ಇದು ಏನೇ ಇದ್ರೂ ಕೇಸರಿ ಪಡೆಗಳ ಜಾಗ ಇದೆ. ಹಾಗಾಗಿ ಇದ್ರೊಳಗಡೆ ಕೆಂಪು ಕೋಟೆಗೆ ನಾವು ಬಿಡುದಿಲ್ಲ. ಅವ್ರದ್ದೇನೇ ಇದ್ರು ಅಲ್ಲಿ ಮಾಡ್ಲಿಕ್ಕೂ ಬೇಕಾದ್ರೂ ಏನ್ ಬೇಕು? ತಾಕತ್ತು ಬೇಕು. ಅಲ್ಲಿ ಹೋಗಿ ಕಲರವ ನಡೆಸ್ತೀವಲ್ಲ, ಅದು ಕೇಸರಿಯ ತಾಕತ್ತು. ಅಲ್ಲಿ ಹೋಗಿ ನಡೆಸ್ತೀವಲ್ಲ, ಅದು ಕೇಸರಿ ತಾಕತ್ತು. ಆ ತಾಕತ್ತು ಬರಬೇಕು ಅಂತ ಹೇಳಿ ಆದ್ರೆ ಅಯ್ಯಪ್ಪ ನಮ್ಮೊಳಗಡೆ ಬರಬೇಕು. ಅಯ್ಯಪ್ಪ ನಮ್ಮೊಳಗಡೆ ಬರಬೇಕು ಅಂತ ಹೇಳಿ ಆದ್ರೆ ಅಯ್ಯಪ್ಪನನ್ನ ಕರಿಬೇಕು. ಕರಿಬೇಕಾದ್ರೆ ಹೇಗೆ ಕರಿಬೇಕು? ಎಷ್ಟಾಗತ್ತಷ್ಟು ಜೋರಾಗಿ ಕರಿಬೇಕು. ನೀವೆಲ್ಲ ಕರಿತೀರಿ ಅನ್ನುವಂತಹ ವಿಶ್ವಾಸದೊಂದಿಗೆ ಎಷ್ಟಾಗತ್ತಷ್ಟು ಜೋರಾಗಿ ಒಂದ್ಸಲಿ ಶರಣನ್ನ ಕೂಗೋಣ. ನೋಡೋಣ, ನೀವು ಮೇಲೆ ನಾನು ಮೇಲೆ ನೋಡೋಣ. ಸ್ವಾಮಿಯೇ ಸೌಂಡ್ ಸಾಲಿಲ್ವೋ ಏನೋ. ಸ್ವಾಮಿಯೇ ಸ್ವಾಮಿಯೇ ಶಾಲೆಯಲ್ಲೆಲ್ಲ ಒಂದೇ ಟ್ಯೂನ್ ಆಗಿದೆ. ನಾನು ಮಾತ್ರ ಒಬ್ಬ ಯಾಕೆ ಜೋರಾಗಿ ಹೇಳಬೇಕು ಅಂತ ಕೇಳಿದ್ರೆ, ಜೋರಾಗಿ ಹೇಳುವಾಗ ದೇಹದಲ್ಲಿರುವಂತಹ 72,000 ನಾಡಿಗಳು ಅಲ್ಲಾಡ್ಲಿಕ್ಕೆ ಶುರುವಾಗತ್ತೆ. ಅದು ವೈಬ್ರೇಷನ್ ಆದಾಗ ಏನಾಗತ್ತೆ ಅಂತ ಕೇಳಿದ್ರೆ, ಈ ತಲೆಯ ಒಳಗಡೆ ಇರುವ ಫ್ರಸ್ಟ್ರೇಷನ್ ಅಂತ ನಾವೇನು ಕರಿತೇವೆ, ಇಂಗ್ಲಿಷ್ ಅಲ್ಲಿ ಫ್ರಸ್ಟ್ರೇಷನ್ ಅಂತ ಹೇಳ್ತೇವೆ, ಚಿಂತಾಜನಕವಾಗಿ ಕೂತಿರುವಂತಹ ಈ ಮನಸ್ಸಿಗೆ ಒಂದು ವಿಶ್ರಾಂತಿಯನ್ನು ಕೊಡುತ್ತದೆ. ಆ ವಿಶ್ರಾಂತಿಗೋಸ್ಕರ ಜೋರಾಗಿ ಹೇಳಬೇಕು ಅಂತ ಹೇಳುವಂಥದ್ದು. ಕೆಲವರು ಹೇಳ್ತಾರೆ, 2 ಕೈಯನ್ನ ಹೀಗೆ ಹಿಡ್ಕೊಂಡು ಬೊಬ್ಬೆ ಹಾಕೋರಿದ್ದಾರೆ. ಹಿಂದಿಲ್ಲ ಮುಂದಿಲ್ಲ, ದಿನಕ್ಕೆ 5-5 ಬಾರಿ ಬೊಬ್ಬೆ ಹಾಕ್ತಾರೆ ಅವರು. ಇನ್ನು ಕೆಲವರು ಇದ್ದಾರೆ, ಅವರಿಗೆ ಆ ಭಾನುವಾರ ಬಂತು ಅಂದ್ರೆ ಬೊಬ್ಬೆ ಹಾಕೋದು ಒಂದೇ ಉದ್ಯೋಗ, ಬೇರೆ ಎಂತದೂ ಇಲ್ಲ. ಆದ್ರೆ ನಮ್ಮ ದುರಾದೃಷ್ಟಕ್ಕೆ 49 ದಿವಸಕ್ಕೆ ನಾವೇ ಬೊಬ್ಬೆ ಹಾಕುವುದಿಲ್ಲ. ಇದು ನಮ್ಮ ದುರಾದೃಷ್ಟಗಳು. ಬೊಬ್ಬೆ ಹಾಕಬೇಕು. ಯಾಕೆ ಹಾಕಬಾರದು? ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಅಂತ ಹೇಳಿದ್ರೆ ನಾವು ಹೋಗ್ಲಿಕ್ಕೆ ತಯಾರಿದ್ದೀವಿ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನೇ ಬಿಟ್ಕೊಡ್ಲಿಲ್ಲಂತೆ, ಇನ್ನು ಇದನ್ನು ಬಿಟ್ಕೊಡ್ತೀವಿ ನಾವು? ಸಾಧ್ಯವೇ ಇಲ್ಲ. ಅದು ಕನಸಿನ ಮಾತು. ಮೊನ್ನೆ ಸಂಸ್ಕಾರ ಇದೆ ಅಂತ ಹೇಳಿಕೊಂಡು ತಿರುಗಾಡುವ, ಬುದ್ಧಿ ಇಲ್ಲದೆ ಇರುವಂತಹ ಕೆಲವು ನಿರ್ಬುದ್ಧಿ ಜೀವಿಗಳ ಪಂಗಡಕ್ಕೆ ಸೇರಿದಂತಹ ಹಿಂದೂ ಧರ್ಮವನ್ನ 1 ಇಂಚಿನ ಅಗಲಕ್ಕೂ 1 ಸೆಂಟಿಮೀಟರಿನ ಅಗಲಕ್ಕೂ ಪಾಲಿಸದೇ ಇರುವಂತಹ ನೀತಿಗೆಟ್ಟ 2 ಹೆಣ್ಣು ಮಕ್ಕಳು ಶಬರಿಮಲೆಗೆ ಹೋಗಬೇಕು ಅಂತ ಹೇಳಿ ಹೊರಟದ್ದು. ಅದೇನಾಯ್ತೋ ಏನೋ ಗೊತ್ತಿಲ್ಲ. ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬಂತು ಅಥವಾ ಇನ್ನು ನಾವು ಬೈದು ಒಳ್ಳೆ ಬುದ್ಧಿ ಬಂತು ಅದು ಗೊತ್ತಿಲ್ಲ. ನಮ್ಮಲ್ಲೊಂದು ಗಾದೆ ಮಾತಿದೆ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆಯ ಪೆಟ್ಟು ಅಂತ. ಮೊದಲು ಮಾತಿನಲ್ಲಿ ಬಹಳಷ್ಟು ಹೇಳಿದ್ವಿ, ಶಬರಿಮಲೆ ಹಿಂದೂಗಳೇ ಧರ್ಮಕ್ಕೆ ಸೀಮಿತವಾದ್ದು, ಅದರೊಂದಿಗೆ ಆಟ ಆಡಬೇಡಿ ಅಂತ ಸರ್ಕಾರಕ್ಕೆ ಬಹಳಷ್ಟು ಬಾರಿ ಹೇಳಿಯಾಯ್ತು. ಅದನ್ನ ನಯಾ ಪೈಸೆಗೆ ಅದು ಕೇಳಲಿಲ್ಲ. ಮೊನ್ನೆ ಸುಪ್ರೀಂ ಕೋರ್ಟ್ ಇಂದ ಒಂದು ಆರ್ಡರ್ ಬಂತು, ಮುಂದಿನ ಆದೇಶ ಬರುವವರೆಗೂ ಆ ಹಳೆ ಆದೇಶವನ್ನು ಹಾಗೆ ಪಾಲಿಸಿ, ಅದನ್ನು ಯಾವುದನ್ನು ಹಾಳು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಸರ್ಕಾರಕ್ಕೊಂದು ಚೆನ್ನಾಗೊಂದು ಚಾಟಿ ಎಡ್ಡು ಕೊಡ್ತು.
ತಕ್ಷಣಕ್ಕೆ ಉಸಿರುವಳ್ಳಿಯ ರೀತಿಯಲ್ಲಿ ಉಸಿರುವಳ್ಳಿ ಬಣ್ಣ ಬದಲಾಯಿಸುತ್ತಲ್ಲ, ಅದೇ ರೀತಿಯಲ್ಲಿ ಅಲ್ಲಿ ಮುಖ್ಯಮಂತ್ರಿ ಸಣ್ಣಕ್ಕೆ ಬದಲಾಯಿಸಿದ ಅವನ ಬಣ್ಣವನ್ನ. ಹೇಗೆ ಅಂತ ಕೇಳಿದ್ರೆ, ಮೇಲ್ಗಡೆ ಹೋಗುವಂತಹ ಮಹಿಳೆಯರಿಗೆ ಸರ್ಕಾರ ಸಪೋರ್ಟ್ ಅನ್ನ ಕೊಡುವುದಿಲ್ಲ ಅಂತ ಹೇಳಿದ. ಒಂದ್ ಲೆಕ್ಕದಲ್ಲಿ ಹೌದು, ಅದು ಎಂತದ್ದು ಈ ಕಡೆಗಳಿಗೆ ಬುದ್ಧಿ ಬಂತು ಅಂತ ಹೇಳುದಿಲ್ಲ, ಆ ಪರಿಸ್ಥಿತಿ ಆಯ್ತದ. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಕೇರಳದಲ್ಲಿ ಹಿಂದುತ್ವದ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಸಮೇತ ಹಿಂದುತ್ವಕ್ಕಾಗಿ ಸಂಖ್ಯೆಯನ್ನ ನೋಡಿದ್ರೆ ಬಹಳ ಕಡಿಮೆ ಇದೆ. ಆ ಕಡಿಮೆ ಇರುವಂತಹ ಸಂಪ್ರದಾಯದಲ್ಲಿ ಸಂಖ್ಯೆಯಲ್ಲಿ ಇಷ್ಟು ಅದ್ಭುತವಾಗಿ ಒಂದು ನಿರ್ಣಯವನ್ನ ಹಿಡಿದಿಡುವ ತಾಕತ್ತು ಅಲ್ಲಿಯ ಕೇಸರಿ ಪಡೆಗಳಿಗೆ ಇದೆ ಅಂತ ಹೇಳುವಾಗ ನಾವೆಲ್ಲರೂ ಖುಷಿ ಪಡಬೇಕಾದ ಸಂಗತಿ. ಆದ್ರೆ ಅಲ್ಲಿ ಮಾಡಿದ್ರೆ ಸಾಲದು, ಅದನ್ನು ನಾವು ಶುರು ಮಾಡಬೇಕಾಗಿದೆ. ಎಲ್ಲಿಂದ ಅಂದ್ರೆ, ಕೇರಳದಲ್ಲಿ ಒಟ್ಟಾರೆಯಾಗಿ ಹಿಂದೂಗಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ 15 ರಿಂದ 16 ಲಕ್ಷ ಜನ ಹೋಗಬಹುದು. ಇದರಿಂದ ಮೇಲ್ಗಡೆ ಶಬರಿಮಲೆಗೆ ಕೇರಳದಿಂದ ಯಾರೂ ಹೋಗುವುದಿಲ್ಲ. ಅತಿ ಹೆಚ್ಚಿನ ಸಂಖ್ಯೆಯಿಂದ ಹೋಗುವುದು ಎಲ್ಲಿಂದ ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಹೌದಾ ಅಂತ, ನಮ್ಮ ಕರ್ನಾಟಕದಿಂದಲೇ ಅತಿ ಹೆಚ್ಚು ಸಂಖ್ಯೆ ಇದೆ. ಎರಡನೇ ಸ್ಥಾನದಲ್ಲಿ ಯಾರು ಹೋಗ್ತಾರೆ ಅಂತ ಕೇಳಿದ್ರೆ ಆಂಧ್ರದವರು ಹೋಗ್ತಾರೆ. ಮೂರನೆಯ ಸ್ಥಾನದಿಂದ ಯಾರು ಹೋಗ್ತಾರೆ ಅಂತ ಕೇಳಿದ್ರೆ ತಮಿಳುನಾಡಿನಿಂದ ಹೋಗ್ತಾರೆ. ನಾಲ್ಕನೆಯ ಸ್ಥಾನದಲ್ಲಿ ಕೇರಳದವರು ಇದ್ದಾರೆ, ಅವ್ರ ಸ್ವಂತ ದೇಶದವರೇ ಸ್ವಲ್ಪ ಕಡಿಮೆಯಲ್ಲಿದ್ದಾರೆ. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಹಿಂದಿನ ಬಾರಿ ನಾವು ಬಹಳಷ್ಟು ಇದೇ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಹೋಗಿ ಅದರಲ್ಲಿ ಹೇಳಿದಂತಹ ಕೆಲವು ಮಾತುಗಳನ್ನ ಹಲವು ಜನರು ಪಾಲಿಸಿದ್ದರ ಪರಿಣಾಮ, ನನ್ನ ಮಾತಿಂದ ಪಾಲಿಸಿದ್ದು ಅಂತ ಮತ್ತೆ ನಾನು ಹೇಳೋದಿಲ್ಲ, ಮತ್ತೆ ಹಾಗೆ ತಿಳ್ಕೊಳ್ಬೇಡಿ. ಹೀಗೆ ಹೇಳಿದ್ದರ ಪರಿಣಾಮ ಅಲ್ಲಿಯ ಆರ್ಥಿಕ ವ್ಯವಸ್ಥೆಗೆ ಬಹಳಷ್ಟು ಹೊಡೆತ ಬಿತ್ತು. ನಾನು ಎಲ್ಲ ಕಡೆಗೆ ಹೋದಲ್ಲಿಗೆ ಹೇಳ್ತಾ ಇದ್ದೆ, ನೀವು ಶಬರಿಮಲೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಬೇಕು, ಅದರಲ್ಲಿ ಯಾವುದೇ ಸಂಶಯ ನಿಮಗೂ ಬೇಡ ನನಗೂ ಬೇಡ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಬೇಕು. ಹೋದ ಮೇಲೆ ಆ ದೇವರು ಮುಂದುಗಡೆ ಒಂದು ಸಣ್ಣ ಡಬ್ಬಿ ಇಟ್ಟಿದ್ದಾರೆ. ನಾವೆಲ್ಲ ತಗೊಂಡೋಗಿ ಒಂದು ಕಾಣಿಕೆ ಅಂತ ಅಲ್ಲಿಗೆ ಹಾಕ್ತೀವಿ. ಹಾಕುವಾಗ ನಮ್ದು ಧಾರಾಳ ಮನಸ್ಸು ನೋಡ್ರಿ ಪಾಪ, ನಾವೆಲ್ಲ ಒಳ್ಳೆ ಮನಸ್ಸಲ್ಲೇ ನಾವು ಹಾಕ್ತಿವಿ. ಹಾಕುವಾಗ ಹೇಗೆ ಹಾಕ್ತಿವಿ, ಇರ್ಲಪ್ಪ ಒಂದ್ 2,000 ರೂಪಾಯಿ ಇರ್ಲಿ, ಅಯ್ಯೋ ಒಂದ್ 5,000 ರೂಪಾಯಿ ಇರ್ಲಿ ಅಂತ ಹೇಳಿ ನಾವು ಅಯ್ಯಪ್ಪನಿಗೆ ಬೇಕಾಗಿ ಕೊಡ್ತೇವೆ. ಅದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಅದ್ ನಮ್ ಭಕ್ತಿ, ನಾವು ಕೊಡ್ತೇವೆ. ಆದ್ರೆ ಅದನ್ನ ಕಸಿದು ತಿನ್ನೋದು ಯಾವುದು ಅಂತ ಕೇಳಿದ್ರೆ ನೀತಿಗೆಟ್ಟ ಸರ್ಕಾರ. ಸರಕಾರಕ್ಕೆ ಹೋಗುವಂತಹ ಆ ದುಡ್ಡನ್ನೇ ನಿಲ್ಲಿಸಿ ಬಗ್ಗದ ಎಲ್ಲಿಗೆ ಹೋಗತ್ತೆ ಎಂದಿರುವುದನ್ನು ನಾವು ನೋಡ್ಲಿಕ್ಕೂ ಸಿದ್ಧ. ಅದು ಸೆಕ್ರೆಟರಿಯೇಟ್ ಅಲ್ಲ, ಮುಖ್ಯಮಂತ್ರಿಯೇ ಪತ್ರ ಬರೀತಾರೆ, ಅಲ್ಲಿಯ ನಿಯಮ ಅಲ್ಲಿಗೆ ಪಾಲನೆ ಆಗಬೇಕು ಅಂತ ಬರೀಲೇಬೇಕು. ಆ ಬರಿಸ್ಲಿಕ್ಕಿರುವ ದಾರಿ ಯಾವುದು ಅಂತ ಕೇಳಿದ್ರೆ ಒಂದೇ, ಏನೋ ಆ ಭಂಡಾರದಲ್ಲಿ ದುಡ್ಡನ್ನ ಹಾಕಬೇಡಿ. ಈಗ ಹಾಕಬೇಡಿ. ನಾನು ಹಾಕಬೇಡಿ ಅಂದ್ರೆ ಯಾವ ಕಾಲಕ್ಕೂ ಹಾಕಬೇಡಿ ಅಂತ ಹೇಳ್ತಾ ಇಲ್ಲ, ಈಗ ಹಾಕಬೇಡಿ. ಅರೆ 9,000 ಜನವನ್ನ ಅರೆಸ್ಟ್ ಮಾಡಿ ಹಿಂದುತ್ವವನ್ನು ಮುರಿತೇನೆ ಅಂದಂತಹ ಆ ನೀತಿಗೆಟ್ಟಂತ ಮುಖ್ಯಮಂತ್ರಿ ಆಳ್ವಿಕೆ ಮಾಡುವುದಕ್ಕೆ ನಮ್ಮ ದೇವರ ಹಣ ಬೇಕೇನೋ ಅವನಿಗೆ? ಅದನ್ನು ಕೊಡ್ಲಿಕ್ಕೆ ನಾವು ಒಪ್ಲಿಕ್ಕೆ ತಯಾರಿಲ್ಲ, ನಾವು ಕೊಡೋದು ಇಲ್ಲ, ಕೊಡಬಾರದು. ನಾವು ಬೆವರು ಹರಿಸಿ ಭಕ್ತಿಯಿಂದ ಕೊಡುವಂತದ್ದನ್ನ ಕಾನೂನು ಉಲ್ಲಂಘನೆ ಮಾಡಿ ವೇಷವನ್ನು ಬದಲಿಸಿ ದೇವಸ್ಥಾನದ ನಿಯಮವನ್ನೇ ಬದಲು ಮಾಡಲಿಕ್ಕೆ ಹೊರಟಂತಹ ಆ ಸರ್ಕಾರಕ್ಕೆ ನಾವು ದುಡ್ಡು ಕೊಡ್ಬೇಕೇನು? ಯಾವ ನ್ಯಾಯ ಇದು? ಕೊಡಬೇಡಿ. ಒಂದೇ ಒಂದು ನನಗೆ ಚಪ್ಪಳೆ ಹೊಡಿಬೇಡಿ. ಇದಕ್ಕೆ ಇದು ನಿಮ್ಮ ಡ್ಯೂಟಿ, ಇದು ನಿಮ್ಮ ಕೆಲಸ, ಇದು ನಿಮ್ಮ ಕರ್ತವ್ಯ, ಇದು ಕೊಡಬೇಡಿ ದುಡ್ಡನ್ನ. ಯಾಕೆ ಕೊಡಬೇಕು? ಅದೇ ದುಡ್ಡಿನಿಂದಲ್ವಾ ನಮ್ಮವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು? 9,376 ಜನವನ್ನ ಅರೆಸ್ಟ್ ಮಾಡಿದ್ರು ನಿರ್ದಾಕ್ಷಿಣ್ಯವಾಗಿ. ಒಬ್ಬೊಬ್ಬರಿಗೆ ಜಾಮೀನಿಗೆ ಬೇಕಾಗಿ
10 ಲಕ್ಷ 20 ಲಕ್ಷ 30 ಲಕ್ಷ 1 ಕೋಟಿಯವರೆಗೆ ಕೇಳಿದ್ರು. ಎಲ್ಲಿಯ ನ್ಯಾಯ ಇದು? ಕಣ್ಣು ಮುಚ್ಚಿ ಕೂತ್ಕೊಂಡವನು ಅಯ್ಯಪ್ಪ ಭಕ್ತನೇ ಅಲ್ಲ ಅಂತ ನಾನು ಹೇಳ್ತೇನೆ. ಕಣ್ಣು ಮುಚ್ಚಿ ಕೂತ್ಕೊಳ್ಳೇಬಾರದು. ಹಿಂದಿನ ಪ್ರವೇಶ ಮಾಡಿದಾಗ ಸರ್ಕಾರಕ್ಕೆ ಒಟ್ಟಾರೆಯಾಗಿ ನಷ್ಟ ಬಂದದ್ದು 67 ಕೋಟಿ ರೂಪಾಯಿ. ಹಿಂದಿನ ಬಾರಿಯ ಗಲಾಟೆಯಿಂದ. ದುರದೃಷ್ಟ ಅಂತ ಹೇಳಿದ್ರೆ ಈ ಬಾರಿ ದೇವಸ್ಥಾನವನ್ನ ಓಪನ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆ ದಿವಸವೇ ಆಗಲಿಲ್ಲ, 10 ಕೋಟಿ 20 ಕೋಟಿ ಲಾಭವನ್ನ ತೋರಿಸ್ತಾ ಇದೆ. ಮತ್ತೆ ಪುನಃ ನಾವು ಉದ್ಧಾರ ಮಾಡ್ತಾ ಇದ್ದೀವೇನು? ದೇವರ ಮೇಲೆ ಭಕ್ತಿಯನ್ನ ಕಡಿಮೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ಆ ಭಂಡಾರದಲ್ಲಿ ಸರ್ಕಾರಕ್ಕೆ ಹೋಗತ್ತಲ್ಲ, ಆ ದುಡ್ಡನ್ನ ನಿಲ್ಲಿಸಿ ಅಂತ ಹೇಳ್ತಾ ಇದೆ. ಎರಡನೆಯದು, ದಾರಿಯಲ್ಲಿ ಹೋಗುವಾಗ ಒಂದು ಕೋಯಿಕೋಡು ಅಂತ ಸಿಗುತ್ತೆ. ಅಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋಗುವಾಗ ರಾಮನಾಟಕರ ಅಂತ ಸಿಗುತ್ತೆ. ಆ ರಾಮನಾಟಕರದಿಂದ ಒಂದು 20 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಒಂದು ಲೈನ್ ಆಗಿ ಅಲ್ಲಿ ಹಲ್ವಾಗಳನ್ನ ಮಾಡಿಟ್ಟಿರ್ತಾರೆ. ಬಣ್ಣ 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 ಬಣ್ಣದ ರೀತಿಯಲ್ಲಿರುತ್ತೆ. ಅದು ಮಾರೋ ಒಬ್ಬ ಹಿಂದೂವನ್ನ ನನಗೆ ತೋರಿಸ್ರಿ ಸರ್. ಅವನ ತಾತನ ಮುತ್ತಾತನ ಆದವನು ಒಬ್ಬನನ್ನ ಹಿಂದೂವನ್ನ ನನಗೆ ತೋರಿಸ್ರಿ ಸಾಕು, ಒಪ್ಕೊಂಡ್ಬಿಡ್ತೇನೆ. ನೀವು ಮಾಡಿದ್ದ ಸತ್ಕಾರ್ಯ ಅಂತ ನಾನು ಒಪ್ಕೊಂಡ್ಬಿಡ್ತೇನೆ. ನೀವು ಮಾಡಬೇಕಾದ ಒಂದೇ ಕೆಲಸ, ಅಲ್ಲಿ ಒಂದು ನಯಾ ಪೈಸೆಯನ್ನ ಖರ್ಚು ಮಾಡಿ ನೀವು ಯಾವುದೇ ಹಲ್ವವನ್ನ ತಿನ್ನಬೇಕಾಗಿಲ್ಲ ಸ್ನೇಹಿತರೆ. ಮನೆಯಲ್ಲಿ ನೀವು ತುಪ್ಪವನ್ನ ತಂದುಕೊಡಿ, ನಿಮ್ಮ ಮನೆಯವರು ಬಹಳ ಅದ್ಭುತವಾಗಿ ನಿಮಗೆ ಹಲ್ವವನ್ನ ಮಾಡಿಕೊಡ್ತಾರೆ. ನಾನು ಯಾತಕ್ಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ನೀವಲ್ಲೂ ಕೊಡುವಂತಹ ದುಡ್ಡು ಇಲ್ಲಿಯ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಅದನ್ನ ನೆನಪಿಟ್ಕೊಳ್ಳಿ. ಮಲಪುರಂ ಪೊನ್ನಾಣಿ ಅನ್ನುವಂತಹ ಜಾಗ ಅತಿ ಹೆಚ್ಚಾಗಿ ಹಿಂದೂ ದ್ವೇಷವನ್ನ ಮಾಡುವಂತಹ ನಾಡದು. ಬೇಡ ಸ್ನೇಹಿತರೆ, ಅದು ಬೇಡ ನಮಗೆ, ಅದು ಬೇಡ. ಮೂರನೆಯದು, ದಾರಿಯಲ್ಲಿ ಹೋಗುವಾಗ ಸಾಧ್ಯವಾದ್ರೆ ದಾರಿ ಖರ್ಚಿಗೆ ಅಂತ ಹೇಳಿ ನೀವೇ ಅಡಿಗೆಯನ್ನ ಮಾಡಿ ಊಟ ಮಾಡ್ಕೊಳ್ಳಿ. ಇಲ್ಲ ಅಲ್ಲೆಲ್ಲಲ್ಲಿ ಗಂಜಿ ಕೇಂದ್ರಗಳಿದೆ, ಅಲ್ಲಿ ಊಟ ಮಾಡ್ಕೊಳ್ಳಿ. ನಾನೇನು ಬೇಡ ಅಂತ ಹೇಳೋದು, ತಪ್ಪು ಅಂತ ಹೇಳೋದಿಲ್ಲ ಅದನ್ನ. ಅಲ್ಲೆಲ್ಲ ಅಯ್ಯಪ್ಪ ಕೇಂದ್ರ ಭಕ್ತ ಕೇಂದ್ರಗಳಿದೆ, ಅಲ್ಲಿ ನಿಮಗೆ ಬಹಳಷ್ಟು ಊಟ ಅನ್ನದಾನಗಳು ನಡೀತಾ ಇರುತ್ತೆ, ಅದನ್ನು ಊಟ ಮಾಡಿ. ದಾರಿಯಲ್ಲಿ ವೆಜ್ ಅಂತ ಹೇಳಿ ಯಾವುದೋ ಬೋರ್ಡ್ ಕಾಣ್ತು, ಅಯ್ಯಪ್ಪನ ಫೋಟೋ ಹಾಕಿದ್ರು, ಅವನ್ ದೊಡ್ಡ ಅಯ್ಯಪ್ಪ ಭಕ್ತ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಷ್ಟು ದೊಡ್ಡ ಮೂರ್ಖರು ಬೇರೆ ಯಾರಿಲ್ಲ. ನಾನು ಕೇರಳದಲ್ಲಿ 9 ವರ್ಷ ಅಲೆದಾಡಿದ್ದೇನೆ. ನನಗೆ ಗೊತ್ತಿದೆ ಹಣೆ ಬರ ಏನು ಅಂತ. ನೀವು ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಿರಲ್ಲ, ಸಿಗೋದು ಎಲ್ಲ ಕ್ರಿಶ್ಚಿಯನ್ ಮಿಷನರಿಗಳು ಮಾಡಿರುವಂತಹ ಹೋಟೆಲ್ಗಳದು. ನೀವು ವಾಪಸ್ ಬರುವಾಗ, ರಿಟರ್ನ್ ಬರುವಾಗ ಅಂದ್ರೆ ದೇವಸ್ಥಾನ ಬಾಗಿಲು ಹಾಕಿ ನೀವು ಹೊರಗಡೆ ಬರಬೇಕಾದ್ರೆ, ಅಂದ್ರೆ ಫುಲ್ ದೇವಸ್ಥಾನ ಸಂಪೂರ್ಣವಾಗಿ ಬಾಗಿಲು ಹಾಕಿದ ನಂತರಕ್ಕೆ ನೀವು ಹೊರಗಡೆ ಬರಬೇಕಾದ್ರೆ ಇಲ್ಲಿ ವೆಜ್ ಅಂದಿತ್ತಲ್ಲ, ಅದ್ರ ಮುಂದ್ಗಡೆ ಎಲ್ಲ ಒಂದು ನಾನ್ ಅಂತ ಸೇರಿಸ್ಕೊಂಡ್ಬಿಡ್ತಾರೆ ಅಷ್ಟೇ. ಅಯ್ಯಪ್ಪನ ಫೋಟೋ ಇತ್ತಲ್ಲ, ಅಲ್ಲಿ ಇನ್ನೊಬ್ಬ ಕೂದಲು ಬಿಟ್ಕೊಂಡು ಇನ್ನೊಬ್ಬ ವ್ಯಕ್ತಿ ನಿಂತ್ಕೊಂಡಿರ್ತಾನೆ ಫೋಟೋ, ಅದ್ರ ಮುಂದ್ಗಡೆ ಒಂದು ಕೂಡಿಸು ಅಂತ ಚಿಹ್ನೆ ಬಿಟ್ಕೊಂಡಿರುತ್ತೆ ಅಷ್ಟೇ. ನೀವು ಇದಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಬದಲಾಯಿಸಿಡ್ರಿ ನೀವು. ಇದು ಎರುಮೇಲಿಯಿಂದ ಹಿಡಿದು ಕಾಸರಗೋಡಿನ ಬುಡಕವರೆಗೂ ಇದೇ ನಡೀತಾ ಇರೋದು. ಇಲ್ಲಿ ಹೋಗಿ ಬಂದಂತಹ ಬಹಳಷ್ಟು ಹಿರಿಯ ವ್ಯಕ್ತಿಗಳಿದ್ದೀರಿ, ನಿಮಗಲ್ಲ ಅಂತ ಹೇಳಲಿಕ್ಕೆ ತಾಕತ್ತಿದ್ರೆ ಹೇಳಿ. ಇದು ನಮ್ಮನ್ನ ದಾರಿ ತಪ್ಪಿಸಲಿಕ್ಕೆ ಮಾಡ್ತಾ ಇರುವಂತಹ ಕುತಂತ್ರಗಳು. ನಮ್ಮ ದೇವರುಗಳ ಹೆಸರಿನಲ್ಲಿ ವ್ಯಾಪಾರೀಕರಣ ಮಾಡಿ ನಮ್ಮ ಧರ್ಮದ ಮೇಲೆ ಆಕ್ರಮಣವನ್ನ ಮಾಡುವಂತವರಿಗೆ ವ್ಯಾಪಾರವನ್ನ ಕೊಡಬೇಕೇನೋ? ಅದು ಎಲ್ಲಿಯ ನ್ಯಾಯ ಸ್ನೇಹಿತರೆ? ಒಂದು ನಯ ಪೈಸೆ ವ್ಯಾಪಾರವನ್ನ ಕೊಡಬೇಡಿ. ನಮ್ಮ ದಾರಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನೋಡಿ, ನೀವು ನಮ್ಮ ದಾರಿಗೆ ಬಂದೇ ಬರ್ತಾರೆ. ಇವರಿಗೆ PIN ಹಾಕಬೇಕಾದ್ರೆ ಜಾತಿ ವೈಷಮ್ಯ ಅದು ಯಾವುದು ಕಾಣೋದಿಲ್ಲಪ್ಪ, ಎಲ್ಲರೂ ಒಂದೇ. ಸರ್ವಧರ್ಮ
ಸಮೀಕರಣನು ಬೇಕಾದ್ರೂ ಅಲ್ಲಿ ಹೋಗಿ PIL ಅನ್ನ ಹಾಕಬಹುದು. ಅದನ್ನ ಚರ್ಚೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟು ಇದೆ, ಸರ್ಕಾರಗಳಿದೆ. ಬುದ್ಧಿ ಇಲ್ಲದಂತಹ ಲದ್ದಿಗೇಡಿಗಳು ಬಹಳಷ್ಟು ಇದ್ದಾರೆ. ಅದಕ್ಕೆ ಯಾತಕ್ಕೋಸ್ಕರ? ಹಿಂದೂ ಧರ್ಮವನ್ನ ಅವಹೇಳನ ಮಾಡಲಿಕ್ಕೋಸ್ಕರ. ಅಲ್ಲೆಲ್ಲ ಒಂದು ಜ್ಯೋತಿ ಕಾಣತ್ತೆ ಅಂತ ಹೇಳಿ ಭಕ್ತಿಯಿಂದ ಕೈ ಮುಗಿತಾ ಇದ್ದಾರೆ ಲಕ್ಷ ಕೋಟಿ ಜನ. ಅವರ ಭಾವನೆಗೆ ಒಂದು ನಯ ಪೈಸೆಯ ಬೆಲೆಯನ್ನು ಕೊಡ್ಲಿಕ್ಕಾಗ್ಲಿಲ್ಲ. ಆದ್ರೆ ಅದನ್ನ ಬ್ಯಾನ್ ಮಾಡಬೇಕು, ಅದು ಬೇಡ, ಅದು ಸುಳ್ಳು. ದೇವರನ್ನ ಮಂಗ ಮಾಡುವುದು, ದೇವರ ಹೆಸರಲ್ಲಿ ಹಿಂದೂಗಳನ್ನ ಮಂಗ ಮಾಡುವುದು. ಅರೆ ಈ ಬುದ್ಧಿಗೇಡಿಗಳಿಗೆ ಏನು ಗೊತ್ತಿದೆ? 49 ದಿನ ಅದು ಎಷ್ಟೋ ಮನೆಗಳು, 48 ವರ್ಷಗಳಿಂದ ಅದು ಎಷ್ಟೋ ಕುಟುಂಬಗಳು ಇವತ್ತು ಬಹಳ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದಾರೆ. ಕಾರಣ ಒಂದೇ, ಅಯ್ಯಪ್ಪ ಮಲೆಗೆ ಅವರು ಹೋಗ್ತಾರೆ ಅನ್ನೋ ಕಾರಣ. ಅವನು ವ್ರತವನ್ನ ಮಾಡ್ತಾರೆ 49 ದಿನ. ಬೀಡಿ ಇಲ್ಲ, ಸಿಗರೇಟ್ ಇಲ್ಲ, ಕುಡಿಯುವುದಿಲ್ಲ, ಅನ್ಯ ವಿಚಾರಗಳಿಗೆ ಹೋಗುವುದಿಲ್ಲ. ಕೇವಲ ದೇವರ ಒಂದು ವಿಷಯವನ್ನ ಮಾತ್ರ ಬಿಟ್ಟು ಬೇರೆ ಯಾವುದನ್ನು ಚಿಂತೆ ಮಾಡುವುದಿಲ್ಲ. ಅವನ ಮನಸ್ಸು ಪರಿವರ್ತನೆ ಆಗ್ತಾ ಇದೆ. ಆ ಒಂದು ಅದ್ಭುತವಾದ ಶಕ್ತಿಯ ಮುಂದುಗಡೆ ಅವನ ಮನಸ್ಸು ಬದಲಾವಣೆ ಆಗ್ತಾ ಇದೆ. ಆ ಮನಸ್ಸು ಬದಲಾದದ್ದನ್ನ ಕೇಳಲಿಕ್ಕೆ ಈ ಲದ್ದಿಗೇಡಿಗಳಿಗೆ ಯಾಕೆ ಗೊತ್ತಾಗೋದಿಲ್ಲ? ಯಾಕೆಂದ್ರೆ ಸಾಹಿತಿಗಳು ಅಂತ ಹೇಳಿದ್ರೆ ದಾರಿ ತಪ್ಪಿಸ್ಲಿಕ್ಕೆ ಇರುವಂತವ್ರು. ವಿಚಾರವಾದಿಗಳು ಅಂದ್ರೆ ಬೇರೆ ಏನೂ ಅಲ್ಲ, ದಾರಿ ತಪ್ಪಿಸುವವರೇ. ಸರಿಯಾದ ದಾರಿಯಲ್ಲಿ ಹೋಗುವವನು ನಿಜವಾದ ಧರ್ಮ ರಕ್ಷಕನಾಗಿರ್ತಾನೆ. ಆ ಧರ್ಮ ರಕ್ಷಕ ಯಾರು ಅಂತ ಕೇಳಿದ್ರೆ ದಾರಿಯನ್ನ ತೋರಿಸಿಕೊಟ್ಟವನೇ ತತ್ವಮಸಿ, ಅದು ನಾನಾಗುತ್ತೇನೆ ಅಂತ ತೋರಿಸಿಕೊಟ್ಟವನೇ ಸಾಕ್ಷಾತ್ ಅಯ್ಯಪ್ಪ. ಅದು ಆ ಅಯ್ಯಪ್ಪ. ಆದ್ದರಿಂದ ನೀವೆಲ್ಲರೂ ಶಬರಿಮಲೆಗೆ ಹೋಗುವಾಗ ಒಂದು ಶರಣನ್ನ ಹೇಳ್ತೀರಿ, ಸ್ವಾಮಿದಿಂದ ಗತೋಂತು, ಸ್ವಾಮಿದಿಂದ ಗತೋಂತು, ಸ್ವಾಮಿದಿಂದ ಗತೋಂತು. ಈ ತೋಮ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬೋದಾ? ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಇದೆ. ಇದು ನಿಜವಾಗಿರುವಂತದ್ದು ಮಲಯಾಳಂನಲ್ಲಿ. ಇದರಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಸ್ವಾಮಿ ನಿಂಡಗತ್ತುಂ ಅಯ್ಯಪ್ಪ ಎಂಡೆಗತ್ತುಂ. ಅದು ದಿಂದಗತ್ತುಂ ಅಲ್ಲ, ನಿಂಡೆಗತ್ತುಂ. ನಿಂಡಗತ್ತು ಅಂದ್ರೆ ನಿನ್ನೊಳಗಡೆ, ಸ್ವಾಮಿ ನಿನ್ನೊಳಗೆ, ಆ ಅಯ್ಯಪ್ಪ ನನ್ನೊಳಗೆ. ಮಲಯಾಳದಲ್ಲಿ ಹೇಳ್ತಾರೆ ಅದನ್ನ, ಸ್ವಾಮಿ ನಿನ್ನೊಳಗೆ, ಆ ಅಯ್ಯಪ್ಪ ನನ್ನೊಳಗೆ. ಆ ಅಯ್ಯಪ್ಪ ನನ್ನೊಳಗೆ ಅಂದ್ರೆ ನಾನು ಹೇಗಿರ್ಬೇಕು ಸ್ವಾಮಿ? ಆ ಅಯ್ಯಪ್ಪ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಆ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ನಾವಿರ್ಬೇಕು. ಆ ಅಯ್ಯಪ್ಪ ನಮ್ಮೊಳಗಡೆ ಬರಬೇಕು ಅಂತ ಹೇಳಿ ಆದ್ರೆ ನಾವೆಲ್ಲರೂ ಶುದ್ಧ ಮನಸ್ಸಿನಿಂದ, ಶುದ್ಧ ವಿಚಾರಗಳಿಂದ, ಒಳ್ಳೆಯ ವಿಚಾರಗಳಿಂದ ನಾವು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಅಯ್ಯಪ್ಪ ಸಂಗಮವನ್ನ ಮಾಡಿದ್ದಾರೆ. ನನಗೆ 20 ನಿಮಿಷಗಳ ಕಾಲಾವಕಾಶ ಕೊಟ್ಟಿದ್ರು. 28 ನಿಮಿಷ ಮಾತಾಡ್ಬೇಕು. ಎಲ್ಲರೂ ಸೈಲೆಂಟ್ ಆಗಿದ್ದನ್ನು ನೋಡಿದ್ರೆ ನನಗನ್ನಿಸ್ತದೆ ನಿಮಗೂ ಹಸಿವಾಗ್ತಾ ಇರ್ಬೋದೇನು. ಇಲ್ಲದಿದ್ರೆ ಎಲ್ಲ ನಮ್ಗೆ ಗೊತ್ತಿರೋದನ್ನೇ ಹೇಳ್ತಿದ್ದಾರೆ. ಬಾಬಾ ಎಂತಕ್ಕೆ ಸುಮ್ಮನೆ ಬಂದಾಯ್ತು ಎದ್ದು ಹೋದ್ರೆ ಇವ್ರು ಏನ್ ತಿಳ್ಕೊಳ್ತಾರೋ ಏನೋ ಅಂತ ಕೂತ್ಕೊಂಡಿರ್ಲಿಕ್ಕೂ ಸಹ ಅದು ಇಲ್ಲ ಅಂತ ಹೇಳಿ. ಆದ್ರೆ ಮಧ್ಯಾಹ್ನ ಊಟ ಇದೆ, ಮುಗಿಸ್ಕೊಂಡು ಹೋಗ್ಬಿಡೋಣ, ಬಂದಾಯ್ತು ತೆಲ್ಲ ಇದ್ರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮದು ಒಂದೇ ನಿರ್ಧಾರ, ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಬರಿಮಲೆಗೆ ನಾವು ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಬೇಕು. ಹೋಗ್ತೀವೋ ಇಲ್ವೋ? ಇಲ್ಲಿರುವಂತಹ ಒಬ್ಬೊಬ್ಬರು ಕನಿಷ್ಠ ಅಂತ ಹೇಳಿ ಆದ್ರೂ 100 ವ್ಯಕ್ತಿಗಳನ್ನಾದ್ರೂ ಕರ್ಕೊಂಡು ಹೋಗ್ಲೇಬೇಕು. ಆದ್ರೆ ಹೋದ ಮೇಲೆ ಅಲ್ಲಿ ತುಪ್ಪದ ಅಭಿಷೇಕವನ್ನ ಬಹಳ ಅದ್ಭುತವಾಗಿ ನಡೆಸಬೇಕು, ಯಾವುದೇ ಸಂಶಯ ಇಲ್ಲ. ಭಸ್ಮವನ್ನ ಅಲ್ಲಿಂದ ತರಬೇಕು, ಸಂಶಯವಿಲ್ಲ. ಅಪ್ಪವನ್ನ ತರಬೇಕು, ಸಂಶಯ ಬೇಡ, ತನ್ನಿ. ಆದರೆ ಆ ಭಂಡಾರದಲ್ಲಿ ಮಾತ್ರ ದುಡ್ಡನ್ನ ಹಾಕಬೇಕು. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ಸುಪ್ರೀಂ ಕೋರ್ಟ್ನಿಂದ ಹಿಂದುತ್ವದ ಪರವಾಗಿ, ಅಯ್ಯಪ್ಪನ ಪರವಾಗಿ ಎಲ್ಲಿ ನಿರ್ಧಾರ ಬರುವುದಿಲ್ಲವೋ ಅಲ್ಲಿಯವರೆಗೆ ಒಂದು ನಯಾ ಪೈಸೆ ಭಂಡಾರದಲ್ಲಿ ಹಾಕುವ ಅವಶ್ಯಕತೆ ಬೇಡವೇ ಬೇಡ. ಈ ನಿರ್ಧಾರವನ್ನ ಇವತ್ತೇ ಮಾಡ್ಕೊಂಡು ಮುಂದಕ್ಕೆ ಹೋಗು.
ನೀವು ನನ್ನನ್ನ ದ್ರೋಹಿಯಿಂದ ಬೇಕಾದ್ರೂ ತಿಳ್ಕೊಳ್ಳಿ, ನನಗೇನು ಚಿಂತೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನೀವು ಹಾಕಿದ ದುಡ್ಡು ಅಯ್ಯಪ್ಪ ತಗೊಂಡು ಹೋಗೋದು ಖಂಡಿತವಾಗ್ಲೂ ಹೋಗೋದಿಲ್ಲ. ಅಯ್ಯಪ್ಪ ಕ್ಷೇತ್ರವನ್ನ ಉದ್ಧಾರ ಆದ್ರೂ ಮಾಡಿದ್ರ ಅದೂ ಮಾಡ್ಲಿಲ್ಲ. ಅದು ಮಾಡಿದ್ದು ವಿಜಯ ಮಲ್ಯ, ಚಿನ್ನ ಎಲ್ಲ ಹಾಕಿದ್ದು ವಿಜಯ ಮಲ್ಯ, ಇವ್ರು ಹಾಕಿದ್ದಲ್ಲ. ಸರ್ಕಾರ ಮಾಡಿದ್ದೇನು, ಅದರಲ್ಲಿ ಬರುವುದನ್ನು ತೆಗೆದುಕೊಂಡು ಹೋಯಿತು, ಸೀದಾ ಧನಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಹಾಕ್ತಾ ಹೋಯ್ತು. ಅದರಲ್ಲಿ ಬಂದ ಇಂಟ್ರೆಸ್ಟ್ ಅನ್ನ ಚೇರ್ಮನ್ ತಿನ್ನೋದ, ಸೆಕ್ರೆಟರಿ ತಿನ್ನೋದ, ನಾನ್ ತಿನ್ನೋದ, ನೀನ್ ತಿನ್ನೋದ ಅಂತ ಗಲಾಟೆ ಮಾಡ್ತಾ ಕೂತ್ಕೊಂಡ್ರು. ಒಟ್ಟು ಬಿಟ್ಟು ಬೇರೆ ಏನು ಮಾಡ್ಲಿಲ್ಲ. ಆದ್ದರಿಂದ ಅದಕ್ಕೆಲ್ಲದಕ್ಕೊಂದು ಪೊಲೀಸ್ ಸ್ಟಾಪ್ ಯಾವಾಗ ಅಂತ ಕೇಳಿದ್ರೆ, ಅತಿ ಕೇರಳದವರು ಬುದ್ಧಿವಂತರು. ಅವ್ರು ಯಾರು ದುಡ್ಡದನ್ನು ತಗೊಂಡೋಗಿ ಅದರಲ್ಲಿ ಹಾಕೋದೇ ಇಲ್ಲ, ಅವ್ರು ಜಾಸ್ತಿ ಹಾಕೋದೇ ಇಲ್ಲ. ಹಾಕೋದು ಯಾರು ಅಂತ ಕೇಳಿದ್ರೆ ನಮ್ಮ ಈ ಹೊರ ರಾಜ್ಯದಿಂದ ಹೋದವರೇ ಹಾಕೋದು. ಆದ್ರಿಂದ ಹೊರ ರಾಜ್ಯದಿಂದ ಹೋಗುವಂತವರು ಬಹಳ ಕಡಿಮೆಯಲ್ಲಿ ಆ ಸಂಪ್ರದಾಯವನ್ನು ನಾವು ಪಾಲಿಸಿಕೊಳ್ಳಿ. ಅದೇ ರೀತಿ ದಾರಿಯಲ್ಲಿ ಬರುವಾಗ ಇದ್ದವದ್ದ ಹೋಟೆಲ್ನಲ್ಲೆಲ್ಲ ತಿನ್ನಬೇಡಿ. ಎರಡು ರೀತಿ, ಒಂದು ಅವರು ಹಾಕಿದ ಸೋಡದಿಂದ ನಿಮ್ಮ ಹೊಟ್ಟೆ ಉಬ್ಬರಿಸಿ ನಾಳೆ ನೀವು ಆಸ್ಪತ್ರೆಯಲ್ಲಿ ಮಲಗಬೇಕಾಗ್ತದೆ. ಎರಡನೆಯದು, ಅದರಲ್ಲಿ ಯಾವುದು ನಮ್ಮವರದ್ದು ಯಾರದ್ದು ಇಲ್ಲ ಸ್ವಾಮಿ, ಒಂದೇ ಹಿಂದೂಗಳದ್ದಿಲ್ಲ, ಅವರೆಲ್ಲ ವೇಷ ಕಟ್ಟುವಂತವರು. ಆ ವೇಷದ ಹಿಂದೆ ನಾವು ಮಾರು ಹೋಗುವುದು ಬೇಡ. ಮೂರನೆಯದು, ದಾರಿಯಲ್ಲಿ ಸಿಕ್ಕಿ ಬಂದಂತಹ ಇಂಥದ್ದು ಹಲ್ವವನ್ನ ಖಂಡಿತವಾಗಿಯೂ ತರಬೇಡಿ. ಕೋಯಿಕೋಡು ಹಲ್ವಾ ಅದನ್ನು ತರಲೇಬೇಡಿ. ಯಾವ ಕಸಂಟ ಎಣ್ಣೆಯಿಂದ ಮಾಡಿದಾರೋ ಏನೋ ಅದು ಗೊತ್ತಿಲ್ಲ, ಅದರಿಂದ ಅದನ್ನು ತರಬೇಡಿ. ನಾಲ್ಕನೆಯದು, ಬಹಳ ಅದ್ಭುತವಾಗಿ ಹೋಗಿ ಬಹಳ ಸಂತೋಷವಾಗಿ ಬನ್ನಿ ಎನ್ನುವಂತಹ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ, ನಿತ್ಯ ನಿರಂತರ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಆ ಸಾಕ್ಷಾತ್ ಅಯ್ಯಪ್ಪನ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅನ್ನುವಂತಹ ಮಾತಿನೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ, ಎಷ್ಟಾಗುತ್ತಷ್ಟು ಜೋರಾಗಿ ಒಂದ್ಸಲಿ ಶರಣನ್ನ ಹೇಳ್ತಾ ವಿರಾಮವನ್ನು ಕೊಡೋಣ. ಸ್ವಾಮಿಯೇ 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 ಹರಿಹರ ಸುತನಯ್ಯನಯ್ಯಪ್ಪ ಸ್ವಾಮಿಯೇ 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 ಜೈ ಜೈ ಶ್ರೀರಾಮ್. ಕೈ ಹೋಗ್ಲೇ ಇಲ್ಲ. ಶ್ರೀರಾಮನಿಗೆ ನಿಮ್ಗೆ ಗೊತ್ತಿರ್ಬೋದು, ಈಗ ನೋಡಿದ್ರಿ ದೇವಸ್ಥಾನದ ಆಚಾರ ಇದೇ ಪಂದಳ ರಾಜರ ಕೈಯಲ್ಲೇ ಇದೆ ಇವತ್ತಿಗೆ. ಆದ್ದರಿಂದ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೆ, ಅದು ಸುಮ್ಮನೆ ನಿಂತ್ಕೊಂಡಿಲ್ಲ. ಅದಕ್ಕೆ ಬಲವನ್ನು ನಾವು ಕೊಡಬೇಕಾಗಿದೆ. ಆ ಬಲ ಯಾವುದು ಅಂತ ಕೇಳಿದ್ರೆ ನಾಮದ ಬಲವೇ ಬೇಕಾಗಿರುವಂಥದ್ದು. ಈಗ ಬೇರೆ ಯಾವುದು ಬೇಡ, ಧನ ಬಲ ಬೇಡ, ಶಕ್ತಿ ಬಲ ಬೇಡ, ನಮಗೆ ಯಾವುದು ಬೇಡ. ನಮಗೆ ಯಾವುದು ಬೇಕಾಗಿರುವಂಥದ್ದು ಧರ್ಮದ ನಾಮಬಲ. ಆ ನಾಮಬಲವನ್ನು ನೀವೆಲ್ಲ ಕೊಡ್ತೀರಿ ಅನ್ನುವಂತಹ ವಿಶ್ವಾಸದೊಂದಿಗೆ ಒಂದ್ಸಲಿ ಶ್ರೀರಾಮನನ್ನ ನೆನೆಸ್ಕೊಳ್ತಾ ಹೇಳಿ, ಯಾಕೆಂದ್ರೆ ಶ್ರೀರಾಮ ನಮಗೆ ಆದರ್ಶವನ್ನ ನೆನಪಿಸ್ತಾ ಹೇಳೋಣ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜಾನಕಿ ಕಾಂತ ಸ್ಮರಣಂ, ಜೈ ಜೈ ರಾಮ ರಾಮ. ಶ್ರೀಕೃಷ್ಣ ಚೈತನ್ಯ ಮೂರ್ತಿ ಕೀ ಜೈ, ಆಂಜನೇಯ ಸ್ವಾಮಿ ಕೀ ಜೈ. ಹರ ನಮಃ ಪಾರ್ವತಿ ಪತಯೇ, ಹರ ಹರ ಮಹಾದೇವ. ಸ್ವಾಮಿಗೆ ಸ್ವಾಮಿಗೆ സ്വാമിയേ. ഇവിടെ അവതരിപ്പിച്ചു കഴിഞ്ഞിരിക്കുകയാണ്. വ്യാസോച്ഛിഷ്ടം ജഗത്സർവം എന്ന് പറഞ്ഞ മാതിരി സ്വാമി എന്താണോ പറഞ്ഞത് അതിൽ ഉച്ഛിഷ്ടമായിരിക്കും നമ്മളെല്ലാം ഇവിടെ പറയേണ്ടത്. കാരണം എല്ലാ കാര്യങ്ങളെയും സ്വാമിജി തൊട്ടിട്ടുണ്ടായിരുന്നു. ഒരു ജാഗരണം, ഒരു ഭക്തി, ഒരു ഏകത
എന്ന് വേണ്ട എല്ലാ കാര്യങ്ങളെയും പരാമർശിച്ചുകൊണ്ട് വളരെ വളരെ ചുരുങ്ങിയ നേരം കൊണ്ട് ഒരു ബൃഹത്തായ സന്ദേശം നമുക്ക് സ്വാമിജി പകർന്നു തന്നിരിക്കുകയാണ്. ശബരിമല ദേവാലയം മറ്റെല്ലാ ദേവാലയങ്ങളിൽ നിന്നും വ്യത്യസ്തമായ ഒരു ദേവാലയമാണ്. ശബരിമലയ്ക്ക് പോകണമെങ്കിൽ എന്നാണ് ശബരിമല തുറക്കുക ഇത് നാം കാത്തിരിക്കണം. അത് മാത്രം പോരാ, ശബരിമലയ്ക്ക് പോകണമെങ്കിൽ ഒരു മണ്ഡലകാലം നാം വ്രതം അനുഷ്ഠിക്കണം. ശബരിമലയല്ലാതെ ആയിരക്കണക്കിന് അയ്യപ്പ ധർമ്മശാസ്ത്ര ക്ഷേത്രങ്ങൾ നമ്മുടെ ഭാരതത്തിലും വിദേശങ്ങളിലുമായി ഉണ്ട്. അവിടെയെല്ലാം നമുക്ക് എപ്പോൾ വേണമെങ്കിലും പോകാം. പക്ഷെ ശബരിമലയ്ക്ക് പോകുന്നതിനുള്ള ഒരു ചിട്ട, ഒരു പദ്ധതി, ഒരു രൂപരേഖ അത് നിർവചിച്ച് തന്നിരിക്കുന്നത് സാക്ഷാൽ അയ്യപ്പനാണ്, വേറെ ആരുമല്ല. അയ്യപ്പന്റെ നിർദ്ദേശപ്രകാരം, അയ്യപ്പന്റെ ആഗ്രഹപ്രകാരം ഇവിടെ നമ്മുടെ ദീപം തെളിയിച്ച മഹത് വ്യക്തി പന്തളത്തിന്റെ ഇന്നത്തെ കൊട്ടാരം തമ്പുരാൻ ശശികുമാര വർമ്മജി പറഞ്ഞതുപോലെ ആ പന്തള കൊട്ടാരത്തിൽ ജീവിച്ച അയ്യപ്പൻ എന്ന ചരിത്ര പുരുഷനാണ് ശബരിമലയുടെ ഇന്നത്തെ ആചാരങ്ങളെ പറ്റിയും അവിടെ അനുഷ്ഠിക്കുന്ന വ്രതങ്ങളെ പറ്റിയും വളരെ വ്യക്തമായി പറഞ്ഞിരിക്കുന്നത്. ലോകത്തിങ്ങനെ വേറെ എവിടെ ഒരു ക്ഷേത്രമില്ല. ദേവൻ തന്നെ, ദേവത തന്നെ തന്നെ എങ്ങനെ സേവിക്കണമെന്നും എങ്ങനെ ആചരിക്കണമെന്നും എങ്ങനെയാണ് തന്റെ ഭക്തന്മാർ തന്നെ കാണുവാൻ വരേണ്ടതെന്നും വളരെ വ്യക്തമായി പ്രതിപാദിച്ച, വ്യക്തമായി പറഞ്ഞ ഒരു ക്ഷേത്രമാണ് ശബരിമല. ശബരിമലയിൽ മാനവികത ഏകീകരിക്കുന്നു. മാനവികത മാത്രമല്ല, സൈദ്ധാന്തികമായി ഫിലോസഫിക്കൽ നോക്കുകയാണെങ്കിൽ ഷൺമതങ്ങളും ഏകീകരിക്കുന്ന ഒരു മഹാദേവാലയമാണ് ശബരിമല. ശബരിമലയ്ക്ക് മാലയിട്ട അയ്യപ്പന് എല്ലാം അയ്യപ്പൻ, എല്ലാറ്റിൻപോലുള്ള അയ്യപ്പൻ എന്ന ഒരു ഭക്തി മനോഭാവം വരികയാണ്. അവൻ ഗുരുവായൂർ ചെന്നാൽ അതവന് വൈഷ്ണവ സ്ഥലമല്ല, ഗുരുവായൂരപ്പനെ ശരണമയ്യപ്പ എന്ന് ജപിക്കുകയാണ്. വൈഷ്ണവത്തെയും ഉൾക്കൊണ്ടുകൊണ്ട് അല്പം കൂടെ നീങ്ങി ചോറ്റാനിക്കര അമ്മയെ ശരണമയ്യപ്പ എന്ന് ശാക്തയത്തെ ഉൾക്കൊണ്ടുകൊണ്ട് അല്പം കൂടെ നീങ്ങി വൈക്കത്തപ്പനെ ശരണമയ്യപ്പ എന്ന് ശൈവത്തെയും ഉൾക്കൊണ്ടുകൊണ്ട് മെല്ലെ മെല്ലെ പമ്പയിലെത്തുമ്പോൾ കന്നിമൂല ഗണപതി ഭഗവാനെ ശരണമയ്യപ്പ എന്ന് ഗാണപത്യത്തെ ഉൾക്കൊണ്ടുകൊണ്ട് തിരിച്ചിറങ്ങി വരുമ്പോൾ പരിണമ ആണ്ടവനെ ശരണമയ്യപ്പ എന്ന് കൗമാരത്തെയും ഉൾക്കൊണ്ടുകൊണ്ട് എല്ലാ മതങ്ങളെയും ഉൾക്കൊള്ളുന്ന എല്ലാം ഒന്നാണ്, ഏകം സത് വിപ്ര ബഹുധാ വദന്തി എന്ന മഹത് സന്ദേശം ഉൾക്കൊള്ളുന്ന ഒരു കാഴ്ചയാണ്, ഒരു തീർത്ഥയാത്രയാണ് ശബരിമല യാത്ര. അത് മനസ്സിലാകണമെങ്കിൽ, അത് ഉൾക്കൊള്ളണമെങ്കിൽ, അതിന്റെ അന്തസത്ത, അതിന്റെ പൊരുൾ നാം അനുഭവിക്കണമെങ്കിൽ, നമ്മുടെ ബോധോദയത്തിൽ, നമ്മുടെ ബോധത്തിൽ അത് വരണമെങ്കിൽ അവിടെ പ്രാധാന്യമായി നാം ആചരിക്കേണ്ടത് ഒരു മണ്ഡലകാലം വ്രതമാണ്. ശബരിമല യാത്രയുടെ ഏറ്റവും പ്രധാനപ്പെട്ട ഒരു ഘടകം ഒരു മണ്ഡലം വ്രതമാണ്. നിങ്ങൾ മീനമാസം പോയിക്കോ, മേടമാസം പോയിക്കോ, ഏത് മാസം വേണമെങ്കിലും പോയിക്കോളൂ. പക്ഷേ പോകുന്നതിന് മുന്നേ ഒരു മണ്ഡലകാലം അയ്യപ്പന്റെ വ്രതം അനുഷ്ഠിക്കണമെന്നതാണ് നിർബന്ധം. അതിലാണ് നമുക്ക് അയ്യപ്പനെ സാക്ഷാത്കരിക്കാൻ കഴിയുക. അതിലാണ് നമുക്ക് അയ്യപ്പനുമായി താതാത്മ്യം പ്രവർത്താൻ കഴിയുക.
അതല്ലെങ്കിൽ വെറും പിക്നിക് ആയിരിക്കും, അത് തീർത്ഥയാത്രയാവില്ല. ഒരു ഗുരുവെ കണ്ടുപിടിച്ച് ആ ഗുരുവിൽ നിന്നും ജ്ഞാനമുദ്രാം ശാസ്ത്രമുദ്രാം ഗുരുമുദ്രാം നമാമ്യകം എന്ന മന്ത്രം ജപിച്ചുകൊണ്ട്, സ്വാമിയേ ശരണമയ്യപ്പ എന്ന മഹാമന്ത്രം ജപിച്ചുകൊണ്ട് മുദ്ര ധരിക്കുന്നത് തുടങ്ങി. അദ്ദേഹത്തിന്റെ കരങ്ങൾ കൊണ്ട് നെയ് നിറച്ച് ഇരുമുടി കെട്ടി മലയാത്ര കഴിയുന്നത് വരെ ആ വ്രതം നാം ആചരിക്കുകയാണ്. അങ്ങനെ മെല്ലെ 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 41 ദിവസം വ്രതമനുഷ്ഠിച്ച് ഇന്ന് 18 കൊല്ലങ്ങൾ ആചരിക്കുമ്പോഴാണ് അദ്ദേഹം ഗുരുസ്വാമിയായി മാറുന്നത്. അതാണ് ഗുരുസ്വാമി. 18 കൊല്ലം പോയാൽ ഗുരുസ്വാമി ആകില്ല. 18 വർഷങ്ങളും ഒരു മണ്ഡലകാലം വ്രതമനുഷ്ഠിച്ചുകൊണ്ട് ശബരിമലയ്ക്ക് പോകുന്ന വ്യക്തി ആയിരിക്കും ഗുരുസ്വാമിയായി ഭവിക്കുക. ഇന്ന് പലർക്കും ഗുരുസ്വാമി കേരളത്തിലെല്ലാം വിവേകാനന്ദ ട്രാവൽസ് ആണ്. ആ ട്രാവൽസ് പൈസ അടച്ചാൽ മതി, അവർ ഗുരുസ്വാമിയാണ്. അവർ ഇരുമ്പി കെട്ടിത്തരും, അവർ കൊണ്ടുപോയിക്കോളും, തിരിച്ചു കൊണ്ടുവരും. രാവിലെ നാട്ടിൽ കാണാം, പിറ്റേന്ന് കഴിഞ്ഞ പിറ്റേന്ന് പ്രസാദ ഗുരുസ്വാമി മലയ്ക്ക് പോയി വന്നു. ആർക്ക് വേണ്ടിയാണ് മലയ്ക്ക് പോകുന്നത്? എന്തിനു വേണ്ടിയായിരുന്നു മലയ്ക്ക് പോയത്? ഒരു ബോധമില്ല. അത് പറഞ്ഞു കൊടുക്കുവാനുള്ള കഴിവുള്ള ഗുരുസ്വാമിമാരുടെ എണ്ണം മെല്ലെ 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 കുറഞ്ഞു വരികയാണ്. അതുകൊണ്ട് ശബരിമല അയ്യപ്പ സേവാ സമാജം ഗുരുസ്വാമികളെ ആദരിക്കുകയാണ്, ഗുരുസ്വാമി സമ്മേളനം നടത്തുകയാണ്. എന്താണ് ശബരിമല വ്രതം? എന്താണ് ആചാരം? എന്താണ് അനുഷ്ഠാനം? എന്തിനു വേണ്ടി ഇരുപിടി കെട്ടുന്നു? എന്തിനു വേണ്ടി മാല ധരിക്കുന്നു? എന്താണ് തത്വമസി? എന്താണ് 18-ാം പടി? എന്താണ് ചിന്മുദ്ര എന്ന കാര്യങ്ങൾക്ക് വേണ്ടി നാം ക്ലാസ് എടുത്തുകൊണ്ടിരിക്കുകയാണ്. നമുക്കറിയാം, ഈ കാലഘട്ടം പല ഭക്തി പ്രസ്ഥാനങ്ങൾ ഉണ്ടാകും. ഇങ്ങനെ ഒരു അയ്യപ്പന് വേണ്ടി, അയ്യപ്പന്റെ കാര്യങ്ങൾക്ക് വേണ്ടി ഇങ്ങനെ ഓഡിറ്റോറിയത്തിൽ കൂടുന്ന കാഴ്ച ഈ കഴിഞ്ഞ 4-5 കൊല്ലമായി കൊണ്ടിരിക്കുകയാണ്. ഇതിനു മുന്നേ അങ്ങനെയില്ല. റോഡിൽ നമ്മൾ ഒരുമിച്ച് കൂടും, ഒരു അഭിഷേകം ഉണ്ടാകും, ഒരു യാത്രയുണ്ടാകും, ഘോഷയാത്ര ഉണ്ടാകും. സ്വാമിയേ അയ്യപ്പോ അയ്യപ്പോ സ്വാമിയേ. ഭക്തിയോടെ മാത്രം അവസാനിക്കുകയാണ്. ഭക്തി എന്ന സ്റ്റെപ്പിൽ നിന്ന്, ഭക്തി എന്ന പടവിൽ നിന്ന് മെല്ലെ മെല്ലെ അയ്യപ്പന്മാരെ ആധ്യാത്മികതയിലേക്കും സാമൂഹ്യ നന്മയിലേക്കും കൈപിടിച്ച് ഉയർത്തുന്ന ഒരു മഹാപ്രവർത്തനമാണ്, ഒരു മഹാപ്രക്രിയയാണ് ശബരിമല അയ്യപ്പ സേവാ സമാജം തന്റെ ദൗത്യമായി ആചരിച്ചു പോരുന്നത്. ആ ദൗത്യത്തിന്റെ ഭാഗമാണ് ഇന്നത്തെ ഇവിടുത്തെ ഈ അയ്യപ്പ മഹാസംഗമവും. സ്വാമിജിയെ പോലെ മഹത്തായ വ്യക്തികൾ വന്ന് നമുക്കെല്ലാം ഒരു ബോധം വരുന്നത് പോലെ നാം എല്ലാം അയ്യപ്പ ഭക്തിയിലും ആധ്യാത്മികതയിലും തിളയ്ക്കുന്നവരായി മാറുവാൻ വേണ്ടി ഭാരതത്തെ എല്ലാം പറഞ്ഞുകൊണ്ട് ഈ പുണ്യഭൂമി ഭാരതത്തിന്റെ സന്ദേശം നമുക്ക് നൽകിക്കൊണ്ട് ഉദ്ബോധകരാക്കിക്കൊണ്ടിരിക്കുന്നത്. അതുകൊണ്ട് പ്രിയപ്പെട്ട അയ്യപ്പ ഭക്തന്മാരെ, സമയമില്ലാത്തത് കൊണ്ട് ഞാൻ വളരെ കുറച്ച് സംസാരിക്കുകയാണ്. നാം എല്ലാം ധ്യാനം ചെയ്യുമ്പോൾ നാം മനസ്സിലാക്കുന്നത് നമ്മുടെ ഉള്ളിൽ ലയിച്ചിരിക്കുന്ന അന്തർലീനമായിരിക്കുന്ന ഈശ്വരനെ, ഭഗവാനെ നാം അറിയുകയാണ്, സാക്ഷാത്കരിക്കുകയാണ് ധ്യാനം കൊണ്ട് ചെയ്യുന്നത്. അത് ചെയ്യേണ്ട കാര്യമാണ്. അതേപോലെ തന്നെ വിശിഷ്ടമായ മറ്റൊന്നാണ്, മറ്റൊരുത്തിന് നാം സേവ ചെയ്യുമ്പോൾ, മറ്റൊരുത്തരെ നാം സഹായിക്കുമ്പോൾ എന്നിൽ മാത്രമല്ല ഈശ്വരൻ കുടികൊള്ളുന്നത്, അവരുടെ ഈശ്വരനാണ് സങ്കല്പം നമ്മിൽ വരികയാണ്. അതുകൊണ്ടാണ് നമ്മുടെ മഹത്വചനത്തിൽ നമ്മുടെ തലമുറക്കാരെല്ലാം പറഞ്ഞത് പരോപകാരാർത്ഥ ഇതം ശരീരം. അതുകൊണ്ട് ഓരോ അയ്യപ്പന്മാരും മെല്ലെ 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 ഉയർന്ന് മറ്റവർക്ക്, മറ്റ് ജീവജാലങ്ങൾക്ക്, ജീവികൾക്ക് സഹായം ചെയ്യുന്ന, പരോപകാരം ചെയ്യുന്ന ഒരു സാമൂഹ്യ ജീവിയായി, ഒരു സമുദായത്തെ പറ്റി ചിന്തിക്കുന്ന, സമുദായ ജ്ഞാനമുള്ള, സമുദായ സങ്കല്പമുള്ള ഒരു മനുഷ്യനായി മെല്ലെ മാറണം. അതുകൊണ്ടായിരിക്കാം ശബരിമല അയ്യപ്പന്റെ തീർത്ഥയാത്രയിൽ ഇന്നലെ വരെ ആത്മീയായ സാധാരണ മനുഷ്യനായ ഒരു വ്യക്തി ഒരു മണ്ഡലകാലത്തെ തീർത്ഥയാത്രയ്ക്ക് ശേഷം അവന്റെ മനസ്സിൽ പല എണ്ണങ്ങളും വരികയാണ്. പുറത്തേക്ക് നോക്കിക്കൊണ്ടിരുന്ന, ബാഹ്യശക്തികളെ മാത്രം കേന്ദ്രീകരിച്ചുകൊണ്ടിരുന്ന
നമ്മുടെ പഞ്ചേന്ദ്രിയങ്ങൾ, അത് കണ്ണും നാവും മൂക്കും ചെവിയും സ്പർശങ്ങളും എല്ലാം മെല്ലെ 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 ഉള്ളോട്ട് നോക്കുകയാണ്, അകത്തേക്ക് നോക്കുകയാണ്. അകത്തേക്ക് നോക്കുമ്പോൾ മെല്ലെ മെല്ലെ അകക്കണ്ണ് തുറക്കുകയാണ്. അകക്കണ്ണ് തുറക്കുമ്പോൾ നമുക്ക് പല കാര്യങ്ങളും ബോധ്യമാവുകയാണ്. ഒരു കാരണവുമില്ല. ഇന്നലെ വരെ സാധാരണ ആളായിരുന്ന ആ സ്വാമിജി ഗുരുസ്വാമിയുടെ കാരുണ്യം കൊണ്ട്, അയ്യപ്പന്റെ കാരുണ്യം കൊണ്ട് മെല്ലെ 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 മഹത് വ്യക്തിയായി മാറുകയാണ്. എന്തിനു വേണ്ടിയാണോ നാം ഓരോരുത്തരും ഈ പവിത്രമായ പുണ്യമായ ത്യാഗമായ ഈ ഭൂമിയിൽ, ഭാരതഭൂമിയിൽ ജന്മം കൊണ്ടുള്ളത്? ആ കർത്തവ്യത്തിലേക്ക്, മോക്ഷത്തിന്റെ കവാടത്തിലേക്ക് മെല്ലെ മെല്ലെ നമ്മളെ നയിച്ചു കൊണ്ടുപോകുന്ന ഒരു പരിപാവനമായ തീർത്ഥയാത്രയാണ് ശബരിമല. ആ തീർത്ഥയാത്രയെ അതേ സങ്കല്പത്തോടുകൂടി, അതേ പവിത്രതയോടുകൂടി നാം ഉൾക്കൊള്ളണം, മറ്റവർക്ക് പറഞ്ഞു കൊടുക്കണം. അങ്ങനെ മെല്ലെ 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 തീർത്ഥയാത്രയിൽ കൂടി അയ്യപ്പന്മാരെ ഉദ്ധരിച്ചുകൊണ്ട്, അയ്യപ്പന്മാർ ഉദ്ധരിച്ച അയ്യപ്പന്മാരെ കൊണ്ട് ഒരു സമൂഹ മാറ്റം വരണം. നമ്മുടെ ഭാരതം നമുക്കറിയാം, ഒരു 4-5 കൊല്ലം മുന്നേ നാം വിവേകാനന്ദ സ്വാമിയുടെ 150ാം വർഷം കൊണ്ടാടി ആഘോഷിച്ചിരുന്നു. അപ്പോൾ നാം പറഞ്ഞിരുന്നു, ഭാരതമേ ഉണർന്നെഴുന്നേൽക്കൂ, ലോകത്തിന് വെളിച്ചം പകരൂ. Let the Bharat enlighten the world. Enlighten the world. ലോകത്തിന് വെളിച്ചം പകരണമെങ്കിൽ ഭാരതം ഉണരണം. ഭാരതം ഉണരണമെങ്കിൽ ഓരോ ഭാരത പൗരനും, ഓരോ അയ്യപ്പ സ്വാമിയും അയ്യപ്പ തത്വത്തെയും അയ്യപ്പ ധർമ്മത്തെയും ശരിയായ രീതിയിൽ മനസ്സിലാക്കിക്കൊണ്ട് ആ ധർമ്മത്തെയും ആ തത്വത്തെയും മറ്റുള്ളവർക്ക് ഉപദേശിച്ചുകൊണ്ട് നാം അവരെയും പ്രബുദ്ധരാക്കണം. അങ്ങനെ വീണ്ടും നമ്മുടെ ഭാരത മാതാവ്, ഭാരതം ജഗജ്ജനനിയായി ലോകത്തിനെല്ലാം വഴികാട്ടിക്കൊണ്ട് ഗുരുവായി കാണുന്ന ഒരു കാഴ്ച നാം അയ്യപ്പന്മാർ ഉണ്ടാക്കണമെന്ന് മാത്രം പറയുകയാണ്. നാം എല്ലാവരും അയ്യപ്പ സേവാ സമാജത്തിന്റെ ഈ പ്രവർത്തനത്തിൽ കൈകൊടുത്ത് ഒരുമിച്ച് പ്രവർത്തിച്ച് അയ്യപ്പ സന്ദേശത്തെ, അയ്യപ്പ ധർമ്മത്തെ, സനാതന ധർമ്മത്തെ ഓരോ വീടുകളിലും, ഓരോ മുക്കിലും, ഓരോ മൂലയിലും എത്തിക്കുവാൻ പരിശ്രമിക്കണം. അങ്ങനെ പരിശ്രമിക്കുവാനും അധ്വാനിക്കുവാനും അയ്യപ്പന്റെ നല്ല ഭക്തന്മാരാകുവാനും നിങ്ങൾക്ക് എല്ലാം നമ്മുടെ അയ്യപ്പൻ എല്ലാ കരുണയും എല്ലാ അനുഗ്രഹവും തരട്ടെ എന്ന് പ്രാർത്ഥിക്കുകയാണ്. സ്വാമിയേ ശരണമയ്യപ്പ. സ്വാമിയേ സ്വാമിയേ സ്വാമിയേ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪೂಜ್ಯ ಟಿ ವಿ ಶೇಖರ್ ಅವರು ಹಾಗೂ ವೇದಿಕೆ ಮೇಲೆ ನಡೆದಿರ್ತಕ್ಕಂಥ ಎಲ್ಲ ಹಿರಿಯ ಗುರುಸ್ವಾಮಿಗಳು ಹಾಗೂ ಭಕ್ತರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸ್ವಾಮಿ ಶರಣು, ಟೈಮ್ ಇಲ್ಲ, ಕಾಲಾವಕಾಶ ಹತ್ರ ಇದೆ, ಆದ್ದರಿಂದ ಒಂದು 2 ಮಾತ್ರ ಮುಗಿಸ್ತೀವಿ. ಈ ಶಬರಿಮಲೆಗೆ ಹೋಗುವಂಥ ಅಯ್ಯಪ್ಪ ಭಕ್ತರು ಈಗಾಗಲೇ ನಮ್ಮ ಪರಮ ಪೂಜ್ಯ ಸ್ವಾಮೀಜಿ ಅವರು, ನಮ್ಮ ರಾಷ್ಟ್ರೀಯ ಸೆಕ್ರೆಟರಿ ಅವರು ಎಲ್ಲರೂ ತಿಳಿಸಿದ್ದಾರೆ. ಹೆಚ್ಚಿಗೆ ತಿಳಿಸಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಆದ್ದರಿಂದ ಒಂದು ಸಣ್ಣ ಅನ್ನದಾನದ ಬಗ್ಗೆ ಹೇಳ್ತೀವಿ. ಈಗ ನಮ್ಮಲ್ಲಿ ಮಾಲಾಧಾರಿಗಳಾಗಿದ್ದೀವಿ, ಮಾಲೆ ಹಾಕಿರೋರು ಅಲ್ಲಲ್ಲಿ ತಮ್ಮ ಊರಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ. ಉದ್ದಕ್ಕೂ ಮಾಡಬೇಕು. ಎಲ್ಲಿ ನಮ್ಮ ಶಬರಿಮಲೆಯಲ್ಲಿ ಒಂದು ಜಾಗದಲ್ಲೆಲ್ಲ ಆಯಾ ಊರಿನಲ್ಲಿ ಎಲ್ಲೆಲ್ಲಿ ಮಾಲಾಧಾರಿಗಳಿದ್ದೀರೋ ಅಲ್ಲೆಲ್ಲರೂ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಅಂತ ಇದು ಮಾಡಿ ನೀವು ಪ್ರತಿ ಜಾಗದಲ್ಲೂ ಒಂದು ಅನ್ನದಾನ ಮಾಡಬೇಕಾದಂಥ ಒಂದು ಕರ್ತವ್ಯ, ಮೊದಲು ಮಾಡಬೇಕಾದ ಒಂದು ಕರ್ತವ್ಯ ಇದೆ. ಈಗ ಮುಂದೆನೂ ಶಬರಿಮಲೆಯಲ್ಲಿ ಅಯ್ಯಪ್ಪ ಸೇವಾ ಸಮಾಜದಿಂದ ನಾವು ಅನ್ನದಾನ ಮಾಡಬೇಕು ಅಂತ
ಪ್ರಯತ್ನ ಮಾಡಿ ಮಾಡ್ತಾನೆ ಇದ್ದೀವಿ. ಹೋದ ವರ್ಷ ನೆಲಕಲ್ಲು, ಪಂಪ, ಎರಿಮೆಲಿ, ಸನ್ನಿಧಾನ ಎಲ್ಲರಿಂದಲೂ ಮಾಡಿದವು. ಈಗಲೂ ಎರಿಮೆಲಿಯಲ್ಲಿ ಮಾಡ್ತಾ ಇದ್ದೀವಿ. ಹಾಗೂ ಸನ್ನಿಧಾನದಲ್ಲಿ ಹೋಗೋಂಥ ನೆಲಕಲ್ಲಲ್ಲಿ ಈಗ ಮಾಡ್ತೀವಿ ಕೊಡ್ತೀವಿ ಅಂತ ಇನ್ನೂ ಕೊಟ್ಟಿಲ್ಲ. ಆದ್ದರಿಂದ ಸನ್ನಿಧಾನ ಮೇಲೆ ಆದಷ್ಟು ಮಾಡ್ತಾ ಇದ್ದೀವಿ. ಶಬರಿಮಲೆಗೆ ಹೋಗೋಂಥ ಭಕ್ತರು ಎರಿಮೆಲೆಗೆ ಹೋಗಿ ಅಲ್ಲಿ ಪ್ರಸಾದ ತಗೊಂಡು ಮುಂದೆ ಸಾಗಬಹುದು. ನಂತರ ಸನ್ನಿಧಾನದಲ್ಲಿ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಕೇಂದ್ರ ಇದೆ, ಅಲ್ಲಿ ಹೋಗಿ ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕು. ಆಮೇಲೆ ಇರುಮುಡಿ ಇಟ್ಕೊಂಡು ನೀವು ಇರುಮುಡಿ ಬಿಚ್ಚಿ ದೇವರಿಗೆ ತುಪ್ಪದ ಕಾಯಿ ಹೊಡೆದು ಅಭಿಷೇಕ ಮಾಡಲಿಕ್ಕೆ ಮಾಡಿಕೊಡೋದಕ್ಕೆ ನಮ್ಮ ಸೇವಾ ಕೇಂದ್ರದಿಂದ ತಮ್ಮ ಎಲ್ಲರಿಗೂ ಅವಕಾಶ ಇದೆ. ಆದ್ದರಿಂದ ತಾವೆಲ್ಲರೂ ತಪ್ಪುದೀರ ಅದಕ್ಕೆ ಮಾಡಬೇಕು. ಅಲ್ಲಿ ಹೋಗಿ ನಿಮ್ಮ ಕರ್ತವ್ಯ, ನಿಮ್ಮ ನಿಷ್ಠೆ ಏನಿದೆ ಅದನ್ನೆಲ್ಲ ಮುಗಿಸಿ ಒಂದು ಎಲ್ಲರ ನಮ್ಮ ಕರ್ನಾಟಕ ರಾಜ್ಯದಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಈಗ ಅಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅಂತ ಎಲ್ಲರೂ ನಾವು ನೇಮಕ ಮಾಡಿದ್ದೀವಿ. ಆದ್ರೂ ಈಗ ಹೋಗ್ತಾ ಇದ್ದಾರೆ. ತಮ್ಮ ಮಂಗಳೂರು ಪ್ರಾಂತ್ಯದಿಂದ ಯಾರು ಶಬರಿಮಲೆ ಸೇವೆಯಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದಿಂದ ID ಗ್ರೂಪ್ ತಗೊಂಡು ನೀವಲ್ಲಿ ಹೋಗಿ ಒಂದು ಸೇವೆ ಮಾಡಿದ್ರೆ ಭಾರಿ ಉತ್ತಮ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಇದಕ್ಕೆ ಸ್ಪಂದಿಸಬೇಕು. ನಮ್ಮ ಮಂಗಳೂರು ಆಗ್ಬೋದು, ಉಡುಪಿ ಆಗ್ಬೋದು, ಕುಂದಾಪುರ ಆಗ್ಬೋದು, ಎಲ್ಲ ರಾಜ್ಯದಿಂದ ಎಲ್ಲ ಈ ನಮ್ಮ ಕರ್ನಾಟಕ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಜನಗಳು ಕೇಳ್ಕೊಡೋದು ಏನಂದರೆ ಪ್ರತಿಯೊಂದು ಜಾಗದಲ್ಲಿ ಅನುಸಂಧಾನ ಮಾಡೋ ಜಾಗದಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಈಗಾಗಲೇ ನಮ್ಮ ಮಂಗಳೂರು ಅಧ್ಯಕ್ಷರು ಶಿವಮೊಗ್ಗದಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾಗ ಹೇಳಿದ್ರು, ನಾವು ಮಂಗಳೂರಿನಲ್ಲಿ ಒಂದು ಜಾಗ ತಗೊಂಡು ಒಂದು ಅನ್ನದಾನ ಮಂಟಪ ಕಟ್ಟಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಖಂಡಿತ ಮಾಡೋಣ ಸ್ವಾಮಿ, ನಾವೆಲ್ಲ ಕೈ ಜೋಡಿಸ್ತೀವಿ. ಅಯ್ಯಪ್ಪ ಸೇವಾ ಸಮಾಜ ಎಲ್ಲರೂ ಇದ್ದು ಮಾಡಿ ಅದನ್ನು ಮುಂದುವರ್ಸೋಣ. ಪ್ರತಿಯೊಂದು ಅಯ್ಯಪ್ಪ ಭಕ್ತನಿಗೂ ಊಟ ಕೊಡೋಣ. ಉಳಿದವರಿಗೆ ಪ್ರತಿಯೊಂದು ಭಕ್ತಿಯಿಂದ ಎಷ್ಟು ಊಟ ಕೊಡ್ತೀವೋ ಅಷ್ಟು ಒಳ್ಳೆಯದು. ಎಲ್ಲ ಜಾಗದಲ್ಲಿನೂ ಅನ್ನದಾನ ನಡೀಬೇಕು. ನಮ್ಮ ಮಂಗಳೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ತುಮಕೂರು ಆಗ್ಬೋದು, ಇಡೀ ಕರ್ನಾಟಕ ರಾಜ್ಯ ಎಲ್ಲಿಂದ ಹೋದ್ರೂ ಶಬರಿಮಲೆಗೆ ಹೋಗೋವರೆಗೂ ಹಸುವಿಲ್ಲದೆ ಎಲ್ಲರೂ ಅನ್ನದಾನ ಮಾಡಿಕೊಂಡು ನಾವು ಪ್ರತಿಯೊಂದು ಜಾಗದಲ್ಲಿ ಒಂದು ಕ್ಯಾಂಪ್ ಮಾಡಿ ಸ್ವಾಮೀಜಿ ಹೇಳ್ದಂಗೆ ನಾವು ಅಲ್ಲಲ್ಲಿ ನಾವು ಪ್ರಸಾದ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋದ್ರೆ ಭಾರಿ ಉತ್ತಮ. ಈ ಹೋಟ್ಲಲ್ಲಿ ಹೋಗಿ ತಿಂದು ಮೈ ಕೆಡಿಸ್ಕೊಂಡು ಬಂದು ಪುನಃ ನಾವು ಶಬರಿಮಲೆಯಿಂದ ಮನೆಗೆ ಬರೋಷ್ಟೊಳಗಾಗಿ ಕಾಯಿಲೆ ಇನ್ನೊಂದು ಮತ್ತೊಂದು ಬರೋದಕ್ಕಿಂತ ನಾವು ಮಾಡೋದು ಉತ್ತಮ. ಅದರಿಂದ ನಮ್ಮ ಕೇಂದ್ರಗಳಲ್ಲಿ ಆದಷ್ಟು ನೀವು ಪ್ರಯತ್ನ ಮಾಡಿ ಊಟ ಮಾಡಿ ನೀವೆಲ್ಲರೂ ಬಂದರೆ ಭಾಳ ಸಂತೋಷ ಅಂತ ಹೇಳಿ ಹೇಳ್ಕೊಡ್ತೀನಿ. ತಮ್ಮೆಲ್ಲರಿಗೂ ಪೂಜ್ಯನೇ ಸ್ವಾಮೀಜಿ, dignitaries on the stage, and my dear Ayyappa brothers. I have been given only 2 to 3 minutes and I will complete it as early as possible, what I have to tell. The only cult in the world where Lord Ayyappa gives us a chance to elevate ourselves in equality to God is the Ayyappa Tattva. Every year, out of 365 days, we get the 60 days of Magara Mandala Kala to perform, to act, and to make ourselves divine or to become equal to God. The Tattvamasi concept, that I am you, you are me, is being given every year. So man makes mistakes usually. We are all human beings. But we get a chance to refine ourselves every year. That is what, in the period of course of 18 years, by our acts and good deeds, we become equal to God or Guru Swami. In the concept of becoming a Guru Swami, there is a huge hidden meaning lying inside. To live for others, to make others happy. That is our aim.
by elevating ourselves in equality to God, we become God in sense what we all go to pray to God for what? We seek His blessings. We seek His blessings in all aspects of our life. Every day we tell Swamiye Sharanamayyappa to get His blessings. God does not need anything from you all. Ayyappa does not need anything from you all. Ayyappa teaches us to be like Him, to make others become generous, to act like Him, to be simple and humble. That is the main concept. So in this aspect, Shabarimala Ayyappa Seva Samajam, we have got some certain unique programs in our mind. So Ayyappa Seva Samajam is doing a lot of selfless service, and there are full-time workers like you all doing the work in their own capacity. But Ayyappa Seva Samajam has got a huge vision in front of us. Like Swamiji was telling, instead of going to hotels and having, even if you can cook for yourself and eat, or you can go to this Annadana Kendras where you can have kanjis or something and have. We have a vision. I don't know how many of you are aware. We have 178 Annadana centers running throughout India, and more than 90 centers in Kerala providing food to more than 20 to 25 lakhs of food every year. Unfortunately, for the past 2-3 years, we are not getting permission to conduct Annadanam at Sannidhanam because of certain problems. We are trying to face it and so get Annadanam, but if by the blessings of Lord Almighty Ayyappa, hope we will get it at least next year. We will keep trying till then. But I have been given a task to convey to you all a message. Our vision is, in the next 4 to 5 years, any devotee entering Kerala from all the borders, Tenkasi from Tamil Nadu, Coimbatore, from Mangalore, from Kasaragod, or from via Sultan Batheri, you come to Kerala, and from via Kanyakumari. Any devotee coming to Kerala to have a darshan of Sri Ayyappa, he should get food free of cost throughout his way. That is our vision. In this, we have been trying, all this cannot be done by words. It is only the generosity of the Hindu society which will make this come true. So we should all work together to achieve it. I think next year we have a plan to start at least 2 Annadana Kendras, our own Annadana Kendras at Erimeli and somewhere near Nilakkal, where the Annadana Kendra will be open 24/7 into whenever the temple opens. And our aim is not to give just kanji and other thing. We should give the best food, like how you all have heard about the Punjab Golden Temple. They give Gurudwara, the Langar, it's very famous. Mangalore, Dharmasthala, it's very famous for Annadana. We should be known through these Kendras. So Ayyappa Seva Samajam has got a big duty. I expect you all to cooperate. It will cost us crores of rupees. The aim is to build a mandapa with bathroom, toilet facilities and a rest place wherein a devotee comes. He takes rest for a few hours. He has his bath. He performs all his other duties, has his food, and leaves happily on the way to pilgrimage. That's our aim. And by next year, with all your cooperation, we expect at least 2 Annadana Mandapams to be opened by next season. So I humbly request you all to donate generously to Shabarimala Ayyappa Seva Samajam, to work to meet persons on Ayyappa Seva Samajam, behalf of Ayyappa Seva Samajam, and collect huge funds for this social cause. With this, I end my words. Thank you. ಈ ಸಮಾವೇಶದ ನಿರ್ಣಯ ಏನುಂಟು ಅದನ್ನು ತಮ್ಮ ಮುಂದೆ ಓದಿ ಹೇಳಲಿಕ್ಕಿದ್ದಾರೆ ಶ್ರೀ ಚಂದ್ರಹಾಸ್ ಪಂಡಿತ್ ಔಷ್. ಈ ಸಮಿತಿಯ ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ಉದ್ಯಮಿ, ಮೂಕಾಂಬಿಕ ಕನ್ಸ್ಟ್ರಕ್ಷನ್. ಅಯ್ಯಪ್ಪ ಭಕ್ತರ ಬೃಹತ್ ಸಮಾವೇಶದ ನಿರ್ಣಯವನ್ನು
ಒಂದೊಂದು ಪಾಯಿಂಟ್ಸ್ ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲರೂ ಘೋಷಣೆ. ಜಿಲ್ಲೆ ಇದರ ವತಿಯಿಂದ ಇವತ್ತು ಎಲ್ಲ ಅಯ್ಯಪ್ಪ ಭಕ್ತರ ಬೃಹತ್ ಸಮಾವೇಶವನ್ನು ನಾವಿವತ್ತು ಬೆಳಗಿನಿಂದ ಮಹಾಗಣಪತಿ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ಬಂದು ನಮ್ಮ ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ಣಯಿಸಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಕೂಡ ಶಬರಿಮಲೆಯಲ್ಲಿ ಎಲ್ಲ ವ್ಯವಸ್ಥೆಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಮತ್ತೆ ಅಯ್ಯಪ್ಪ ಶಬರಿಮಲೆಯ ವಿರುದ್ಧ ಏನು ಷಡ್ಯಂತ್ರ ನಡೀತಾ ಇದೆಯಾ ಅದೆಲ್ಲವನ್ನು ನಾವು ಹೋರಾಟದ ಮೂಲಕವಾಗಿ ನ್ಯಾಯ ಕೊಡುವಂಥ ವ್ಯವಸ್ಥೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಯ್ಯಪ್ಪ ಭಕ್ತರು ಕೂಡ ಬದ್ಧರಾಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಕೇರಳ ಸರ್ಕಾರಕ್ಕೆ ಕೊಡುವ ಮೂಲಕವಾಗಿ ನಾವು ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಸೇರಿ ನಮ್ಮ ಪ್ರತಿಭಟನೆ ಮೂಲಕ ಈ ಸಮಾವೇಶವನ್ನು ಮಾಡಿದ್ದೇವೆ. ಹಾಗಾಗಿ ನಮ್ಮ ಸಮಿತಿ ಇವತ್ತೊಂದು ನಿರ್ಣಯವನ್ನು ತೆಗೆದುಕೊಂಡು ರಾಷ್ಟ್ರಾಧ್ಯಕ್ಷರಿಗೆ ಅರ್ಪಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಆ ಸಣ್ಣ ಪ್ರಯತ್ನಕ್ಕೆ ರಾಷ್ಟ್ರದ ಶಾಸನ ವತಿಯಿಂದ ನಮಗೆ ವ್ಯವಸ್ಥೆಯು ಕೂಡ ಆಗುತ್ತೆ ಅನ್ನೋ ವಿಶ್ವಾಸದಿಂದ ಒಂದು ಸಣ್ಣ ನಿರ್ಣಯವನ್ನು ನಾನು ಈ ಮೂಲಕ ಓದಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ನಡೆದ ಶ್ರೀ ಅಯ್ಯಪ್ಪ ಭಕ್ತರ ಬೃಹತ್ ಸಮಾವೇಶದ ಪ್ರಮುಖ ನಿರ್ಣಯ ಮತ್ತು ಬೇಡಿಕೆಗಳು. ಶಬರಿಮಲೆಗೆ ಎಲ್ಲ ವಯೋಮಾನದ ಮಹಿಳೆಯರ ಪ್ರವೇಶವನ್ನು ನಿರ್ಬಂಧಿಸುವ ಹೋರಾಟಕ್ಕೆ ನಮ್ಮ ಬೆಂಬಲ. ಹೊರ ರಾಜ್ಯದ ವಾಹನಗಳಿಗೆ ಕೇರಳ ರಾಜ್ಯದ ಸರ್ಕಾರ ವಿಪರೀತ ತೆರಿಗೆ ವಿಧಿಸುವುದನ್ನು ವಿರೋಧಿಸುವುದು ಹಾಗೂ ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವುದು. ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ಸ್ವಾಮಿಗಳಿಗೆ ನೇರ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ದೇವಸ್ಥಾನ ಮಂಡಳಿಯನ್ನು ಒತ್ತಾಯಿಸುವುದು. ಪಂಪ ಎರುಮೇಲಿ ಸನ್ನಿಧಾನದಲ್ಲಿ ಮೂಲಭೂತ ವ್ಯವಸ್ಥೆಯನ್ನು ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡಲು ತಿರುವಾಂಕೂರು ದೇವಸ್ಥಾನ ಬೋರ್ಡ್ಗೆ ಮನವಿ ಅರ್ಪಿಸುವುದು. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ವಾಹನಗಳಿಗೆ ಪಂಬೆಯವರೆಗೆ ಹೋಗಿ ಸ್ವಾಮಿಗಳನ್ನು ಇಳಿಸಲು ಅವಕಾಶ ಮಾಡಿಕೊಳ್ಳಲು ಜಿಲ್ಲಾಡಳಿತಕ್ಕೆ ಮನವಿ ಮಾಡುವುದು. ಸ್ವಾಮಿಯೇ ಶರಣಮಯ್ಯಪ್ಪ. ಹಾಗೆ ಕೊನೆಯದಾಗಿ ಸನ್ನಿಧಾನ ಪಂಬೆಯಲ್ಲಿ ಅಯ್ಯಪ್ಪ ಭಕ್ತರಿಗೆ ವಿಶ್ರಾಂತಿಗೆ ಸಕಲ ವ್ಯವಸ್ಥೆಯನ್ನು ಮಾಡುವಂತೆ ದೇವಸ್ಥಾನ ಮಂಡಳಿಯನ್ನು ಒತ್ತಾಯಿಸುವ ಮೂಲಕವಾಗಿ ನಾವು ಈಗ ಈ ತೆಗೆದುಕೊಂಡ ನಿರ್ಣಯವನ್ನು ರಾಷ್ಟ್ರದ ಅಧ್ಯಕ್ಷರಿಗೆ, ನಮ್ಮ ರಾಜ್ಯಾಧ್ಯಕ್ಷರ ಮೂಲಕವಾಗಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ವ್ಯವಸ್ಥೆಗಳ ಬಗ್ಗೆ ಚಿಂತನೆ ಸ್ವಾಮಿ ಶರಣರು. ಈ ದಿವಸ ಏನು ಒಂದು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೀರಿ, ನಮ್ಮ ಅಯ್ಯಪ್ಪ ಭಕ್ತರ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿದ್ದು ನನಗೆ ಅನುವು ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸ್ತಾ, ಪರಮ ಪೂಜ್ಯ ಶ್ರೀಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯ ಮಹನೀಯರೇ, ಇದೇನು ಕೊನೆ ಹಂತದಲ್ಲಿ ನಾನೇನು ನಿಮ್ಗೆ ಹೇಳಬೇಕು ಅಂತ ಅಂದರೆ, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ವಿಚಾರವಾಗಿ ನಿಮ್ಗಾಗಲೇ ಭಾಳಷ್ಟು ಜನ ಹೇಳಿದ್ದಾರೆ. ಕೆಲವು ವಿಚಾರ ಏನಪ್ಪ ಅಂದರೆ, ಈಗ ನಾವು ಕೇರಳ ಗೌರ್ಮೆಂಟಿಂದ ಏನು ನಮಗೆ ಬೇಕು ಅನ್ನೋದು ಮಾತ್ರ ನಾವು ಇದನ್ನು ಮಾತಾಡ್ತಾ ಇದ್ದೀವಿ. ಇದುವರೆಗ ಗೌರ್ಮೆಂಟಿಂದ ಯಾವ ರೀತಿ ನಮಗೆ ಅನುಕೂಲ ಬರಬೇಕು ಅನ್ನೋದು ಖಂಡಿತವಾಗ್ಲೂ ಇದು ಪ್ರಮುಖವಾಗಿ ಬೇಕಾಗುವಂಥ ವಿಚಾರ. ಹಾಗೆಯೇ ಅಯ್ಯಪ್ಪ ಭಕ್ತರ ಕೆಲವು ನಮ್ಮದೇ ಆದಂತಹ ವ್ಯವಸ್ಥೆಗಳು ನಾವೇನು ಮಾಡ್ಕೊಬೇಕಾಗಿದೆ ಅಂದರೆ, ನಮ್ಮಿಂದ ಏನಲ್ಲಿ ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ನಾವೇನು ಕೊಡ್ಬೋದು, ನಾವೇನು ಮಾಡ್ಬೋದು ಅನ್ನೋದನ್ನು ನಾವು ಈ ನಿಟ್ಟಿನಲ್ಲಿ ಎರಡು ಮಾತಿನಲ್ಲಿ ನಾನು ನಿಮ್ಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮೊದಲನೇದಾಗಿ ಪ್ಲಾಸ್ಟಿಕ್ ಮುಕ್ತವಾದಂತಹ ಒಂದು ಶಬರಿಮಲೆ ಮಾಡಬೇಕು. ಯಾಕೆಂದರೆ ಅದು ಪುಣ್ಯ ಪುಂಗಾವನಂ ಅಂತ ನಾವು ಕರಿತೀವಿ. ಪುಣ್ಯ ಪುಂಗಾವನಂ ಇರುವಂಥ ಜಾಗದಲ್ಲಿ ಪ್ಲಾಸ್ಟಿಕ್ ಮುಕ್ತವಾದ ಒಂದು ಸನ್ನಿಧಾನ ಅದಾಗಬೇಕು. ಎರಡನೇದು, ನಾವು ಧರಿಸಿರುವಂಥ ಬಟ್ಟೆನ ಆ ಪಂಪಾ ನದಿಯಲ್ಲಿ ಬಿಟ್ಟು ಆ ನದಿನ ಕಲ್ಮಶ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಪಂಪಾ ನದಿ ತೀರದಿಂದ ಮುಂದೆ ಬರೆದಂಥ ನದಿ ತೀರದಲ್ಲಿರುವಂತಹ ನಾಗರಿಕರು ಹಿಡಿ ಶಾಪ ಆಗ್ತಾರೆ.
ಅಯ್ಯಪ್ಪನ ಸೀಸನ್ ಬಂದ್ಬಿಟ್ರೆ ನದಿ ನೀರೆಲ್ಲ ಕಲ್ಮಶ ಮಾಡಿ ಹೋಗ್ತಾರೆ ಇಲ್ಲಿ ಜನ ಅಂತ ಅಂದ್ಬಿಟ್ಟು ಇಡೀ ಶಾಪ ಹಾಕ್ತಾರೆ. ಈ ರೀತಿಯಾಗಿ ಶಾಪ ಹಾಕೋದು ನಮ್ಗೆ ಒಳ್ಳೇದಲ್ಲ. ಆಮೇಲೆ ಪ್ಲಾಸ್ಟಿಕ್ ವಿಚಾರ ಹೇಳಿದೆ, ಪ್ಲಾಸ್ಟಿಕ್ ಅಲ್ಲಿ ನಾವು ಬಿಟ್ಟು ಬರೋದ್ರಿಂದ ಆ ಪ್ಲಾಸ್ಟಿಕ್ ತಿಂದು ಆ ವನ್ಯಜೀವಿಗಳು ನಾವು 2 ತಿಂಗಳ ನಂತರದಲ್ಲಿ ಆ ವನ್ಯಜೀವಿಗಳು ಏನು ಓಡಾಡ್ತವೆ ಆ ವನ್ಯಜೀವಿಗಳಿಗೆ ತೊಂದರೆ ಆಗ್ತಾ ಇದೆ. ಅದು ತಿಂದು ಇದಾಗಿದೆ. ಒಂದು ಆನೆ ಅಕಸ್ಮಾತ್ ತೀರೋದಾಗ, ಆಕ್ಸಿಡೆಂಟಲ್ಲಿ ತೀರೋದಾಗ ಅದರ ಹೊಟ್ಟೆನ ಕುಯ್ದು ನೋಡ್ತಾರೆ, ಅದರಲ್ಲಿ ಒಂದು 500 kg ಅಷ್ಟು ಪ್ಲಾಸ್ಟಿಕ್ಕು ಕಾಣಿ ಬರುತ್ತೆ. ಇದೆಲ್ಲ ಯಾವುದಪ್ಪ ಅಂತಂದ್ರೆ ನಾವು ಬಿಟ್ಟು ಬಂದಿರೋ ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ ಯಾವ ರೀತಿ ಸೇರುತ್ತೆ ಅಂದರೆ, ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವು ಇರುಮುಡಿನಲ್ಲಿ ಏನು ಪ್ಲಾಸ್ಟಿಕ್ ತಗೊಂಡು ಹೋಗ್ತೀವಿ, ಒಂದು ಪೇಪರ್ ಪ್ಯಾಕೆಟು ಮತ್ತೊಂದು ಅಥವಾ ಬಟ್ಟೆ ಪ್ಯಾಕೆಟ್ ಮುಖಾಂತರ ತಗೊಂಡು ಹೋದ್ರೆ ಆ ಪ್ಲಾಸ್ಟಿಕ್ಕು ಉಳಿತಾಯ ಆಗುತ್ತೆ. ಅದರ ತಗೊಂಡು ಹೋಗೋದ್ರಿಂದ ಅದು ಸೇರ್ಸೋಂಗೆ ಕಸ ಸೇರ್ಸಲ್ಲ ನಾವು. ಒಂದು ಇರುಮುಡಿನಲ್ಲಿ ಒಂದು ಲೆಕ್ಕ ಹಾಕಿದ ಪ್ರಕಾರವಾಗಿ 200 ಗ್ರಾಮ್ ಪ್ಲಾಸ್ಟಿಕ್ಕು ಶಬರಿಮಲೆ ಸನ್ನಿಧಾನಕ್ಕೆ ಹೋಗ್ತಾ ಇದೆ. ಹಾಗಾಗಿ ನೀವು ಇವತ್ತು ಶಬ್ದ ಕೊಡಬೇಕು. ಇರುಮುಡಿ ಒಳಗೆ ಎಲ್ಲ ಗುರುಸ್ವಾಮಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಇರುಮುಡಿ ಒಳಗೆ ಯಾವುದೇ ರೀತಿಯಲ್ಲಿ ಪ್ಲಾಸ್ಟಿಕ್ನ ನಾವು ತಗೊಂಡು ಹೋಗೋದಿಲ್ಲ ಅಲ್ಲಿ ಅಂತ. ಇದು ನಮ್ಮ ಒಂದು ಉದ್ದೇಶ ಇದಾಗಿರಬೇಕು. ಅದೇ ರೀತಿ ಪಂಪಾ ನದಿಯಲ್ಲಿ ನಿಮ್ಮ ಹಳೆ ಬಟ್ಟೆನ ಬಿಟ್ಟು ಬರೋದು ಮಾಡೋದು ಅದು ಎಲ್ಲೂ ಇಲ್ಲ. ಮಾಲೆ ಏನು ನೀವು ಧರಿಸಿರ್ತೀರಿ, 40 ದಿವಸ ವ್ರತಾಚರಣೆ ಮಾಡಿ ಆ ಮಾಲೆ ಏನು ಧರಿಸಿರ್ತೀರಿ ಅದಕ್ಕೆ ಅಷ್ಟು ಶಕ್ತಿ ಬಂದಿರುತ್ತೆ. ಆ ಮಾಲೆನ ಪ್ರತಿ ವರ್ಷ ನೀವು ಮುಂದಿನ ವರ್ಷ ಹೋಗುವಾಗ ಅದನ್ನು ಉಪಯೋಗಿಸ್ಕೊಬೋದು. ಖಂಡಿತವಾಗ್ಲೂ ಅದನ್ನು ತ್ಯಜಿಸ್ಬರ್ಬೇಕು ಅನ್ನೋದು ಸುಳ್ಳು, ತಪ್ಪದು. ತ್ಯಜಿಸಬಾರದು. ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದರಿಂದ ನೀವು ಇನ್ನು ಹೆಚ್ಚಿನ ಶಕ್ತಿನ ನಿಮ್ಮ ಮನೆ ಒಳಗೆ ಪಡ್ಕೊಬೋದು. ಹಾಗೆ ಬಟ್ಟೆನೂ ಬಿಟ್ಟು ಬರಬೇಡಿ. ಬಟ್ಟೆ ಒಗೆದು ಮತ್ತೆ ಅದನ್ನೇ ಉಪಯೋಗಿಸ್ಕೊಬೋದು. ಇದನ್ನ ಯಾಕೆ ಹೇಳ್ತೀನಪ್ಪ ಅಂದರೆ, ನೀವು ಬಿಟ್ಟು ಬಂದಿದ್ದ ಬಟ್ಟೆ ಮುಂದಿನ ವರ್ಷ ನಿಮಗೆ ಅಂಗಡಿಗಳಲ್ಲಿ ಅದೇ ಬಟ್ಟೆ ಸಿಗುತ್ತೆ. ಅದನ್ನು ಒಗಿತಾರೆ, ಗಂಜಿ ಹಾಕ್ತಾರೆ, ಬಣ್ಣ ಮಾಡ್ತಾರೆ, ತಾವಂತೇಳಿ ಅದೇ ಬಟ್ಟೆ ನಿಮಗೆ ಕೊಡ್ತಾರೆ. ಅದ್ರ ಬದಲು ನೀವು ಆ ಬಟ್ಟೆನ ಉಪಯೋಗಿಸ್ಕೊಳ್ಳೋದು. ಹಾಗೆ ಈಗ ಇನ್ನು ನೀವು ಇವೆರಡು ವಿಚಾರ ನಮ್ಮಿಂದ ಆಗಬೇಕಾಗಿರೋದು. ನಾವು ಶಬರಿಮಲೆಯಲ್ಲಿ ನಾವು ಅಲ್ಲಿ ಹೋಗಿ ಗಲೀಜು ಮಾಡ್ದಂಗೆ ಶಿಸ್ತನ್ನು ಕಾಪಾಡ್ಕೊಂಡು ಮಾಡಬೇಕಾಗಿರೋ ಕೆಲಸ. ಹಾಗೆ ಇವತ್ತೇನು ಮೆಮೊರಂಡಮ್ ಕೊಟ್ಟಿದ್ದಾರೆ, ನಿಜವಾಗ್ಲೂ ಇವೆಲ್ಲನೂ ನಾವು ಒಂದು ಮನವಿ ಮುಖಾಂತರವಾಗಿ ಗೌರ್ಮೆಂಟ್ನಲ್ಲಿ ಮತ್ತೊಂದು ಕಡೆ ಹೋರಾಟ ಮಾಡಬೇಕಾಗಿದೆ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜವು ಅಸ್ತಿತ್ವಕ್ಕೆ ಬಂದಿದ್ದ ಕಾರಣನೇ ಇದು. ಯಾರು ನಾವು ಒಬ್ರು ಹೋಗ್ತೀವಿ, ನಮ್ಮ ಪೂಜೆ ಮುಗಿಸ್ಕೊತೀವಿ, ನಾವು ವಾಪಸ್ ಬರ್ತೀವಿ. ಆದರೆ ಒಂದು ಸಂಘಟನೆ ಮುಖಾಂತರವಾಗಿ ಹೋದಾಗ ನಮ್ಮ ಮಾತುಗಳಿಗೆ ಒಂದು ಬೆಲೆ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಈ ಸಂಘಟನೆ 2008ರಲ್ಲಿ ಈ ಸಂಘಟನೆ ಆಯಿತು. ನಂಬಿಯಾರ್ ಸ್ವಾಮಿಗಳು ಈ ಒಂದು ಇದನ್ನು ಶುರು ಮಾಡಿದ್ರು. ಅವ್ರ ನಂತರ ಅವ್ರ ಮಗನಾದಂತಹ ಸುಕುಮಾರ ನಂಬಿಯಾರ್ ಅವರು ಇದರ ಚೇರ್ಮನ್ ಆಗಿ ಕೆಲಸ ಮಾಡಿದ್ರು. ಅದಾದಮೇಲೆ ಕೃಷ್ಣಕುಮಾರ್ ವಾರಿಯರ್ ಅವರು ಪದ್ಮಶ್ರೀ ಅವಾರ್ಡಿ ಅವರು ಕೂಡ ಬಂದರು. ಈ ರೀತಿ ಹಲವಾರು ಜನ ಬಂದ ಮೇಲೆ ಈಗ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ. ಈ ಒಂದು ಸಂಘಟನೆ ಏನು ಮಾಡುತ್ತೆ ಅಂತಂದರೆ, ಅಯ್ಯಪ್ಪನ ಮಾಲಧಾರಿಗಳಿಗೆ ಏನು ತೊಂದರೆ ಆಗುತ್ತೆ ಆ ತೊಂದರೆ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ. ಈಗಾಗಲೇ ಆ ಥರದ್ರಲ್ಲಿ ಪ್ಲಾಸ್ಟಿಕ್ ಮುಕ್ತವಾದಂತಹ ಒಂದು ಶಬರಿಮಲೆ ಮಾಡಬೇಕು ಅನ್ನೋದು, ಮತ್ತು ಬಟ್ಟೆ, ಪಂಪಾ ನದಿ ಸ್ವಚ್ಛ ಗಂಗಾ ಹೆಂಗೆ ನಮ್ಮ ಮೋದಿಯವರು ಕರೆದಿದ್ದಾರೆ ಅದೇ ರೀತಿ ಸ್ವಚ್ಛ ಪಂಪಾ ಅನ್ನೋ ಒಂದು ಇದನ್ನು ನಾವು ಹಾಕ್ಕೊಂಡು ಅದನ್ನು ನೆರವೇರಿಸ್ತಾ ಇದ್ದೀವಿ. ಹಿಂದೆ ಒಂದ್ಸತಿ ಪುಲಿಮೇಡು ದುರಂತ ಅಂತ ನೀವೆಲ್ಲ ಕೇಳಿದಿರಿ. ಆ ಪುಲಿಮೇಡು ದುರಂತದಲ್ಲಿ ಸುಮಾರು 100 ಜನದ ಮೇಲೆ ಅಯ್ಯಪ್ಪ ಭಕ್ತರು ಶರಣಾದರು. ಆ ಶರಣಾದ ಭಕ್ತರನ್ನ ಒಂದು ಮಾನವೀಯ ದೃಷ್ಟಿಯಿಂದ ಅವರು ಅಲ್ಲಿ ಗೌರ್ಮೆಂಟ್ ನೋಡಿದರೆ ಒಂದು ದನಗಳನ್ನ ತಂದಂಗೆ ಒಂದು ನಾಯಿನ ಹಾಕೋ ರೀತಿಯಲ್ಲಿ ಹಾಕಿ ಲಾರಿಲಿ ಕಳಿಸ್ತಾ ಇದ್ರು. ಇದೇ ನಮ್ಮ ಈರೋಡ್ ರಾಜನ್ ಅವರ ನೇತೃತ್ವದಲ್ಲಿ ಅವರು ಪ್ರತಿಭಟನೆ ಮಾಡಿ ಪ್ರತಿಯೊಬ್ಬ ಅಯ್ಯಪ್ಪ ಮಾಲೆ ಯಾರು ಆಸನಿಗಿದ್ರು ಅವ್ರ ಮನೆಗಳಿಗೆ ಅವರ ಡೆಡ್ ಬಾಡಿನ ಕಳಿಸಿ ಶಾಸ್ತ್ರೋಕ್ತವಾಗಿ ಅವರ ಪೂಜೆ ಇದೆಲ್ಲ ಮಾಡೋದಕ್ಕೆ ಅನುವು ಮಾಡಿಕೊಟ್ಟು ಅದನ್ನು ಒಂದು ಸ್ವಲ್ಪ ಹೋರಾಟ ಮಾಡಿ ಅದು ಮಾಡಬೇಕಾಯಿತು. ಅದಲ್ಲದೆ ಕೇರಳ ಗೌರ್ಮೆಂಟಿಂದ ಒಬ್ಬರಿಗೆ 3 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್ ಬರೋ ಥರ ವ್ಯವಸ್ಥೆ ಮಾಡಿ ಅದನ್ನು ಪ್ರತಿಯೊಬ್ಬರಿಗೂ ಹಂಚೋ ರೀತಿಯಲ್ಲಿ ನಾವು ಆ ದಿವಸ ಆ ಕೆಲಸ ಮಾಡೋದು ಪುಲಿಮೇಡು ದುರಂತದಲ್ಲಿ. ಇದೇ ರೀತಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು. ಮತ್ತೊಂದರಲ್ಲಿ ನಾವು ಹಲವಾರು ರೀತಿಯಲ್ಲಿ ಕೇರಳ ಗೌರ್ಮೆಂಟ್ನಲ್ಲಿ ಮತ್ತು ಬೋರ್ಡ್ನಲ್ಲಿ ನಾವು ಹಗಲಿರುಳು ಇದು ಮಾಡ್ತಾ ಇದ್ದೀವಿ.
ಅದೇ ಈಗ ಸೆಪ್ಟೆಂಬರ್ 28, 2018ನೇ ಇಸ್ವಿನಲ್ಲಿ ಏನು ಹೆಣ್ಣುಮಕ್ಕಳ ಪ್ರವೇಶ ಕೊಡ್ಬೋದು ಅಂತ ಅಂದ್ಬಿಟ್ಟು ಏನು ಸುಪ್ರೀಂ ಕೋರ್ಟ್ ಅವತ್ತು ಆರ್ಡರ್ ಮಾಡ್ತು, ಅವತ್ತಿನ ದಿವಸ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜವನ್ನ ಡೆಲ್ಲಿನಲ್ಲೇ ನಮ್ಮ ಒಂದು ಸಮಾವೇಶ ಇತ್ತು. ಹಾಗಾಗಿ ತುರ್ತಾಗಿ ಅದೇ ದಿವಸ ನಾವು ರಿಟ್ ಪಿಟಿಷನ್ ಹಾಕೋದಕ್ಕೆ ನಮ್ಮ ಮುಖಾಂತರವಾಗಿ ಒಂದು ರಿಟ್ ಪಿಟಿಷನ್ ಅದಕ್ಕೆ ಫೈಲ್ ಮಾಡೋದು, ಅದರ ಹೋರಾಟನೂ ಮಾಡೋದು. ಹೋರಾಟದ ನಂತರದಲ್ಲಿ ಮೊನ್ನೆ ಏನು ನೀವು ಪಾರ್ಕಿಂಗ್ ವೆಹಿಕಲ್ ಪಾರ್ಕಿಂಗ್ಗೋಸ್ಕರ ಅಲ್ಲೇನು ಒಂದು ಬಸ್ನಲ್ಲೇ ಹೋಗ್ಬೇಕು, ನಿಲ್ಕಲ್ ಬಿಟ್ಟು ನೀವು ಇದು ಹೋಗಬಾರ್ದು, ಬಸ್ನಲ್ಲೇ ಹೋಗ್ಬೇಕು ಅಂತ ಮಾಡಿದ್ರು. ಅದನ್ನು ತಡೆ ಹಿಡಿದು ಸಣ್ಣ ವೆಹಿಕಲ್ ಅಂದರೆ ಮೀಡಿಯಂ ವೆಹಿಕಲ್ಸ್ 12 ಸೀಟ್ ಇರುವಂಥ ವೆಹಿಕಲ್ನ ಪಂಪಾವದವರೆಗೂ ಹೋಗೋದಕ್ಕೆ ಒಂದು ರಿಟ್ ಪಿಟಿಷನ್ RTI ಪಿಟಿಷನ್ ಹಾಕಿ ನಮ್ಮವರೇ ಒಬ್ಬ ಲಾಯರ್ ಮುಖಾಂತರವಾಗಿ ಹಾಕಿಸಿ ಅಲ್ಲಿಂದ ನಮಗೆ ಈಗ ಅವಕಾಶ ಸಿಕ್ತು. ಅಂದರೆ ಈ ರೀತಿಯಾದ ಹಲವಾರು ಕೆಲಸಗಳು ನಾವು ಮಾಡೋದಕ್ಕಾಗ್ತಾ ಇದೆ. ಆಮೇಲೆ ನಮ್ಮ ವಿನೋದ್ ಅವರು ಹೇಳಿದಾಗೆ 170 ಕೇಂದ್ರದಲ್ಲಿ ನಮ್ಮ ಅನುದಾನದ ಕೇಂದ್ರ ನಡೀತಾ ಇದೆ. ಅಲ್ಲದೆ ಯಾರಿಗೆ ಏನೇ ತೊಂದರೆ ಆದರೂ, ಅಯ್ಯಪ್ಪ ಭಕ್ತರಿಗೆ ಯಾವ ಮೂಲೆ ಒಳಗೆ ತೊಂದರೆ ಆದ್ರೂ ಅದನ್ನ ನಮ್ಮ ಕೇಂದ್ರಗಳಲ್ಲಿ ಹೋಗಿ ನೀವು ನಿಮ್ಮ ತೊಂದರೆನ ಹೇಳ್ಕೊಂಡ್ರೆ ಆ ತೊಂದರೆ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಅಲ್ಲಿನ ಶಾಖೆಗಳು ನಿಮ್ಗೊಂದಿಗೆ ಸಹಕರಿಸ್ತಾರೆ. ಒಂದು ವೆಹಿಕಲ್ ಕೆಟ್ಟಿರೋದಿರ್ಬೋದು, ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗಿರ್ಬೋದು, ಯಾರಿಗೋ ಒಬ್ಬರಿಗೆ ಆರೋಗ್ಯದ ವ್ಯವಸ್ಥೆ ಕೆಟ್ಟಿರ್ಬೋದು, ಇಂಥವೆಲ್ಲ ಮಾಡೋದಕ್ಕೆ ನಮ್ಮ ಕೇಂದ್ರಗಳು ನಮ್ಮ ನಾಡಿನಾದ್ಯಂತ ಹೆಮ್ಮೆ ಅಂತ ಅಂದರೆ ನಮ್ಮ ರಾಜ್ಯದಲ್ಲಿ 23 ಜಿಲ್ಲೆಗಳೆಲ್ಲ ಈಗಾಗಲೇ ನಮ್ಮ ಸಮಾಜ ಕಾರ್ಯೋನ್ಮುಖವಾಗಿದೆ. ಹಾಗೆ 14 ರಾಜ್ಯದಲ್ಲಿ ನಮ್ಮ ಸೇವಾ ಸಮಾಜ ಕೆಲಸ ಮಾಡ್ತಾ ಇದೆ. ಈ ರೀತಿಯಾಗಿ ಹಬ್ಬಿದೆ ಇದು. ಈ ರೀತಿಯಾಗಿ ಹಬ್ಬಿರೋ ಕೆಲಸಗಳನ್ನ ನಮ್ಮ ಸೆಕ್ರೆಟರಿಗಳು ಕೃಷ್ಣಯ್ಯನವರು ಮುಂದಿನ ದಿನಗಳಲ್ಲಿ ನಿಮ್ಗೆ ಅದನ್ನ ಲಿಸ್ಟ್ ಕೊಡ್ತಾರೆ. ಎಲ್ಲಿ ಯಾವ ಭಾಗದಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ, ಕೇರಳದ ಹೋದ್ರೆ ಯಾರನ್ನು ಮಾತಾಡ್ಬೇಕಾಗತ್ತೆ, ನೀವು ಪಕ್ಕದ ತಮಿಳುನಾಡಿನಲ್ಲಿ ಇದ್ರೆ ಯಾರು ಮಾತಾಡಿಸ್ಬೇಕಾಗತ್ತೆ. ಈ ರೀತಿಯಾಗಿ ಹಲವಾರು ಕೆಲಸ ಮಾಡಿದ್ದೀವಿ ಈಗಾಗಲೇ. ಯಾರಿಗೋ ಒಬ್ಬರದ್ದು ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಯಾರು ಅವರಿಗೆ ಗುರುತು ಪರಿಚಯ ಇರಲ್ಲ, ನಾವೇ ಹೋಗ್ತೀವಿ ಅಲ್ಲಿ. ನಾವು ಅಂದರೆ ನಮ್ಮ ಸಮಾಜವನ್ನು ಆ ಪ್ರಾಂತ್ಯದ ಜನ ಹೋಗಿ ಅಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾದ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಸಮಾಜ ಕೆಲಸ ಮಾಡ್ತಾ ಇದೆ. ಹಾಗೆ ಇವತ್ತೇನು ಈ ಒಂದು ಸಮಾವೇಶ ಇಲ್ಲಿ ಮಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀರಿ, ಖಂಡಿತವಾಗ್ಲೂ ಇದು ಬಹಳ ಬೃಹತ್ವಾದ ಸಮಾವೇಶ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕಪ್ಪ ಅಂದರೆ ಕೇವಲ 2 ತಿಂಗಳ ಹಿಂದೆ ಮಂಗಳೂರು ಘಟಕನ ನಾವಿಲ್ಲಿ ಶುರು ಮಾಡಿದ್ವು. ಆ ಮಂಗಳೂರು ಘಟಕ ಶುರು ಮಾಡಿ ಕೇವಲ 2 ತಿಂಗಳಲ್ಲಿ ಈ ಥರ ಒಂದು ದೊಡ್ಡ ಬೃಹತ್ ಸಮಾವೇಶ ಇಲ್ಲಿ ಮಾಡಿದ್ದೀರಿ ಅಂತಂದರೆ ಇದಕ್ಕೆ ಕಾರಣಕರ್ತರಾದಂತಹ ಎಲ್ಲ ಮಂಗಳೂರು ಘಟಕದ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ವ್ಯಕ್ತಪಡಿಸ್ತೇನೆ. ಹಾಗೇನೆ ನನಗೆ ತೀರಾ ಹೆಸರು ಹತ್ತಿರದಲ್ಲಿ ನಾನು ನೋಡಿದವರು ಅಂದರೆ ಚಂದ್ರಹಾಸ್ ಅವರು, ಗಣೇಶ್ ಪುದ್ವಾಲ್ ಅವರು, ಮೋಹನ್ ಪಟೀಲ್ರವರು, ಇವರೆಲ್ಲರೂ ಒಂದು ಕೇಂದ್ರ ಬಿಂದುಗಳಾಗಿ ಒಂದು ಶಕ್ತಿಯ ಕೇಂದ್ರವಾಗಿ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ಪ್ರಕಾಶ್ ಜಿ ಅವರು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜವನ್ನ ಸಂಚಾಲಕರಾಗಿ ನಮಗೆ ನೇಮಕವಾಗಿದೆ. ಅವ್ರು ನೇಮಕವಾದ ನಂತರ ಇಲ್ಲಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ನಮಗೆ ಹೆಚ್ಚಿನ ಶಕ್ತಿ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಿನದಾಗಿ ಬೆಳೆಯುತ್ತೆ ಅಂತ ಕೂಡ ಆಶಿಸ್ತೇನೆ. ಒಂದು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಒಂದು ನುಡಿ ಇದೆ, ನಾಣ್ಣುಡಿ ಇದೆ. ಏನಪ್ಪಾ ಅಂದ್ರೆ ಈ ಕರಾವಳಿ ಭಾಗದ ಜನ ಬಹಳ ಬುದ್ಧಿವಂತರು. ಅವ್ರು ಹಿಡಿದ ಕೆಲಸನ ಖಂಡಿತವಾಗ್ಲೂ ಗುರಿ ಮುಟ್ಟತಕ್ಕ ಅದನ್ನ ಬಿಡಲ್ಲ, ಖಂಡಿತ ಸಾಧಿಸ್ತಾರೆ ಅನ್ನೋದನ್ನ ಹೇಳ್ತಾರೆ. ಆ ಮಾತು ಇವತ್ತು ಇಲ್ಲೇನು ನಾವು ನೋಡ್ತಾ ಇದ್ದೀವಿ, ಖಂಡಿತವಾಗ್ಲೂ ಇದು ನೆರವೇರಿದೆ ಅಂತ ಅನ್ಕೊಂತೇನೆ. ಹಾಗೇನೆ ಈ ಒಂದು ಕಾರ್ಯದಲ್ಲಿ ಇಲ್ಲಿವರೆಗೂ ಏನು ಸಹಕಾರ ನೀಡಿ ಎಲ್ಲ ಅಯ್ಯಪ್ಪ ಭಕ್ತರು ಇಲ್ಲಿ ಸೇರಿದಿರಿ. ಮತ್ತೊಮ್ಮೆ ಇನ್ನೊಂದು ಯಾವುದಾರ ಒಂದು ಸಂದರ್ಭದಲ್ಲಿ ನಿಮ್ಮ ಮಂಗಳೂರು ಘಟಕದಲ್ಲಿ ನಾನು ದಿವಸ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಆ ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಇದ್ದೀನಿ. ಆ ವಾಟ್ಸಪ್ ಗ್ರೂಪ್ನ ನೋಡಿದ್ರೆ ದಿವಸಕ್ಕೆ 2 ಮೀಟಿಂಗ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ತಾಲೂಕಿನಲ್ಲೂ ಹೋಬಳಿ ಮಟ್ಟದಲ್ಲೂ ಹೋಗಿ ಜನರ ವಿಚಾರನ ಅಂದ್ರೆ ಅಯ್ಯಪ್ಪನ ಮಾರ್ಗಿಗಳನ್ನ ಅವ್ರು ಆಕರ್ಷಣೆ ಮಾಡ್ತಾ ಇರೋದು ವಿಚಾರ ನೋಡಿದ್ರೆ ಖಂಡಿತವಾಗ್ಲೂ ಇದು ಬಹಳಷ್ಟು ಶ್ರಮ ಅವ್ರದ್ದಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಹಾಗಾಗಿ ಅವರು ಪಟ್ಟ ಶ್ರಮಕ್ಕೆ ಇವತ್ತು ತಕ್ಕ ಪ್ರತಿಫಲ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜವನ್ನ
ರಾಜ್ಯದ ಒಂದು ವ್ಯವಸ್ಥೆಗಳಲ್ಲಿ ನೀವೆಲ್ಲ ಭಾಗಿಯಾಗಿ ನೀವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೃಷ್ಣಪ್ಪಾಜಿಯವರು ಹೇಳಿದಾಗೆ ಅನುದಾನದ ವ್ಯವಸ್ಥೆಗಳಲ್ಲಿ ನೀವೆಲ್ಲ ಭಾಗಿಯಾಗಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಹೇಳ್ತಾ, ನಮ್ಮೊಂದಿಗೆ ನೀವೆಲ್ಲ ಸೇರಬೇಕು ಅಂತ ಹೇಳ್ತಾ, ಇನ್ನೊಂದು ಪ್ರಮುಖವಾದ ವಿಚಾರ, ಇದಕ್ಕೆ ಸದಸ್ಯತ್ವ ಇದೆ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಕ್ಕೆ ಒಂದು ಸದಸ್ಯತ್ವ ನೀಡ್ತಾ ಇದ್ದೀವಿ. ಆ ಸದಸ್ಯತ್ವ ಯಾವ ರೀತಿ ಅಂತ ಅಂದ್ರೆ, ನನಗೆ ಇಲ್ಲಿ ನಾನು ಹಾಕೊಂಡಿದ್ದೀನಿ ಇಲ್ಲಿ ಬ್ಯಾಡ್ಜ್, ನಮ್ಮಲ್ಲಿ ಬಹಳ ಜನ ನಮ್ಮ ಎಲ್ಲ ಸೇವಕರು ಹಾಕೊಂಡಿದ್ದಾರೆ. ಇದೊಂದು ID ಕಾರ್ಡ್ ಥರ ನಾವು ಕೊಡ್ತಾ ಇದ್ದೀವಿ. ಈ ID ಕಾರ್ಡ್ನಲ್ಲಿ ನಿಮ್ಮ ಸ್ಥಳ ಯಾವುದು ಮತ್ತೆ ಇದು ಪೂರ್ತಿ ಎಲ್ಲ ವಿವರ ಇರುತ್ತೆ. ನೀವು ಯಾವುದೇ 140, 170 ಕೇಂದ್ರಕ್ಕೆ ಹೋದ್ರೂ ಈ ID ಕಾರ್ಡ್ ತೋರಿಸಿದ್ರೆ ನೀವು ಯಾವ ಊರಿಂದ ಬಂದಿದ್ದೀರಿ, ನಿಮ್ದೇನು ಪೂರ್ತಿ ಇತಿಹಾಸ ಇದರಲ್ಲಿ ಇರ್ತದೆ. ಹಾಗೆ ನಿಮ್ಗೆ ಏನು ಅನುಕೂಲ ಬೇಕು ಅನ್ನೋದು ಪಡ್ಕೊಳೋದಕ್ಕೂ ಈ ಕಾರ್ಡ್ ತೋರಿಸ್ತಿದ್ದಂಗೆ ನೀವು ಅಯ್ಯಪ್ಪನ ಬಳಗ ಅಂದರೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ನಮ್ಮ ಬಳಗದವರು ಅಂತ ಅಂದ್ಬಿಟ್ಟು ಗುರುತಿಸೋದಕ್ಕೆ ಸುಲಭ ಆಗುತ್ತೆ. ಹಾಗೇನೆ ಈ ಕಾರ್ಡ್ ತಗೊಳೋದ್ರಿಂದ ನಾನು ಅಲ್ಲಿ ದರ್ಶನ ಬೇಗ ಸಿಗುತ್ತೆ, ಊಟ ಸಿಗ್ತದೆ, ಖಂಡಿತ ಅಲ್ಲ. ದರ್ಶನ ಊಟಕ್ಕೆಲ್ಲ ಈ ಕಾರ್ಡ್ ಉಪಯೋಗಿಸೋದು ಸೇವೆಗೆ. ಈ ಸೇವೆನಲ್ಲಿ ಇದರಲ್ಲಿ ಕಾರ್ಡ್ನಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂದರೆ, ನಾನು ರಾಷ್ಟ್ರೀಯ ಅಧ್ಯಕ್ಷ ಅಂತ ಇಲ್ಲೆಲ್ಲೂ ಹಾಕೊಳ್ಳೋಕೆ ಅವಕಾಶ ಇಲ್ಲ. ನಾನು ಪದನಿಮಿತ್ತ ಎಲ್ಲರ ಜೊತೆ ನಾನು ಒಬ್ಬ ಸೇವಕನಾಗಿ ಇಲ್ಲಿರ್ತೀನಿ. ಅಂದರೆ ಇದು ಯಾವುದು ಪದನಿಮಿತ್ತ ಇಲ್ಲ, ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಇದಕ್ಕೆ ಸೇವಕರಾಗಿ ಇದರಲ್ಲಿ ಸೇರ್ಕೊಬೋದು. ಹಾಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಂಗಳೂರು ಘಟಕದ ವ್ಯವಸ್ಥೆಯಲ್ಲಿ ಎಲ್ಲ ಸದಸ್ಯತ್ವವನ್ನು ತಗೊಂಡು ನಮ್ಮ ಸಂಘಟನೆನ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಎರಡು ಮಾತಿಗೆ ವಿರಾಮ. ಪರಮ ಪೂಜ್ಯ ಶ್ರೀ ಶ್ರೀರಾಮಚಂದ್ರ ಭಾರತಿ ಸ್ವಾಮೀಜಿ ಅವರೇ, ಇವತ್ತಿನ ಈ ಸಮಾರಂಭದ ಅಧ್ಯಕ್ಷ ವಹಿಸಿರುವಂಥ ಶ್ರೀ TV ಶೇಖರ್ಜಿ ಅವರೇ, ಮತ್ತೆಲ್ಲ ಸನ್ಮಾನ್ಯರೇ, ಅಯ್ಯಪ್ಪ ಭಕ್ತರೇ, ಆಹ್ವಾನಿತರೇ, ಮೊದಲ ಬಾರಿಗೆ ಈ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ನನಗೆ ಒಂದು ಅವಕಾಶ ಕೊಟ್ಟದಕ್ಕೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹೇಳಲಿಕ್ಕೆ ಕೆಲವೆಲ್ಲ ವಿಷಯ ಇದೆ, ಆದರೆ ಸಮಯವಾಗಿ ನಾನು ಹೇಳೋದು 2 ವಿಷಯ ಹೇಳಲಿಕ್ಕೆ ಉದ್ದೇಶ ಉಂಟು. ಸಾಧಾರಣ 2002ನೇ ಇಸವಿಯಿಂದ ನಾನು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗುವಂಥ ಒಂದು ಭಾಗ್ಯವಂತ. 2001ರಲ್ಲಿ ನನ್ನ ಮದುವೆ ಪಂದಳದಲ್ಲಿ ನಡೆದದ್ದು. ಅದೇ ವರ್ಷ ಇದೇ ಟೌನ್ ಹಾಲಲ್ಲಿ ಮದುವೆ ನಡೆಯಿತು. ಹಾಗಾಗಿ ಪಂದಳಂ ಮತ್ತು ಅಯ್ಯಪ್ಪ ಸ್ವಾಮಿ ನನಗೆ ಏನೋ ಒಂದು ಒಳಗಿನಿಂದ ಭಾರಿ ದೊಡ್ಡ ಸಂಬಂಧ. ಈ ವರ್ಷದ ಮಂಡಲದ ಪ್ರಥಮ ದಿವಸ ನಾನು ಹೋಗಿ ಬಂದೆ. ನಾನು ನೋಡಿದ ಮಟ್ಟಿಗೆ, ಒಂದು, ನೀವು ಎಲ್ಲಿ ಅಯ್ಯಪ್ಪ ಸ್ವಾಮಿಯ ಉದ್ದಕ್ಕೆ ಆ ದಾರಿ ಉದ್ದಕ್ಕೆ ಹೋಗಿ ಎಲ್ಲಿ ನೋಡಿದ್ರು ಕನ್ನಡ ಒಂದು ಬಿಟ್ಟು ಬಾಕಿ ಎಲ್ಲ ಸರಿಯಾಗಿದೆ. ಎಲ್ಲಿ ಹೋದ್ರೂ ಕೂಡ ಕನ್ನಡ ಒಂದು ಭಾಷೆಯಲ್ಲಿ ಬರೆದ ಪ್ರತಿಯೊಂದು ಅಕ್ಷರ ಕೂಡ ಸರಿ ಇಲ್ಲ, ಶಬ್ದ ಬಿಡಿ ಅಕ್ಷರ ಕೂಡ ಸರಿ ಇಲ್ಲ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಈ ಲೆಕ್ಕದಲ್ಲಿ ಒಂದು ಕೆಲಸ ಮಾಡಬೇಕು, ಯಾಕಂದ್ರೆ ಇದನ್ನು ಸರಿಪಡಿಸುವಂತಹ ಒಂದು ಗುರುತರ ಜವಾಬ್ದಾರಿ ಕನ್ನಡಿಗರ ಮೇಲೆ ಉಂಟು. ಎರಡನೇದಾಗಿ, ಈ ಸೇವಾ ಸಮಾಜ ಒಂದು ದೊಡ್ಡ ಒಂದು ಶಕ್ತಿಯಾಗಿ ಬೆಳಿಬೇಕಿದ್ರೆ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತನಿಗೆ ಅದರಿಂದ ಏನಾದರೂ ಒಂದು ಉಪಕಾರ ಕೂಡ ಆಗಬೇಕು. ಸುಮ್ಮಗೆ ಯಾರು ಕೂಡ ಒಟ್ಟಿಗೆ ಸೇರುವುದಿಲ್ಲ. ಹಾಗೆ ಆಗಬೇಕಿದ್ರೆ ಒಂದು, ನಾನು ಹೇಳೋ ಪ್ರಕಾರ, ಒಂದು ಸಾಮಾಜಿಕ ಸ್ವಾಸ್ಥ್ಯ ರೀತಿಯಲ್ಲಿ ಯಾವುದೊಂದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್, ಒಂದು ಸಾಮಾಜಿಕ ಭದ್ರತಾ ಒಂದು ಸ್ಕೀಮ್ ಟೈಪ್ ಯಾಕೆ ಮಾಡಬಾರ್ದು? ಅಂದರೆ ಯಾರೆಲ್ಲ ಅಯ್ಯಪ್ಪ ಭಕ್ತರಿದ್ದಾರೆ ಅವರೆಲ್ಲ ಸೇರಿ, ಉದಾಹರಣೆಗೆ ಒಂದು 500 ರೂಪಾಯಿ ಸೇರಿ ನಾವು ಅದರೊಂದು ಮೆಂಬರ್ ಆಗ್ತಾರೆ. ಆ 500 ರೂಪಾಯಿ ಅಲ್ಲೇ ಇರ್ತದೆ. ಆದರೆ ಯಾಕಂದ್ರೆ ಎಷ್ಟೋ ಜನ ಭಕ್ತರು ನಾವು ನೋಡುವ ಮಟ್ಟಿಗೆ ಆರೋಗ್ಯ ಸಮಸ್ಯೆಗಳಿವೆ. ಅದರಲ್ಲಿ ಎಷ್ಟೋ ಜನರಿಗೆ ಏನಾದರೂ ಒಂದು ಅವರು ವಿಧಿವಶರಾದರೆ ನಾಳೆ ಅವರೊಂದು ಕುಟುಂಬಕ್ಕೆ ಯಾವುದೇ ಒಂದು ಸಹಾಯ ಇರಲಿಕ್ಕಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಯಾರು ನೋಂದಣಿ ಮಾಡಿಕೊಂಡು ಭಕ್ತ ಇದ್ದಾರೆ ಅವರೆಲ್ಲರೂ ಒಂದು 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, ಅದು ನಮ್ಮ ಸಮಾಜ ಎಷ್ಟು ದೊಡ್ಡಿದೆ ಅದರ ಮೇಲುಂಟು. ಈಗ 1 ಲಕ್ಷ ಜನ ಇರುವಂಥ ಒಂದು ಸಮಾಜ ಆದರೆ ಒಬ್ಬ ಒಂದು 100 ರೂಪಾಯಿ ಕೊಟ್ಟರೆ ಆ ಎಲ್ಲ ಮೊತ್ತ ಅವರ ಕುಟುಂಬಕ್ಕೆ ಹೋಗಬೇಕು. ಇದೊಂದು ಭಾರಿ ಒಂದು ದೊಡ್ಡ ಮೊತ್ತವಾಗಿ ಅವರಿಗೆ ಸಿಗ್ತದೆ. ಈ ರೀತಿಯ ಒಂದು ಸಾಮಾಜಿಕ ಭದ್ರತಾ ಒಂದು ರೀತಿಯ ಸ್ಕೀಮನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದರಿಂದಾಗಿ ಅದು ಕೂಡ ನೀವೊಂದು ಈ ಅಯ್ಯಪ್ಪ ಸೇವಾ ಸಮಾಜ ಬೆಳೀಲಿಕ್ಕೆ ಅದೊಂದು ಸಹಾಯ ಮಾಡ್ಬೋದು. ಇನ್ನು ನಾನು ನೋಡೋ ಮಟ್ಟಿಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಅಯ್ಯಪ್ಪ ಸ್ವಾಮಿಯ ಸೇವೆ ಅಂತ ಹೇಳಿದ್ರೆ ಅದರಲ್ಲಿ
ಒಬ್ಬ ನಮ್ಮಂತ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ ಕೂಡ ನಾವು ಸ್ವಾಮಿತ್ವಕ್ಕೆ ಇರುವಂತಹ ಒಂದು ಸಮಯ. ನಮ್ಮನ್ನು ಈ ಒಂದು ವ್ರತಾಚರಣೆ ಸಮಯದಲ್ಲಿ ನಮ್ಮ ಆತ್ಮೋದ್ಧಾರ ಆಗುವಂತಹ ಒಂದು ಅವಕಾಶ ಇದೆ. ಇದರ ಜೊತೆಗೆ ಒಬ್ಬ ವೈದ್ಯನಾಗಿ ನನಗೆ ನೋಡುವ ಮಟ್ಟಿಗೆ ನಮ್ಮ ಇವತ್ತಿನ ಕಾಯಿಲೆಗಳಲ್ಲಿ ಹೆಚ್ಚಿನ ಕಾಯಿಲೆಗಳೆಲ್ಲ ನಮ್ಮ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೇವೆ, ನಮ್ಮ ಬದುಕಿನಿಂದ ಬರುವಂತಹ ಕಾಯಿಲೆಗಳು. ಅದು 37%. ಅದರಲ್ಲಿ ನಿಮ್ಮ ರಕ್ತದೊತ್ತಡ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಥೈರಾಯ್ಡ್ನ ತೊಂದರೆ ಇರ್ಬೋದು, ಇವೆಲ್ಲ ತೊಂದರೆ ಅಥವಾ ಬೊಜ್ಜುತನ ಇರ್ಬೋದು, ಇವೆಲ್ಲ ಕಾಯಿಲೆಗಳು 37% ಇವತ್ತು ನಮ್ಮ ಇಂಡಿಯಾದಲ್ಲಿದೆ. ಇದು ನಮ್ಮ ಲೈಫ್ ಸ್ಟೈಲ್ ಡಿಸೀಸ್ನ ಒಂದು ಪಾರ್ಟ್. ಈ ಮಂಡಲ ಸಭೆ ನಡೆಯುವಂತಹ ಒಂದು ವ್ರತಾಚರಣೆಗಳು ಇದು ನಮ್ಮ ಆರೋಗ್ಯವನ್ನು ಕಾಪಿಡುವಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ನಾವು ಸರಿಯಾಗಿ ಈ ವ್ರತವನ್ನು ಆಚರಿಸಿದ್ದೇ ಆದರೆ, ಆಚಾರ ವಿಚಾರ ಸದ್ವಿಚಾರ ಎಲ್ಲವನ್ನು ನೋಡಿಕೊಂಡದ್ದೇ ಆದರೆ ನಮ್ಮ ಆರೋಗ್ಯದಲ್ಲಿ ಇದು ಬಹುದೊಡ್ಡ ಮಹತ್ತರವಾದಂತಹ ಒಂದು ಕೊಡುಗೆಯನ್ನು ಕೊಡ್ತದೆ. ನಾವು ಆರೋಗ್ಯವಂತರಾಗಿ ಇರುವುದಕ್ಕೆ ಇದು ಸಹಾಯ ಮಾಡ್ತದೆ. ನಾವು ಎಷ್ಟೋ ಜನ ಹೃದಯ ರೋಗಿಗಳನ್ನು ನೋಡಿದ್ದೇವೆ. ಅದು ಶಬರಿಮಲೆಗೆ ಅವರು ಆರಾಮದಲ್ಲಿ ಹೋಗಿ ಬರ್ತಾರೆ, ಅವರಿಗೆ ಯಾವ ತೊಂದರೆ ಆಗುವುದಿಲ್ಲ. ಹಾಗಾಗಿ ಈ ವ್ರತಾಚರಣೆಯನ್ನು ನಾವು ಧಾರ್ಮಿಕವಾಗಿ ಮತ್ತು ಆರೋಗ್ಯಕ್ಕೆ ಸಂಬಂಧಿಕವಾಗಿ ಕೂಡ ನಾವು ಮಾಡದಿದ್ರೆ ಅದು ತುಂಬಾ ಸಹಾಯ ಮಾಡ್ತೇವೆ. ಯಾಕಂದ್ರೆ ನಮ್ಮೆಲ್ಲ ಹೆಚ್ಚಿನ ಕಾಯಿಲೆಗಳು ಇವತ್ತು ಈಗ 61% ಡೆತ್, ಈಗ 61% ನಮ್ಮಲ್ಲಿ ಯಾವುದಾದ್ರೂ ಮರಣ ಸಂಭವಿಸಿದ್ರೆ ಅದು ಈ ಲೈಫ್ ಸ್ಟೈಲ್ ಡಿಸೀಸ್ ಇಂದ ನಡೆಯುವಂಥದ್ದು. ಸೊ ಅದನ್ನು ಕೂಡ ನಮಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾನು ಇನ್ನೊಂದು ದೃಷ್ಟಿಕೋನ ಕೊಡ್ತಾ ಇದ್ದೇನೆ. ಈ ಎಲ್ಲ ಒಂದು ವ್ರತಾಚರಣೆಯನ್ನು ನಿಷ್ಠೆಯಿಂದ ಮಾಡುವುದು ಧಾರ್ಮಿಕವಾಗಿ ಎಷ್ಟು ಅಗತ್ಯವೋ ನಿಮ್ಮ ಆರೋಗ್ಯದ ಒಂದು ಅಭಿವೃದ್ಧಿಗೂ ಅದನ್ನು ಸಂರಕ್ಷಣೆಗೂ ಅಗತ್ಯ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಕ್ಕೆ ನಮಸ್ಕಾರ. ನಮ್ಮ ಬಾರ್ಕೂರ್ ಗಡಿಯದ ನೀಲೇಶ್ವರ ಗಡಿಮುಟ್ಟ ಪರಶುರಾಮ ಸೃಷ್ಟಿದ ತುಳುನಾಡು ಅಂಚೆನೆ ಅಯ್ಯಪ್ಪನ ಕ್ಷೇತ್ರಡ್ಲ ಪರಶುರಾಮನ ಒಂಜಿ ಶಕ್ತಿ ಉಂಟು ಪಟ್ರೆ ಅವು ನಮಕ್ ನಿಜವಾದ ಹೆಮ್ಮೆ ಹಾಕೊಂಡು ಕಡೆ ಕಾನಗ ಧನ್ಯವಾದದ ಒಂಜಿ ಗಟ್ಟಗಿ ಅನ್ಬೈದೆ ಬಂದಲೆ ಅಂಚ ಅದನ್ನಾಗ ಧನ್ಯವಾದ ಕಾರ್ಯಕ್ರಮದ ನಡುಟು ಒಂಜಿ ಎಲ್ಲಿಯ ಜೋಕುಲು ಎಕಡೆ ಸುರುಕಾದ ಭರತನಾಟ್ಯದೊಟ್ಟಿಗೆ 2 ಜೋಕುಲು ಬರ್ತದೆ ನೃತ್ಯ ಮಾಡ್ತಾರೆ. ನಿಜವಾದ ಕಲಾವಿದರು ಮತ್ತರ್ನೆಗೆ ಬಂದಾಗ ಗೌರವ ಕೊರಡೆ ಹಾಕೊಂಡು ಅಂಚಿನ ಕಲೆ ಆ ಜೋಕುಲ್ಡೊಂಡು ಕೆಲವು ಕಡೆ ಪ್ರಶಸ್ತಿ ಇದೆ. ಅಂಚಿನ 2 ಜೋಕುಲು ಎಕಡೆದಿಂಚ ನಮ್ಮೊಟ್ಟಿಗೆ 2 ನೃತ್ಯ ಆದ ನಮ್ಮೊಟ್ಟಿಗೆ ಉಳ್ಳೇನೆ ಶ್ರೀಪಾಲಿ ಬೊಗ ಧೃತಿ 2 ಜನಲ ಮತ್ತರ್ನೆ ಬರಡು ಅಗ್ಲಿಗೆ ನಮ್ಮ ಜಿಲ್ಲೆದ ಅಧ್ಯಕ್ಷರೈನ ಗಣೇಶ್ ಪುದ್ವಾಲ್ ಶಾಲ್ ಪಡೆದು ಗೌರವ ಮಲ್ಕೊಡೋದಕ್ಕೆ ಧನ್ಯವಾದ. ಅಂಚೆನೆ ನಿಗಳು ಕೆಲವು ಕಡೆಟ್ ಕೆಲವು ಕಾರ್ಯಕ್ರಮ ತುದುಪರ್ ವೀರ ವಸಂತ ಬಂದು ನಮ್ಮ ಊರ್ದಾರೆ ನಿಜವಾದ ನಮ್ಮ ಶಬರಿಮಲೆ ನೃತ್ಯ ಬಂದದ್ದು ಕೆಲವು ಅಂಚೆನೆ ಉಡುಪಿದ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಶಿವಮೊಗ್ಗ ಜಿಲ್ಲಾಧ್ಯಕ್ಷರ ಕಾರ್ಯಕ್ರಮವನ್ನು ಯಾರಿಗೂ ಕಾಣದಾಗೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ಪ್ರವೀಣ್ ಕುತ್ತಾರ್ ಕೂಡ ವೇದಿಕೆ ಬರಬೇಕು. ಪ್ರವೀಣ್ ಕುತ್ತಾರ್ ಇರ್ಲ ಮತ್ತರ್ಮೆ ಬರಡು ಶಾಲು ಪಾಡ್ದು ಅಧ್ಯಕ್ಷರು ಅರೆಗೆ ಗೌರವ ಮಲ್ಕೊಡೋದಕ್ಕೆ ಏನಂದಿಲ್ಲ. ಸಾರಿ, ಪ್ರವೀಣ್ ಕುಂಪಲ ಒಂಚೂರು ಚೇಂಜ್ ಆಗ್ತಿದ್ದಾರೆ. ಪ್ರವೀಣ್ ಕುಂಪಲ ಬದಲೇ ಕೈ ಮುಗಿದು ವಿಜ್ಞಾಪನೆ ಮಾಡೋದಿಲ್ಲ. ಮಹಿಳೆಯರು ಪೋಯರ ಬಲ್ಲಿ ನಿಜವಾದ ಪೋಯರ ಬಲ್ಲಿ ನಮ್ಮ ಹೋರಾಟ ಅವೇನು ನಡಪೋಡಿ ಆಂಡ ನಿಕಲ್ನೆ ಅನ್ನೊಂದು ಗುರುಸ್ವಾಮಿ ನಗಲ್ನ ಪೂರೆಗಡಲೆ ಅನ್ನೊಂದು ವಿಜ್ಞಾಪನೆ ಮಾಡೋದಿಲ್ಲ. ಶಬರಿಮಲೆಗೆ ಸುರುಕಾದ ಮಾಲೆ ಪಾಡುನ ಭಕ್ತರು ದಯದೀದು ಎರಿಮಲೆದು 40 ಮೈಲಿ ನಡಪದು ಶಬರಿಮಲೆದ ಅಯ್ಯಪ್ಪ ಸ್ವಾಮಿನ ದರ್ಶನ ಮಲ್ಪಲೆ ಬಂದು ನಿಗಳ ಕೈ ಮುಗಿದಿಯ ನಟ್ಟೊಂದಿಲ್ಲ. ಯಾನಿ ಪಾತ್ರ ಗಾಯ ಪಂಡ ಬಂಡ ಇನಿ ಕಾನಗ ಶಬರಿಮಲೆದ ಕಾಣೆ ಮಾಲೆ ಪಾಡುವರು ಮಧ್ಯಾಹ್ನ ಟ್ರೈನ್ ಹೋಗ್ಬೇರು ಮನದಾನ್ಯಾನಗ ಅಭಿಷೇಕ ಹಾಕೊಂಡು ಸೀದಾ ಬರ್ಬೇರು. ಯಾನ್ ಶಬರಿಮಲೆಗೆ ಪೋಯ ದಾಲಜಿ ಗೋಡೆ ಬೋದು ಇನಿ ಬತ್ತೆ ಮನ್ಪಿನ ಪಾತೆರ ಮನ್ಪೇರು ಅಂಜ ಅಕಲು ಪನ್ನಾಗ ಸುಮಾರು ಜನ ಮುಲ್ತುಡ್ದು ಶಿರಡಿ ಹಿಡಿದು ಅದನ್ನ ಮುರಾಡಿ ತಿರುಪತಿ ಹಿಡಿದು ಅಲ್ತದ್ದು ಅಯೋಧ್ಯೆ ಪೂರ ಪಾದಯಾತ್ರೆ ಮೂಲಕ ಸುಮಾರು ಪಾದಯಾತ್ರೆ ಪೋಯಿನ ಸ್ವಾಮಿನಕಲು ಮೂಲಲ್ಲೇರು ಯಾಲ ಒಂಜಿ 5 ವರ್ಷ ಪೋತೆ ಪಾದಯಾತ್ರೆ ಪೋದು ನಮ್ಮ
ನಮ್ಮ ಈದ್ ಬಂಗಡು ಪೋಯಿನಂಚಿನ ಶಬರಿಮಲೆದ ಮಹತ್ವನ ಅವರು ಕಮ್ಮಿ ಹಾಕೊಂಡು ಬೇದೀದ್ ಎರಿಮಲೆ ಫಸ್ಟ್ ವರ್ಷ 1 ವರ್ಷ ಹೋಗಿನಾಗಲು ಎರಿಮಲೆ ಬೇದೀದ್ ಪಾದಯಾತ್ರೆ ಮೂಲಕ ಪೋಲೆ ಅಂತ ನಿಗಲ ಪನೊಂದು ಧನ್ಯವಾದದ ಘಟ್ಟ ಬರೋದಿಲ್ಲ.